ಚಿಕ್ಕ ಪ್ರಾಯದ ಬಾಲ ಚದುರೇ ನಂಗ ಪ್ರಾಯದ ಬಾಲ ಚದುರೆ ನಿನ್ನಂಗವ ಒರೆಯಲೇ ಮದವುಗಿ ಬರುತ್ತಲಿದೆ ಮಾರನವದಲಾರೆ ಮದವುಗಿ ಬರುತ್ತಲಿದೆ ಮಾರನವದಲಾರೆ ಒರೆಯಲೇ ಪ್ರಾಯದ ಬಾಲ ಚದುರೆ ನಿನ್ನಂಗವ ಒರೆಯಲೇನೆ ಕಾಮಿನಿ ಕರೆದು ತಾರೆ ಶ್ರೀಮಂಜುನಾಥ ಸ್ವಾಮಿಯ ಬಿಟ್ಟಿರಾಲಾರೆ ಶ್ರೀಮಂಜುನಾಥ ಸ್ವಾಮಿಯ ಬಿಟ್ಟಿರಾಲಾರೆ
ಶ್ರೀಮಂಜುನಾಥ ಸ್ವಾಮಿಯ ಬಿಟ್ಟಿರಲಾರೆ ಶ್ರೀಮಂಜುನಾಥ ಸ್ವಾಮಿಯ ಬಿಟ್ಟಿರಲಾರೆ ಈ ಮಗಿಯೊಳಗಿಂತ ಪುರುಷನಲ್ಲಿ ಕಾಂತೆ ತಾರದಂತ ತಿರಿನಾಮರೆ ಈ ಮಗಿಯೊಳಗಿಂತ ಪುರುಷನಲ್ಲಿ ಕಾಂತೆ ಭೀಮ ಬಲನು ಬಲ ಸಾಮರ್ಥ್ಯನು ಇವ ಭೀಮ ಬಲನು ಬಲ ಸಾಮರ್ಥ್ಯ ಇವ ಪ್ರೇಮದಿ ಕರೆದರೆ ಕಾಮಿತ ಭೀಮನು ಪ್ರೇಮದಿ ಕರೆದರೆ ಕಾಮಿತ ಭೀಮನು ಪ್ರೇಮದಿ ಕರೆದರೆ ಇಡತಗತೈ ತಿಮ್ಮಿತ ತಿನ್ನತೈ ಇಡತಗತೈ ನೋಂತ ತಿನ್ನತೈ ಇಡತಗತೈ ಕಕತ ತಿನ್ನತೈ ತಿಮ್ಮಿತ ತಿನ್ನತೈ ನೋಂತ ತಿನ್ನತೈ 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 ತೈ ತಕತ ತಿನ್ನತೈ ಇಡತಗತೈ ತಿಮ್ಮಿತ ತಿನ್ನತೈ ಇಡತಗತೈ ನೋಂತ ತಿನ್ನತೈ ಕಕತ ತಿನ್ನತೈ ತಿಮ್ಮಿತ ತಿನ್ನತೈ 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 ತೈ ತಕತ ತಿನ್ನತೈ ಇಡತಗತೈ ತಿಮ್ಮಿತ ತಿನ್ನತೈ ಇಡತಗತೈ ನೋಂತ ತಿನ್ನತೈ ಕಕತ ತಿನ್ನತೈ ತಿಮ್ಮಿತ ತಿನ್ನತೈ 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 ತಕತ ತಿನ್ನತೈ ಇಡತಗತೈ ತಿಮ್ಮಿತ ತಿನ್ನತೈ ಇಡತಗತೈ ನೋಂತ ತಿನ್ನತೈ ಕಕತ ತಿನ್ನತೈ ತಿಮ್ಮಿತ ತಿನ್ನತೈ 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 ಛಣುತ ಛಣುತೈ ಛಣುತ ಛಣುತೈ ಛಣುತ ಛಣುತೈ 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 ತನ ತನ ತೋಂತನ ತನ ತನ ತೋಂತನ ತನ ತಿರಿನ ತೋಂತನ ತಿರಿ ತನ ತಿರಿನ ತೋಂತನ ತಿರಿ ತಿರಿನ ತಿರಿನ ತೈ ತಕತ ತಿನ್ನತೈ ಇಡತಗತೈ ತಿಮ್ಮಿತ ತಿನ್ನತೈ ಇಡತಗತೈ ನೋಂತ ತಿನ್ನತೈ ತಕತ ತಿನ್ನತೈ ತಿಮ್ಮಿತ ತಿನ್ನತೈ 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 ತತ್ತೋ ಗತಿ ಕುತಕತೈ ಕತ್ತರ್ ಗಿಡ ಗಿಡದಗ ತತ್ತೋ ಗತಿ ಕುತಕತೈ ಕತ್ತರ್ ಗಿಡ ಗಿಡದಗ ತತ್ತೋ ಗತಿ ಕುತಕತೈ ಕತ್ತರ್ ಗಿಡ ಗಿಡದಗ ತತ್ತೋ ಗತಿ ಕುತಕತೈ ತೈ ತಕತ ತಿನ್ನತೈ ಇಡತಗತೈ ತಿಮ್ಮಿತ ತಿನ್ನತೈ ಇಡತಗತೈ ನೋಂತ ತಿನ್ನತೈ ತಕತ ತಿನ್ನತೈ ತಿಮ್ಮಿತ ತಿನ್ನತೈ ತಿನ್ನತೈ ತಿನ್ನತೈ
ಗಿಡದಗತೆ ತೋಂತ ತಿನ್ನತೆ ತಗದ ತಿನ್ನತೆ ತಿನ್ನಿತ ತಿನ್ನತೆ 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 ತಿಂಗಿಡ ಗಿಡದ ದರಿಗಿಡ ಗಿಡದ ತಿಂಗಿಡ ಗಿಡದ ದರಿಗಿಡ ಗಿಡದ ತಿಂಗಿಡ ಗಿಡದ ದರಿಗಿಡ ಗಿಡದ ತಿತ್ತ 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 ತಗದ ತಿನ್ನತೆ ಗಿಡದಗತೆ ತಿನ್ನಿತ ತಿನ್ನತೆ ಗಿಡದಗತೆ ತೋಂತ ತಿನ್ನತೆ ತಗದ ತಿನ್ನತೆ ತಿನ್ನಿತ ತಿನ್ನತೆ ತಿನ್ನದ ತಿನ್ನತೆ ತಿನ್ನದ ತಿನ್ನತೆ ತತ್ತ ತಾರಕ ತಿರಿಯ ಭರೆ ಕಟೀಲು ಶ್ರೀ ದುರ್ಗಾ ಪರಮೇಶ್ವರಂ ಸರ್ವಮಂಗಳಮಂಗಲ್ಯೇ ಶ್ರೀ ಸರ್ವಾರ್ಥ ಶರಣ್ಯ ತ್ರ್ಯಂಬಕೆ ನಾರಾಯಣ ಭಕ್ತರಿಗೆ ಪ್ರೀತಿ ಇಟ್ಟುಕೊಟ್ಟಿರುವ ಗಂಧ ಪ್ರಸಾದ ಮೇಳದಲ್ಲಿ ವಾಸವಾಗಿರುವ ಶ್ರೀ ಮಹಾಗಣಪತಿ ದೇವರಯ್ಯ ಮೇಳದಲ್ಲಿ ವಾಸವಿರುವ ಶ್ರೀ ಮಹಾಗಣಪತಿ ಮತ್ತು ಮೇಳದಲ್ಲಿ ವಾಸವಿರುವ ಶ್ರೀ ಮಹಾಗಣಪತಿ ಗಜಾನನ ಸಹಿತ ಸಾರ ಭಕ್ಷಣ ಮಾಸ್ತಂ ಶೋಕ ವಿನಾಶಕಾಯ ಮಹೇಶ್ವರ ನನ್ನ ಭಕ್ತರಿಗೆ ಪ್ರೀತಿ ಇಟ್ಟುಕೊಟ್ಟಿರುವ ನೋಡಿ ಗಂಧ ಪ್ರಸಾದ ಮಹಿಮನು ನೀನೇ ತೋಯ ಜನಯನ ಉದಾರ ಕಾಯದ ತಿಂತನ ತಿನ್ನತೆ ತಿನ್ನತಗ ತಿನ್ನತೆ ತೊಂತನ ತಿನ್ನತೆ ತಿನ್ನತಗ ತಿನ್ನತ ತೊಂತನ ತಿನ್ನತೆ ತಿನ್ನತಗ ತಿನ್ನತೆ ತಿಂತನ ತಿನ್ನತೆ ತಿನ್ನತಗ ತಿನ್ನತ
ತಿಂತರ ತಿನ್ನತಿ ತೊಂದರ ತಿನ್ನತಿ ತತಿ ತಿನ್ನತಿ ತತಗ ತಿನ್ನತ ತೈ ತಿನ್ನದ ತಿನ್ನತಿ ತಿನ್ನದ ತಿನ್ನತಿ ಶಹಬಾಷ್ ಫಲ ಭಕ್ತರೇ ಪ್ರೀತಿ ಇಟ್ಟುಕೊಟ್ಟಿರುವ ನೋಡಿ ಗಂಧಪ್ರಸಾದ ಆಹೋ ಕೊಡತ್ತೂರು ಗುತ್ತು ಶ್ರೀಮಾನ್ ಸನತ್ ಕುಮಾರ್ ಶೆಟ್ಟಯ್ಯ ಕೊಡತ್ತೂರು ಗುತ್ತು ಶ್ರೀನಿವಾಸ ಸನತ್ಕುಮಾರ್ ಶೆಟ್ಟಿ ಶಹಬಾಷ್ ಮತ್ತು ಕೊಡತ್ತೂರು ಗುತ್ತು ಶ್ರೀನಿವಾಸ ಸನತ್ಕುಮಾರ್ ಶೆಟ್ಟಿ ಫಲ ಅರ್ತಿಗಾರ ನಗರಗಾರ ಕುಶಾಲ್ ಶಹಬಾಷ್ ಪ್ರೀತಿಪೂರ್ವಕವಾಗಿ ಕೊಟ್ಟಿರುವಂತಹ ಅರವತ್ತು ಬಟ್ಟೆ ಶಾಲೆ ದಕ್ಕಿತ್ತು ದಕ್ಕಿತ್ತು ಸಭೆಗೆ ವಂದನೆ ನಿನ್ನ ನಂಬಿದೆ ಶಾರದೆ ಭಕ್ತಗೆ ಮತಿಯ ಪಾಲಿಸಬಾರದೆ ಶಾರದೆ ಭಕ್ತಗೆ ಮತಿಯ ಪಾಲಿಸಬಾರದೆ ಚೆನ್ನಾಗಿ ವಿದ್ಯೆಯ ಕಲಿಸು ಮರೆಯದಂತೆ ಚೆನ್ನಾಗಿ ವಿದ್ಯೆಯ ಕಲಿಸು ಮರೆಯದಂತೆ ಎನ್ನ ಗಮನದಲ್ಲಿ ನೆಲೆಸಿರು ನಮ್ಮದಿನ ಶಾರದೆ ಭಕ್ತಗೆ ಪತಿಯ ಪಾಲಿಸಬಾರದೆ ಶಾರದೆ ಸಾಧು ಸನ್ಮತಿಯ ಕೊಡು ಯಾವಾಗಲೂ ಸಾಧು ಸನ್ಮತಿಯ ಕೊಡು ಯಾವಾಗಲೂ ಮಾಧುರ್ಯ ವಚನವ ನೀಡು ಸಾಧು ಸನ್ಮತಿಯ ಕೊಡು ಯಾವಾಗಲೂ ಮಾಧುರ್ಯ ವಚನವ ನೀಡು ನಿನ್ನ ನಂಬಿದೆ ಶಾರದೆ ಭಕ್ತಗೆ ಮತಿಯ ಪಾಲಿಸಬಾರದೆ ಶಾರದೆ
ತಿನ್ನ ತಗ ತಿನ್ನ ತಿನ್ನ ತೊಂದನ ತಿನ್ನ ತಿನ್ನ ತಗ ತಿನ್ನ ತ ತೊಂದನ ತಿನ್ನ ತಿ ತಿನ್ನ ತಗ ತಿನ್ನ ತ ತೊಂದನ ತಿನ್ನ ತಿ ತಿನ್ನ ತಗ ತಿನ್ನ ತಿ ತಿಂತನ ತಿನ್ನ ತಿ ತೊಂದನ ತಿನ್ನ ತಿನ್ನ ತಿ ತಿನ್ನ ತಿನ್ನ ತಗ ತಿನ್ನ ತಿ ತಿನ್ನ ತ ತಿನ್ನ ತ ತಿನ್ನ ತಿ 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 ತೊಂಗತೋ ತಗತ ತಿನ್ನ ತಗ ಕಣ್ಣ ಮುಚ್ಚೋ ಓ ಕಣ್ಣ ಮುಚ್ಚಲು ನಿಂತೆ ಬಾರದೆನಗೆ ಬಂಡಿಸಿ ಮದನಾಡಲು ಸೇರದೆನಗೆ ಹೋಗಿ ನಮ್ಮ ಹೊತ್ತು ಹೋಗದೆನಗೆ
ಅಮೃತದಳ ನೇತ್ರೇ ಶ್ರೀ ದುರ್ಗಾಂಬಿಕೆಯ ಬಲಗೊಂಡು ಭಕ್ತಿಯೊಳ ಅಂಬಿಕಾ ಸುತ ವಿಘ್ನರಾಜನ ಪಿರಿದು ಸಂಸ್ತುತಿಸಿ ಅಂಬುನಿಧಿಯ ಪದಗೆ ಕೈ ಮುಗಿದು ಅಂಬುದಾಸನ ವಾಣಿಯರ ಪಾದಾಂಬುಜಕ್ಕೆ ಪೊಣಮಡುತ್ತ ವರ್ಣಿಪೇದಿ ಕಥಾಮೃತವ ಕಶ್ಯಪ ಮುದವಿತ್ತಿರಲೊಂದಿನ ಬಹಳ ಪ್ರೀತಿಯಿಂದ ಚಿತ್ತದಿ ಕಡು ಪುತ್ರ ಪೇಕ್ಷೆಯುಳು ಪತಿ ಹತ್ತಿರ ಸ್ವಾಮಿ ಪರಮೇಶ್ವರ ದೇವ ನೀನೇ ರಕ್ಷಿಸು. ಲೋಕ ಸಮಸ್ತ ಸುಖಿನೋ ಭವಂತು ಎನ್ನುವಂತೆ ನಮ್ಮ ಜೀವನದಲ್ಲಿ ಚರಮ ಲಕ್ಷ್ಯ ಎನ್ನುವಂತೆ ಭಾವಿಸಿದವರು ನಾವು. ಮೂಲದಲ್ಲಿ ಈ ಪ್ರಪಂಚ ನಿರ್ಮಾಣ ಆಗಬೇಕು ಅಂತಾದರೆ ಬ್ರಹ್ಮನ ಸೃಷ್ಟಿಯಾದರೂ ಬ್ರಹ್ಮ ಔರಸ ಪುತ್ರರಾಗಿ ನವಬ್ರಹ್ಮರು ಎನ್ನುವ ಹಾಗೆ ಹೆಸರನ್ನು ಗಳಿಸಿದವರು, ಈ ಲೋಕದ ಬೆಳಕನ್ನು ಕಂಡವರು. ಕಶ್ಯಪ ಬ್ರಹ್ಮ, ಅಂಗೀರಸ ಬ್ರಹ್ಮ, ಹಾಗೆಯೇ ದಕ್ಷ ಬ್ರಹ್ಮ, ಹೀಗೆ 9 ಮಂದಿ ಬ್ರಹ್ಮಾದಿಗಳು ಈ ಲೋಕದಲ್ಲಿ ನಾವು ಕಾಣಿಸಿಕೊಂಡವರು. ಬ್ರಹ್ಮನು 84 ಲಕ್ಷ ಜೀವರಾಶಿಗಳನ್ನು ಸೃಷ್ಟಿ ಮಾಡುವಂತಹ ಕರ್ತವ್ಯವನ್ನು ಆದಿಮಾಯಾನುಗ್ರಹ ರೂಪದಲ್ಲಿ ಪಡೆದದ್ದೇ ಹೌದಾಗಿದ್ದರೂ ಕೂಡ ಬ್ರಹ್ಮಾನುಗ್ರಹದಿಂದಲಾಗಿ ಬ್ರಹ್ಮನಷ್ಟೇ ಯೋಗ್ಯತೆ ಉಳ್ಳವರು ನಾವು. ಅಂತೆಯೇ ಈ ಕಶ್ಯಪ ಬ್ರಹ್ಮನು ಕೂಡ ಅಷ್ಟೇ ಯೋಗ್ಯತೆ ಉಳ್ಳವನು ಹೌದು. ನನಗೆ ಒಪ್ಪುವಂತೆಯೇ 13 ಮಂದಿ ಮಡದಿಯರು, ದಿತಿ, ಅದಿತಿ, ಕದ್ರು, ವಿನುತೆ, ತಾಮ್ರೆ, ಅರಿಷ್ಟೆ, ಕ್ರೋಧೆ ಮೊದಲಾದಂತಹ 13 ಮಂದಿ ಮಡದಿಯರ ಕೈ ಹಿಡಿದು ದಾಂಪತ್ಯ ಜೀವನವು ಸಾಂಗವಾಗಿ ನೆರವೇರಿಸ್ತಾ ಇದ್ದೇವೆ. ಹಾಗೆ 9 ಮಂದಿಗಳಲ್ಲಿ ಅನೇಕ ಪಂಗಡಗಳು, ಯಕ್ಷರು, ಗಂಧರ್ವರು, ಕಿನ್ನರರು, ಕಿಂಪುರುಷರು, ಉರಗರು, ಸಿದ್ಧರು, ಸಾಧ್ಯರು, ದೇವತೆಗಳು, ರಾಕ್ಷಸರು ಎನ್ನುವಂತೆ
ಬೇರೆ ಬೇರೆ ಪಂಗಡದಲ್ಲಿ ಬೇರೆ ಬೇರೆ ಲೋಕದಲ್ಲಿ ಶ್ರೇಷ್ಠವಾದಂತಹ ಸ್ಥಾನವನ್ನು ಪಡೆದು ತಂದೆಯ ಹೆಸರನ್ನು ಗಳಿಸುವಲ್ಲಿ ಉಳಿಸುವಲ್ಲಿ ಸತತವಾದಂತಹ ಪ್ರಯತ್ನವನ್ನು ಮಾಡುತ್ತಾ ಇದ್ದಾರೆ. ಈ ಸಂತೋಷ ನಮಗುಂಟು. ಪ್ರಾತಃ ಕಾಲದಲ್ಲಿ ಎದ್ದಂತಹ ನಾವುಗಳು ನಿತ್ಯ ವಿಧಿಗಳನ್ನೆಲ್ಲ ತೀರಿಸಿ ಪೂಜಾ ಮಂದಿರವನ್ನು ಸೇರಿ ನಮ್ಮ ಆರಾಧ್ಯ ದೇವನಾದಂತಹ ಪರಮೇಶ್ವರನ ಪೂಜೆಯನ್ನು ಮಾಡುತ್ತಾ ಕರ್ತವ್ಯದಲ್ಲಿ ನಿಷ್ಣಾತನಾಗಿ ಕರ್ತವ್ಯ ಪ್ರಜ್ಞೆಯುಳ್ಳವನಾಗಿ ದೇವರಿಗೆ ಉದ್ದಂಡ ನಮಸ್ಕರಿಸುವಂತಹ ಹೊತ್ತಿನಲ್ಲಿ ಲೋಕದ ಸಮಸ್ತರನ್ನು ಕೂಡ ಒಳ್ಳೆಯ ರೀತಿಯಲ್ಲಿ ಬದುಕುವುದಕ್ಕೊಂದು ಅವಕಾಶ ಮಾಡಿಕೊಡು ಪರಮೇಶ್ವರ ದೇವ. ಜಗತ್ಪಿತರ ಮುಂದೆ ಪಾರ್ವತಿ ಪರಮೇಶ್ವರ ಎನ್ನುವಂತಹ ನಾನ್ನುಡಿ ಅದು ಲೋಕಪ್ರಸಿದ್ಧಿಯಾದದ್ದು. ಅಂತೆಯೇ ಅದಿತಿಯನ್ನು ಒಡಗೂಡಿಕೊಂಡು ಒಡ್ಡೋಲಗವನ್ನು ಕೊಟ್ಟವನಿದ್ದೇನೆ. ಜೀವನದ ಪರಿಕಲ್ಪನೆ ಜೀವನದ ಸಿಂಹಾವಲೋಕನವನ್ನು ಮಾಡುತ್ತಾ ಒಮ್ಮೆ ಒಡ್ಡೋಲಗದಲ್ಲಿ 4 ಮಾತುಗಳನ್ನಾಡುತ್ತಾ ನಮ್ಮೊಳಗೆ ನಾವು ತರ್ಕಿಸಿಕೊಂಡು ಹೆಂಡತಿಯ ಮುಖವನ್ನು ನೋಡಿದ್ರೆ ಏನೋ ಒಂದು ರೀತಿಯಾದಂಥ ಬೇಸರದಲ್ಲಿದ್ದಾಳೆ. ಯಾವತ್ತಿನ ಹಾಗಲ್ಲ. ನಾನು ಮಾಡುವಂತಹ ನಿತ್ಯ ಕರ್ಮಗಳು ನಿತ್ಯ ಅನುಷ್ಠಾನಗಳು ಏನುಂಟು ಅವುಗಳಿಗೆ ಹೆಂಡತಿಯಾದವಳು ಪೂರಕಳಾಗಿ ನನ್ನ ಜೀವನವು ಪತಿ ಸೇವೆಯಲ್ಲಿ ತೊಡಗಬೇಕು, ಆ ಮೂಲಕೆಯಾಗಿ ಮುಕ್ತತೆಯನ್ನು ಪಡೆಯಬೇಕು, ಮುಕ್ತಿಯನ್ನು ಪಡೆಯಬೇಕು ಎನ್ನುವ ವಾಂಛೆಯುಳ್ಳವಳಾಗಿ ನನ್ನೊಂದಿಗೆ ಸಹಕರಣಿಯಾಗಿದ್ದಾಳೆ. ನಗುಮುಖದಿಂದ ಸಂತೋಷದಿಂದ ಪತಿದೇವರು ಬಂದಿರೆ ಎನ್ನುವ ಹಾಗೆ ನನ್ನನ್ನು ಬೆಳಗೊಟ್ಟು ನನಗೆ ಹಾಲು ಹಣ್ಣು ಹಂಪಲುಗಳನ್ನು ಕೊಡುತ್ತಾ ನನ್ನ ಉದರದ ಹಸಿವೆಯನ್ನು ನೊಯ್ಗಿಸುತ್ತಿರುವಂತಹ ನನ್ನ ಕೈ ಹಿಡಿದಂತಹ ಧರ್ಮಪತ್ನಿ ಅದಿತಿ ಇವತ್ತವಳ ಮುಖವನ್ನು ನೋಡಿದ್ರೆ ರಾವು ಸೋಂಕಿದ ಚಂದ್ರನಂತಾಗಿದೆ ಮುಖ. ಸಂತೋಷ ಇಲ್ಲ, ಕಳೆ ಇಲ್ಲ, ಏನು ಅಂತ ಅರ್ಥವಾಗುವುದಿಲ್ಲ. ಏನಾಯಿತೆ ನಿನಗೆ? ಮುನಿಸತಿ ಮುನಿಸತಿ ನಿಮ್ಮಷ್ಟಕ್ಕೆ ನೀವು ಮಾತಾಡ್ತಾ ಇದ್ದೀರಿ. ಹೌದು. ನನ್ನ ಮುಖವನ್ನು ಗಮನಿಸಿಕೊಂಡಾಗ ಯಾವುದೊಂದು ಬೇಸರ ಮುಖದಲ್ಲಿ ಎದ್ದು ಕಾಣುತ್ತಾ ಇತ್ತು. ಯಾವತ್ತು ಸಂತೋಷದಿಂದಾಗಿ ನಗುಮುಖದಿಂದಾಗಿ ತಮ್ಮಲ್ಲಿ ಮಾತಾಡಿಕೊಂಡಿದ್ದವನು ನಾನು. ಯಾವುದೇ ಯಾಗ ಯಜ್ಞಕ್ಕೆ ಬೇಕಾದಂತ ಸಹಾಯವನ್ನು ಮಾಡುವವರು ನಾನು. ಸರಿಯಾದಂತಹ ಸಮಯಕ್ಕೆ ಶುದ್ಧೋದಕವನ್ನು ತಂದು ಒದಗಿಸಿಕೊಟ್ಟವರು ನಾನು ತಾನೆ. ಇವತ್ತು ಯಾಕೆ ನನ್ನಷ್ಟಕ್ಕೆ ನಾನಿದ್ದೇನೆ ಪ್ರಾಣೇಶ? ನಾನು ಮುನಿಸತಿ ಪತಿ ಸೇವೆಯೇ ಪರಕಾಷ್ಠೆಯನ್ನು ಕಂಡವನು ನಾನು. ಆ ಮುಖೇನವಾಗಿ ತನ್ನ ಜೀವನ ಸಾರ್ಥಕವಾಗುವುದಂತ ಭಾವಿಸಿಕೊಂಡಿದ್ದೇನೆ.
ನಿಮ್ಮನ್ನು ಮದುವೆ ಆಗಿ ಅಂದಿನಿಂದ ಇಂದಿನವರೆಗೆ ನಿಮ್ಮ ಪಾದ ಸೇವೆಯಿಂದ ತನ್ನನ್ನು ತಾನು ತೊಡಗಿಸಿಕೊಂಡಿದ್ದೇನೆ. ಯಾವುದೇ ರೀತಿಯ ಸೇವೆಯಲ್ಲಿ ವ್ಯತ್ಯಾಸ ಆಗ್ಲಿ, ಯಾವುದೇ ಕೊರತೆ ಆಗ್ಲಿ ಇಷ್ಟರವರೆಗೆ ಆದದ್ದಿಲ್ಲ. ಸೇವೆಯಲ್ಲಿ ನ್ಯೂನ್ಯತೆ ಎನ್ನುವುದು ಕಂಡದ್ದೇ ಇಲ್ಲ. ಹೌದು ತಾನೆ. ಸತಿ ಪತಿಯರು ಹೇಗಿರಬೇಕು ನಾವು ಆದರ್ಶರಾಗಿದ್ದವರೇ ಸರಿತಾನೆ. ಪ್ರಾಣೇಶ, ಈ ನಮ್ಮ ಆಶ್ರಮದಲ್ಲಿ ಯಾವುದಕ್ಕೂ ಕೊರತೆ ಇಲ್ಲ. ಉಡುವುದಕ್ಕಾಗಲಿ ತೊಡುವುದಕ್ಕಾಗಲಿ ನಮಗೆ ಎಷ್ಟು ಬೇಕು ಅಷ್ಟನ್ನು ನಾವು ಪಡೆದುಕೊಂಡಿದ್ದೇವೆ. ಅಷ್ಟರಲ್ಲೇ ಸುಖವನ್ನು ಕಾಣುತ್ತಾ ಇದ್ದೇವೆ. ಹೆಚ್ಚು ಬೇಕೆಂಬಂತ ಆಸೆ ನನಗಲ್ಲ. ಆದ್ರೆ ಒಂದು ರೀತಿಯಲ್ಲಿ ನನ್ನ ಗಂಡ ನೀವು ಹೆಂಡತಿಗೆ ಯಾವುದೋ ಒಂದು ರೀತಿಯ ಮರುಕೈ ಇದೆ ಎಂಬಂತ ವಿಷಯವನ್ನು ತಿಳಿಯುವುದಕ್ಕೆ ಸಾಧ್ಯವಿಲ್ವೇ ಸ್ವಾಮಿ? ಸಾಧ್ಯ ಉಂಟು, ನಿಜವಾಗಿ ಸಾಧ್ಯ ಇದೆ. ಯಾಕೆಂದ್ರೆ ಈ ರೀತಿಯಾದಂತ ಮುಖವನ್ನು ಯಾವತ್ತೂ ತಾವು ಕಂಡವರಲ್ಲ. ಇಂದು ಹೇಗೆ ಉಂಟು, ಸೂರ್ಯ ರಶ್ಮಿಗೆ ಉದಿಸುವಂತ ಕಮಲವೊಂದು ಬಾಡಿ ಹೋಗ್ತದೆ. ಯಾಕೆ? ಆ ಸೂರ್ಯನ ಕಿರಣ ಇಲ್ಲದಿದ್ರೆ ಮಾತ್ರ ಬಾಡಿ ಹೋಗುವುದಕ್ಕೆ ಸಾಧ್ಯ ತಾನೆ. ಆ ರೀತಿಯಾಗಿ ನನ್ನ ವದನವನ್ನು ನಾವು ತಾವು ಗುರುತಿಸಿಕೊಂಡಿದ್ದೇವೆ. ಸೂರ್ಯನ ಸಂಕಲ್ಪವಿಲ್ಲದೆ ತಾವರೆ ಅರಳುವುದಿಲ್ಲ. ಇಲ್ಲ. ಅರಳಿದಂತ ತಾವರೆಯನ್ನು ತುಂಡು ಮಾಡಿ ತುಂಡರಿಸಿ ದೊಡ್ಡದಾದಂತ ಬಂಡೆಯ ಮೇಲೆ, ಕಾದ ಬಂಡೆಯ ಮೇಲೆ ಎಸೆದಾಗ ಅದು ಬಾಡಿ ಕಮರಿ ಹೋಗುತ್ತದೆ. ಹೌದಲ್ವೇ ಸ್ವಾಮಿ? ತಾವ್ಯಾರು? ನಿಮ್ಮ ಯೋಗ್ಯತೆ ಏನು? ನಾನಂತಲ್ಲ, ಪ್ರಪಂಚ ಬೆರೆತುಕೊಂಡಿದೆ. ಕಶ್ಯಪ ಬ್ರಹ್ಮ. ಹೌದು, ಲೋಕವೇ ತಮ್ಮನ್ನು ಕೊಂಡಾಡುತ್ತಾ ಇದ್ದಾರೆ. ಪ್ರಾಣೇಶ, ನಿಮ್ಮಲ್ಲೊಂದು ಮಾತು ಕೇಳ್ತಾ ಇದ್ದೇನೆ. ನಿಮ್ಮ ಸತಿಯಾದಂತಹ ನನಗೆ ಯಾವುದರ ಬಗ್ಗೆ ದುಗುಡ, ಯಾವುದರ ಬಗ್ಗೆ ದುಃಖ ಎಂಬಂತ ವಿಚಾರ ತಿಳಿಯುವಷ್ಟು ಜ್ಞಾನಿಗಳಲ್ಲವೇ ನೀವು? ನೀವೇ ಹೇಳಬೇಕು. ಯಾಕೆ ಇಲ್ಲ ಅರಿತೆ ಪೆಣ್ಮಣಿಗಳ ಕಾಶಿಯ ಗಂಡನ ಬಳಿಯಲ್ಲೇ ನಿಂತು ಹೇಳಿಕೊಳ್ಳೋಣ ಎನ್ನುವ ಹಾಗೆ ಬಾಯಿ ತೆರೆದು ತುಟಿ ಬಿಚ್ಚಿದರೂ ಕೂಡ ನಿನ್ನ ಮನಸಾಕ್ಷಿ ಎನ್ನುವುದು ಹೇಳುವುದಕ್ಕೆ ಹಿಂಜರಿತಾ ಉಂಟು. ಮನ ಒಡಂಬಡುವುದಿಲ್ಲ. ಸರಿ, ಹೆಣ್ಣಾದವಳಿಗೆ ಸರಿ, ಹೆಣ್ಣಾದವಳಲ್ಲ, ತನ್ನ ಕೈ ಹಿಡಿದಂತಹ ಗಂಡನಲ್ಲಿ ಹೆಂಡತಿಯಾದವಳು ಯಾವ ವಿಚಾರವನ್ನೇ ಆದರೂ ಕೂಡ ಮುಚ್ಚಿಡಬಾರದಂತೆ. ಇಲ್ವೇ ಇಲ್ಲ. ಸಣ್ಣದಿರುವಾಗ ತಂದೆ ತಾಯಿಗಳಲ್ಲಿ ಮುಚ್ಚಿಡಬಾರದು. ಮದುವೆಯಾದ ನಂತರದಲ್ಲಿ ಏನಿದ್ದರೂ ಬಿಚ್ಚು ಮನಸ್ಸಿನಿಂದ ಗಂಡನಲ್ಲಿ ಹೇಳಿಕೊಂಡಳು ಅಂತಾದರೆ ಅದರಲ್ಲಿ ಸರಿಯಾದಂತಹ ಪರಿಹಾರ ಗಂಡನಾದವನು ಕಲ್ಪಿಸಿಕೊಡ್ತಾನೆ. ಸ್ವಾಮಿ, ಸತ್ಯಾದವನಿಗೆ ಗಂಡನೇ ದೇವರಲ್ವೇ? ಹೌದು. ಗಂಡನಿಗಿಂತ ಹೆಚ್ಚು ದೇವರಿಲ್ಲ. ಪತಿಗರ್ಧ ಸತಿ, ಸತಿಗರ್ಧ ಪತಿ ಎನ್ನುವ ಹಾಗೆ ಮೂಲದಲ್ಲಿ ಪರಮೇಶ್ವರ ದೇವರು, ಪಾರ್ವತಿ ಪರಮೇಶ್ವರರೇ ಲೋಕಕ್ಕೆ ತಿಳಿಸಿಕೊಟ್ಟವರಿದ್ದಾರೆ. ನಿಜ. ನಿನ್ನ ಮನಸ್ಸಿನ ಇಚ್ಛೆಯನ್ನು ನಾನು ಅರಿತವನಿದ್ದೇನೆ. ಹೆಣ್ಣಾದವಳಿಗೆ ಯಾವುದು ಬೇಕು ಅನ್ನುವುದು ಖಂಡಿತವಾಗಿಯೂ ನಾನು ತಿಳಿದೆ. ಒಂದು, ನೀನು ಆಡಿದಂತಹ ವ್ಯಂಗ್ಯವಾದಂತಹ ನುಡಿಗಳು, ಸಂಕುಚಿತ ಮನೋಭಾವನೆಯಿಂದ ಅದನ್ನು ನನ್ನ ಮುಂದೆ ವ್ಯಕ್ತಪಡಿಸಿದ್ದು. ಮತ್ತೊಂದು, ಜ್ಞಾನ ದೃಷ್ಟಿಯಿಂದ ಜ್ಞಾನಚಕ್ಷುವನ್ನು ತೆರೆದಾಗ ಏನೆಂತ ತಿಳಿದುಕೊಳ್ಳುವುದಕ್ಕೆ ಶಕ್ತನಾದವನು ಈ ಕಶ್ಯಪ ಬ್ರಹ್ಮ. ಚಿಂತಿಸಬೇಡುವೆ. ಅಪುತ್ರಸ್ಯ ಗತಿರ್ನಾಸ್ತಿ ಸ್ವರ್ಗ ನೈವಚೇ ನೈವಚ ಅಂತ ಬಲ್ಲವರು ಹೇಳಿದ್ದಾರೆ. ನಿಜ. ಹೆಣ್ಣಾದವಳು ಕೈ ಹಿಡಿದ ಗಂಡನಿಗೆ
ಮದುವೆ ಆದ ನಂತರದಲ್ಲಿ ಒಂದು ಮಗುವನ್ನು ಹೆತ್ತು ಗಂಡನ ಕೈಗೆ ಕೊಟ್ಟಳು ಅಂತಾದ್ರೆ ಅವಳ ಹೆಂತಣಕ್ಕೆ ಸಾರ್ಥಕತೆಯ ಬದುಕನ್ನು ಕಂಡುಕೊಂಡಾಗ ಆಗುತ್ತದೆ. ಆ ಬದುಕಿನಲ್ಲಿ ಸಂತೋಷವನ್ನು ಕಂಡುಕೊಂಡಾಗ ಆಗುತ್ತದೆ. ಅಂಥದ್ದೇ ಒಂದು ಬೇಸರ ನಿನಗುಂಟು ಅಂತ ನನಗರ್ಥವಾಯಿತು. ಸರಿ, ಹಾಗಿದ್ರೆ ನಿನಗೆ ಮಕ್ಕಳಿಲ್ಲ ಎನ್ನುವಂತಹ ಚಿಂತೆ, ಮದುವೆಯಾಗಿ ಅದೆಷ್ಟೋ ಕಾಲವಾದರೂ ಕೂಡ ನಮ್ಮ ಈರ್ವರ ದಾಂಪತ್ಯದ ಫಲವಾಗಿ ಒಂದು ಪುತ್ರನನ್ನು ಪುತ್ರಿಯನ್ನು ಕಾಣುವಂತ ಯೋಗ ನಮ್ಮ ಜೀವನದಲ್ಲಿ ಇಲ್ಲದಾಗಿ ಹೋಯಿತಲ್ಲೇ ಎನ್ನುವಂತೆಯೇ ನಿನ್ನ ಅಂತರಂಗದ ವೇದನೆಯಲ್ಲವೇ? ಯಾವ ಜೀವನದಲ್ಲಿ ಯಾವ ಕರ್ಮ ಮಾಡಿದಕ್ಕಾಗಿ ಆ ಕರ್ಮದ ಲೇಪನ್ನು ನಂಟಿಕೊಂಡಿದೆ. ಹೇಳಬಾರದು. ಆರೇನ ಮಾಡಲಿ ಯಾರೇನ ಪೇಳಲಿ ಪೂರ್ವಜನ್ಮದ ಕರ್ಮ ವಿಧಿವೆನ್ನ ಬಿಡದು. ನಮ್ಮಂತವರಿಗೆ ವಿಧಿ ಬಾಧಿಸ್ತದೆ ಅಂತಾದ್ರೆ ಅದಕ್ಕೆ ಪರಿಹಾರವನ್ನು ನಾವೇ ಕಂಡುಕೊಳ್ಳುವವರಲ್ಲವೇ? ಲೋಕಕ್ಕೆ ಹಿತಬೋಧಕರಾದಂತಹ ನಾವುಗಳು ಎಲ್ಲವೂ ಕೂಡ ಕರ್ಮ ಅಂತ ಹೇಳುವುದಕ್ಕಾಗುವುದಿಲ್ಲ. ನಮ್ಮದ್ದಾದಂತಹ ಸತಪ್ರಯತ್ನವೂ ಕೂಡ ಅದರಲ್ಲಿ ಪಾಲುದಾರಿಕೆಯಾಗಿರುತ್ತದೆ. ಆದುದರಿಂದ ನಿನ್ನ ಮನಸ್ಸಿನ ಇಚ್ಛೆಯನ್ನು ಪೂರೈಸಬೇಕು ಅಂತಾದ್ರೆ ಲೋಕದ ಜಗನ್ನಿಯಾಮಕನಾದಂತಹ ಶ್ರೀಹರಿ ಇದ್ದಾನೆ ಅಲ್ಲವೇ? ಯಾರಿಗೆ ಏನೇ ಆದರೂ ಕೂಡ ಚಿಂತ್ಯನೂ ಹೌದು ಅಚಿಂತ್ಯನೆಯೂ ಹೌದು. ಅಂತಹ ಚಿಂತ್ಯ ಅಚಿಂತ್ಯನು 14 ಲೋಕವನ್ನು ವ್ಯಾಪಿಸಲ್ಪಟ್ಟಂತಹ ಶ್ರೀಹರಿ ಇದ್ದಾನೆ. ಅವನನ್ನು ನಾವು ಧ್ಯಾನಿಸಿದೆವು ಅಂತಾದ್ರೆ ಸ್ವಾಮಿ ನನ್ನನ್ನು ಜಗದ ಕರ್ಮಗಾಧಾರ ನೀನೇ, ನಿನ್ನಯ ಪ್ರವೀಣತೆಯಲ್ಲಿ ಫಲವ ಪಡೆ ಸಂಪನ್ನಿರಬೇಕರಲಿ ಬ್ರಹ್ಮಸ್ವರೂಪಿ ನೀನೇ. ಸರಿ, ಮನದಲ್ಲಿರುವಂತಹ ದುಗುಡ ಯಾಕೆ? ಈ ರೀತಿಯಾಗಿ ಯಾವತ್ತೂ ಕೂಡ ಬೇಸದಲ್ಲಿ ಇದ್ದವನಲ್ಲ. ಮದುವೆಯಾಗಿ ಅದೆಷ್ಟೋ ಕಾಲ ಕಳೆದು ಹೋಯಿತು. ನಮ್ಮ ಸುಖದಾಂಪತ್ಯ ಪ್ರತೀಕವಾಗಿ ಒಂದು ಮಕ್ಕಳನ್ನು ಕೊಡುವಂತಹ ಭಾಗ್ಯ ನಮ್ಮ ಪಾಲಿಗೆ ಇಲ್ಲದೇ ಹೋಯ್ತೆಂಬಂತಹ ಕೊರಗು ಅಂದಿನಿಂದ ಇಂದಿನವರೆಗೆ ಇತ್ತು ಸ್ವಾಮಿ. ಮನ ಬಿಚ್ಚಿ ನಿಮ್ಮಲ್ಲಿ ಯಾವಾಗ ಹೇಳುವುದು ಒಂದೇ ನುಡಿಸಿದೆ ಅಂತಾದ್ರೆ ಯಾವುದು ರೀತಿ ನಿಮ್ಮ ಮನಸ್ಸಿಗೆ ಬೇಸರಾವರ್ತಿಕೊಳ್ಳುವುದಕ್ಕೆ ಸಾಧ್ಯವುಂಟು. ಈ ರೀತಿಯಾಗಿ ಭಾವಿಸಿಕೊಂಡಿದ್ದೇನೆ. ತಾವ್ಯಾರು, ನಿಮ್ಮ ಯೋಗ್ಯತೆ ಏನೆಂಬುದನ್ನು ಅರ್ಥೈಸಿಕೊಂಡಿದ್ದೇನೆ. ಬ್ರಹ್ಮನಷ್ಟೇ ಯೋಗ್ಯತೆ ಉಂಟು ನನಗೆ. ಬ್ರಹ್ಮನಷ್ಟೇ ಯೋಗ್ಯತೆಯನ್ನು ಪಡೆದುಕೊಂಡವರು ನೀವು. ಬಿಟ್ಟ ಕಣ್ಣಲ್ಲಿ ಪ್ರತಿಯೊಂದು ನೋಡುವಂತಹ ಸಾಮರ್ಥ್ಯ ಇದ್ದವರು ನೀವು. ತ್ರಿಕಾಲವನ್ನು ಅರ್ಥೈಸುವುದಕ್ಕೆ ಸಾಮರ್ಥ್ಯ ಇದ್ದವರು ಸ್ವಾಮಿ. ತಾವು ಮಾಡುತ್ತಿರುವಂತಹ ಪುಣ್ಯ ಕಾರ್ಯದಿಂದಾಗಿ ಈ ನೆಲೆಯಲ್ಲಿ ಧರ್ಮವು ನೆಲೆಯಾಗಿ ನಿಂತಿದೆ. ಧರ್ಮ ಸ್ಥಾಪನೆ ಮಾಡಬೇಕಿದ್ರೆ ನಿಮ್ಮಂತಹ ಯೋಗಿಗಳು ಕಾಲ ಕಾಲಕ್ಕೆ ಯಾಗಜ್ಞವನ್ನು ಮಾಡಿದೆ ಅಂತಾದ್ರೆ ದೇವತೆಗಳ ಮನಸ್ಸನ್ನು ಮೆಚ್ಚಿಸುವುದಕ್ಕೆ ಸಾಧ್ಯ ಉಂಟು. ಆ ದೇವತೆಗಳ ಮನಸ್ಸಿನಿಂದ ಸಂತೋಷ ಪಟ್ಟು ಮಳೆಯನ್ನು ಸುರಿಸ್ತಾರೆ. ಆ ದೆಸೆಯಿಂದಾಗಿ ಬೆಳೆ ಆಗ್ತದೆ. ಪ್ರಪಂಚದ ಒಳಿತಕ್ಕಾಗಿ ತಮ್ಮ ಶರೀರವನ್ನೇ ಮುಡಿಪಾಗಿಟ್ಟವರು ನೀವು ತಾನೆ. ಅರ್ಥವಿಸಿಕೊಂಡೆ ನಿನ್ನ ಬೋಧನೆ ಕಡಿಮೆಯಾಗಿಯೇ ದೇವತೆಗಳು ಮಳೆ ಸುರಿಸುವುದಿಲ್ಲ ಅಂತ ಒಬ್ಬನಿಗೂ ಕೂಡ ಗೊತ್ತುಕೊಳ್ಳುವುದಕ್ಕಾಗುವುದಿಲ್ಲ. ಹೌದು ಹೌದು ಪ್ರಾಣೇಶ, ಇಷ್ಟೆಲ್ಲ ಯೋಗ್ಯತೆ ಇದ್ದವರು ನೀವು. ಹಾಗಂತ ಮನಬಿಚ್ಚಿ ನುಡಿಯುವುದಕ್ಕಾಗಿ ಇಂದು ಬಂದಿದ್ದೇನೆ. ನಿಮ್ಮ ದಯದಿಂದಾಗಿ ಆ ಮಕ್ಕಳನ್ನು ಪಡೆಯುವಂತಹ ಭಾಗ್ಯ ಆ ದೇವರು ನನ್ನ ಪಾಲಿಗೆ ಯಾಕೆ ರೀತಿಯಾಗಿ ಕೊರತೆ ಮಾಡಿದಂತ ಗೊತ್ತಿಲ್ಲ. ಹೇಗಾದ್ರೂ ಮಾಡಿ ಆ ಮಗುವನ್ನು ಕಾಣುವಂತ ಆಸೆ ನನ್ನ ಮನದಲ್ಲಿ ಉಂಟು. ಆ ಬಯಕೆಯನ್ನು ತಾವು ಈಡೇರಿಸಿಕೊಡಬೇಕು ಸ್ವಾಮಿ. ಹೃದಯೇಶ್ವರಿ ಪ್ರಾಣೇಶ, ಮನುಷ್ಯ ಕೊಟ್ರೆ ಮನೆತನಕ, ದೇವರು ಕೊಟ್ರೆ ಕಡೆತನಕ ಎನ್ನುವಂಥದ್ದು ಉಂಟು. ಹೌದು, ನರಚಿತ್ತ ಮಿಥ್ಯ, ಹರಿಚಿತ್ತ ಸತ್ಯ ಅಂತ ನಾವು ಭಾವಿಸುವವರು. ಆ ಸತ್ಯದ ಹಿಂದೆ ಏನು ಉಂಟು ಅಂತ ಶೋಧನೆಯ ಮೂಲಕ ಸಾಧನೆಯನ್ನು ಮಾಡಿ ಅದರಲ್ಲೇ ತಮ್ಮದ್ದಾದಂಥ ಭವಿತವ್ಯದ ನಿರ್ಧಾರವನ್ನು ನಾವು ಕಟ್ಟಿಕೊಂಡವರಲ್ಲವೇ ಹೇಳು. ಹೌದು, ಎಂತೆಂಥ ತ್ಯಾಗಿಗಳು, ಎಂತೆಂಥ ಮೇಧಾ
ಮೇಧಾವಿಗಳು ಎಂತೆಂಥ ಪರಮ ಪುರುಷರು ಮಂತ್ರದ ಮುಖೇನ ಪಡೆದವರಿದ್ದಾರೆ. ಕೆಲವರು ದೇವಾನುಗ್ರಹದಿಂದ ಪಡೆದವರಿದ್ದಾರೆ. ಕೆಲವು ಸ್ವಯಂ ಸಾಧನೆಯಿಂದಲಾಗಿ ದೇವರ ಅನುಗ್ರಹ ಇದ್ದರೂ ಕೂಡ ಸ್ವಪ್ರಯತ್ನದಿಂದ ಪಡೆದವರಿದ್ದಾರೆ. ಸ್ವಪ್ರಯತ್ನದಲ್ಲಿ ನಾವು ಪ್ರಯತ್ನ ಪಟ್ಟರೂ ನಮಗದು ಒದಗದಿದ್ದಂತಹ ವೇಳೆಯಲ್ಲಿ ದೇವಕಾರುಣ್ಯವನ್ನು ನಾವು ಖಂಡಿತವಾಗಿಯೂ ಪ್ರಾರ್ಥಿಸಬೇಕು ಎನ್ನುವುದು ಸ್ಪಷ್ಟವಾದಂತಹ ನಿರ್ಧಾರ ನಾನು ತಿಳಿದುಕೊಂಡಿದ್ದೆ. ಆದುದರಿಂದ ದೇವೋತ್ತಮನೆನಿಸಿದಂತಹ ಪಕ್ಷಿವಾಹನ ಭಗವಾನ್ ಪಕ್ಷಿವಾಹನ ಶ್ರೀಹರಿ ಇದ್ದಾನೆ, ಲೋಕದ ನಿಯಾಮಕ ಪಾಲನಾ ಕರ್ತೃ. ಅವನನ್ನು ಸ್ತುತಿ ಮಾಡುವನ ಖಂಡಿತ ಅನುಗ್ರಹಿಸ್ತಾರೆ. ಬದುಕಿನಲ್ಲಿ ದೇವನೊಲಿದರೆ ಕೊರಡು ಕೊನರುವುದು, ದೇವನೊಲಿದರೆ ಬರಡು ಹಯನುವುದು ಅನ್ನುವುದಕ್ಕೆ ನಮ್ಮ ಜೀವನವೇ ಸಾಕ್ಷಿಯಾಗಿ ಹೋಯಿತಲ್ಲ. ಹಾಲುಂಡಂತಹ ಸಂತೋಷ ನಮ್ಮದ್ದಾದಂತಹ ಆಶ್ರಮದ ಬಳಿಯಲ್ಲಿ ಎಲ್ಲರಿಗೂ ಕೂಡ ಬಾಯಿಗೆ ಸಿಹಿಹಾಕಿ ಎನ್ನುವ ಹಾಗೆ ಸಂತೋಷದಲ್ಲಿ ಹೇಳುವಂತಹ ಸಂಭ್ರಮಿಸುವಂತಹ ದಿನ ಸನ್ನಿಹಿತವಾಗಿದೆ. ಸರಿ, ಶ್ರೀಹರಿಯನ್ನೇ ಅಚಲವಾದಂತಹ ಭಕ್ತಿಯ ಮೂಲಕ ನಾವು ಸ್ಮರಿಸಲೇ ಉಂಟಾದ್ರೆ ದೇವ ಖಂಡಿತವಾಗಿ ನಮ್ಮ ಮೇಲೆ ಕರುಣೆ ಇಟ್ಟು ಒಲಿದಿದ್ದಾನೆ, ಅನುಗ್ರಹಿಸಿದ್ದಾನೆ ಎನ್ನುವುದಕ್ಕೆ ನನ್ನ ಹೆಂಡತಿಯೇ ಸಾಕ್ಷಿ. 3 ತಿಂಗಳ ಗರ್ಭಿಣಿಯಾಗಿದ್ದಾಳೆ. ದೇವರ ಪ್ರಸಾದ ನಮಗೆ ಸಿಕ್ಕಿದೆ. ಅದು ಲೋಕದ ಬೆಳಕನ್ನು ಯಾವಾಗ ಕಾಣುತ್ತದೆ ಅಪ್ಪ ಅಮ್ಮ ಎನ್ನುವಂತಹ ಶಬ್ದಗಳು ಅದರ ಬಾಯಿಂದ ಬರುತ್ತದೆ ಎನ್ನುವಂತಹ ಸಂತೋಷದ ನಿರೀಕ್ಷೆಯಲ್ಲಿ ನಾವಿರೋಣ. ಮುಂದೇನಾಗುತ್ತದೆ? ನೀರಲ್ಲ ಪುಡಿಯ ನೀರು ಸುಮ್ಮನೆ ನಮ್ಮ ಪರಿಚಯ ಇರ್ಲಿಕ್ಕಿಲ್ಲ ನಿಮಗೆ. ನಾವು ಹರಿನಾರಾಯಣ ಭಟ್ರು ಅಂದ್ರೆ ನಾವು ಬಹಳ ದೂರದವರು. ಅಲ್ಲಿ ಘಟ್ಟದ ಬುಡ ಚಾರ್ಮಾಡಿ ಯಾರಾದ್ರೂ ಇದ್ದಾರ ನಿಮಗೆ ಪರಿಚಯದವರು? ಹೌದಾ? ಬಾಬುಗೌಡ. ಒಳ್ಳೇದು. ಇದು ನಾವೆಲ್ಲ ಬ್ರಾಹ್ಮಣರು ಬಹಳ ಊರೂರು ತಿರುಗುವವರು. ಅದು ಆ ಊರು ಈ ಊರು ಅಂತಲ್ಲ, ಎಲ್ಲ ಊರುಗಳಿಗೆ ಹೋಗ್ತೇವೆ. ಹೋಗುದು ಯಾಕೆ? ಸುಮ್ಮನೆಲ್ಲ ನಮ್ಮ ತಿರುಗಾಟದಲ್ಲಿಯೂ ಒಳ್ಳೆ ಉದ್ದೇಶ ಇರ್ತದೆ. ಯಾಕೆಂದ್ರೆ ನಮಗೆಲ್ಲ ಗುರು ಹಿರಿಯರಿಂದ ಒಂದು ಸ್ವಲ್ಪ ವೇದಾಧ್ಯಯನ ಮಾಡಿ ಈ ಧರ್ಮ ಆಮೇಲೆ ಶಾಸ್ತ್ರ ಇದೆಲ್ಲ ಗೊತ್ತುಂಟು ನೋಡಿ. ಹಾಗಾಗಿ ಈ ಭೂಮಿಯ ಮೇಲೆ ಎಲ್ಲರೂ ಬುದ್ಧಿವಂತರೇ ಅಲ್ಲ, ಸಂಸ್ಕಾರ ಇರುವವರೇ ಅಲ್ಲ. ಅವರಿಗೆ ಕೆಲವು ಜೀವನದಲ್ಲಿ ಏನು ಮಾಡಬೇಕು, ತಪ್ಪು ಮಾಡ್ತಾರೋ ಅಲ್ಲ ಒಪ್ಪು ಮಾಡ್ತಾರೋ ಅಂತ ತಿಳಿದಿರುವುದಿಲ್ಲ. ಅದಕ್ಕೆ ಅದನ್ನು ಸ್ವಲ್ಪ ತಿದ್ದಿ ಅವರಿಗೆ ಈ ಧರ್ಮ ಶಾಸ್ತ್ರ ಇದನ್ನೆಲ್ಲ ಉಪದೇಶ ಮಾಡಿ ಎಲ್ಲರೂ ಶಾಂತಿಯಿಂದ ನೆಮ್ಮದಿಯಿಂದ ಬದುಕಬೇಕು, ಅವರು ಮನುಷ್ಯತ್ವವನ್ನು ಸಾರ್ಥಕಪಡಿಸಿಕೊಳ್ಬೇಕು ಅಂತ ನಮ್ಮದೆಲ್ಲ ಒಳ್ಳೆ ಉದ್ದೇಶ. ಹಾಗಾಗಿ ತಿರುಗಾಟಕ್ಕೆ ಹೊರಟದ್ದು. ಎಲ್ಲರ ಪರಿಚಯ ಆಗ್ತದೆ ನಮಗೆ. ಅಡ್ಡೂರು ಇವರು ಹರಿಶೇರಲ್ವ? ಇವರು ಹರಿಶೇರಲ್ಲ ಮಾರ್ಯಾರೆ, ಅವನು ಇವನು ಅಂತ ನಾವು ಬ್ರಾಹ್ಮಣರಾದ್ರೂ ಯಾರನ್ನೂ ಹೇಳುವ ಹಾಗಿಲ್ಲ. ಒಂದು ಬಹುವಚನದಿಂದ ಮಾತಾಡಿಸಬೇಕು, ಮರ್ಯಾದೆ ಕೊಟ್ಟು ಮರ್ಯಾದೆ ಕೊಡಬೇಕು. ಹೌದಾ ಅಲ್ವೋ ಹೇಳಿ? ಹರಿಶೇರಲ್ವೋ? ಹೌದು. ಪರಿಚಯ ಎಲ್ಲರದ್ದು ಉಂಟೆ. ಈಗ ಇಲ್ಲಿಗೆ ಬಂದದ್ದು ಯಾಕೆ ಗೊತ್ತೋ? ಇಲ್ಲಿದು ಈ ಕಶ್ಯಪ ಮಹರ್ಷಿಗಳ ಆಶ್ರಮ ಹತ್ತಿರ ಅಲ್ವ? ಇಲ್ಲಿ ಒಂದು ಸ್ವಲ್ಪ ಒಬ್ಬರನ್ನು ಕಂಡು ಮಾತಾಡಿಸ್ಲಿಕ್ಕೆ ಉಂಟು ನನಗೆ. ಹಾಗಾಗಿ ನೋಡೋಣ, ಕರೆಯೋಣ ಅಲ್ವಾ? ಇದ್ದಾರನು. ಯಾರಮ್ಮ ಮನೆಯೊಳಗೆ ಯಾರಿದ್ದೀರಿ? ಅಮ್ಮ ಮನೆಯೊಳಗೆ ಇದ್ದೀರಾ? ಯಾರಿದ್ದೀರಿ? ಯಾರು? ನಾನು ನೀಡವ ಭಿಕ್ಷೆಯನು ತಡಿದು ಬಂದ ನಾಡ ಭೂಸುರ ನಿನ್ನನು
ಗೊತ್ತಾಗ್ಲಿಲ್ಲ. ಬ್ರಾಹ್ಮಣರು ಕುಳಿತಲ್ಲೇ ಇರಬಾರದು. ಬ್ರಾಹ್ಮಣರಂದ್ರೆ ಒಂದು ಸ್ವಲ್ಪ ತಿಳಿದವರಲ್ಲೋ, ಸ್ವಲ್ಪ ತಿರುಗಾಡಿಕೊಂಡಿರ್ಬೇಕಲ್ಲ. ತಿರುಗಾಡುವುದು ಮಾತ್ರ ಅಲ್ಲ, ಕೆಲವರಿಗೆಲ್ಲ ಉಪದೇಶ ಮಾಡಬೇಕು, ಒಳ್ಳೆಯದಾಗಬೇಕು ಅಂತ ಆಶೀರ್ವಾದ ಮಾಡಬೇಕು. ಆಶೀರ್ವಾದ ಮಾಡ್ಬೇಕು. ಮತ್ತೆ ಬ್ರಾಹ್ಮಣ ಮನೆಯಲ್ಲೇ ಕುಳಿತು ಏನು ಮಣ್ಣು ಮುಕ್ಕುದು, ಏನ್ ತಿನ್ಲಿಕ್ಕೆ ಇರುವುದಿಲ್ಲ ಅವರಿಗೆ. ನೀವು ಇಲ್ಲಿಗೆ ಯಾಕೆ ಬಂದಂತ ಗೊತ್ತಾಗುದಿಲ್ಲ. ನನ್ನ ಪರಿಚಯ ಆಗ್ತದೆ. ಅದೇನು 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 ತಲೆ ತಲೆ ನಡುಗುವುದು. ಈಗ ಪ್ರಾಯ ಬಂದಾಗ ಹಾಗೆಲ್ಲ ಆಗ್ತದೆ. ಶರೀರದ ಯಾವ ಅಂಗಗಳು ನಾವು ಹೇಳಿದಾಗೆ ಕೇಳುವುದಿಲ್ಲ. ಆದ್ರೆ ನಿಮ್ಮ ಮುಖವನ್ನೊಮ್ಮೆ ನೋಡಿದ್ದು ಹೌದೋ ಅಲ್ಲೋ ಅಂತ. ಹೌದಾ? ಇದು ಕಾಯಿಸಿಪೆ ಕಶ್ಯಪ ಮುನಿ. ಕಶ್ಯಪ ಮುನಿಪರ ಅವರ ಮಡದಿ ನಾನು. ಓದ್ತೀನಿ ಅಲ್ವಾ? ಪತ್ನಿ ಅರ್ಧಾಂಗಿ. ಆದಿತಿ ದೇವಿ. ಹೌದು ಅಮ್ಮ. ಬ್ರಾಹ್ಮಣರಂದ್ರೆ ನಾವು ಹೀಗೆ ಊರೂರು ತಿರುಗಾಡುತ್ತಾ ಎಲ್ಲರಿಗೆ ಉಪದೇಶ ಮಾಡುತ್ತಾ ಜಪ ತಪ ಹೀಗೆಲ್ಲ ಆಗ ಇದರಲ್ಲೆಲ್ಲ ಭಾಗವಹಿಸು. ಗೊತ್ತಾಯ್ತಲ್ಲ? ಇಲ್ಲಿಗೆ ಯಾಕೆ ಬಂದ್ರೆ ಅಂತ ಗೊತ್ತಾಗಲಿಲ್ಲ. ಅಂದ್ರೆ ಈ ದಾರಿಯಿಂದ ಹೀಗೆ ನಡ್ಕೊಂಡು ಬರ್ತಾ ಇದ್ದೆ. ಹಾಗಾಗುವಾಗ ದಾರಿ ಏನು ಬದಲಾಯಿತು? ಇಲ್ಲಪ್ಪ, ಇಲ್ಲಿಗೆ ಬರ್ಬೇಕಂತಾನೆ ಬಂದದ್ದು. ಉಂಟಲ್ಲ ನಮಗೊಂದು ಒಂದು ಗೇಣು ಹೊಟ್ಟೆ. ಹೌದು, ಎಲ್ಲರೂ ಮಾಡೋದು ಅಷ್ಟೇ ಅಲ್ವಾ? ಅಷ್ಟಕ್ಕಾಗಿ ದುಡಿ. ಎಲ್ಲರೂ ಮಾಡುವುದು ಹೊಟ್ಟೆಗಾಗಿ, ಗೇಣು ಬಟ್ಟೆಗಾಗಿ. ಹೌದು, ನಾವೇನು ಮಾಡಿದ್ರು ಇದೊಂದು ಕೇಳುವುದಿಲ್ಲ. ಹೊತ್ತಿಗೆ ಆಗುವಾಗ ಶುರು ಆಗುತ್ತದೆ. ಸಮಯಕ್ಕೆ ಸರಿಯಾಗಿ ಬೀಳ್ಬೇಕು ಅದಕ್ಕೆ. ಹೌದಾ? ಚುರು ಚುರು ಆಗುವಾಗಲೇ ಅದಕ್ಕೆ ತುರುಕಿಸಿದ್ರೆ ಆಯ್ತು. ಇಲ್ಲದಿದ್ರೆ ಮತ್ತೆ ಜೋರಾಗ್ತದೆ. ಮತ್ತೆ ಜೋರಾಗ್ತದೆ. ಮತ್ತೆ ಶೈ 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 ಆಗ ಗೊತ್ತಾಗ್ತದೆ. ಉರಿ ಉರಿ ಹೊಟ್ಟೆ ಉರಿ. ಹೌದು. ಹಾಗೆ ಬಹಳ ಹಸಿದಿದ್ದೇನೆ. ಹಾಗೆ ಬಹಳ ಹೊತ್ತಾಯ್ತು, ಏನು ಹೊಟ್ಟೆಗೆ ತೆಕ್ಕೊಳ್ಳದೆ. ಹಾಗಾಗಿ ಏನಾದರೂ ಹೊಟ್ಟೆಗೆ ಹಿಟ್ಟು ಒಂದು ಮುಷ್ಟಿ ಕೊಟ್ಟು ಬಿಡಮ್ಮ, ನಾನು ಅದನ್ನು ತೆಕ್ಕೊಂಡು ಹೋಗ್ತೇನೆ. ಈಗ ನೀವು ಭಿಕ್ಷೆ ಕೇಳದಕ್ಕೆ ಬಂದೆ. ಅಯ್ಯೋ, ನಿಮ್ಮ ಹೋಗ್ತೇನೆ. ಸ್ಥಿತಿಯೆಲ್ಲ ಕಾಣುವಾಗ ಅಯ್ಯೋ ಅಂತ ಅನಿಸ್ತಾ ಇದೆ. ನಡೆಯುವುದಕ್ಕೆ ಸರಿಯಾಗಿ ಕೂಡುವುದಿಲ್ಲ. ಹಸಿವಾಗ್ತದ? ನಿಮ್ಮನ್ನು ನೋಡುವಾಗ ಕೊಡ್ಬೇಕಂತ ಉಂಟು ನನಗೆ. ಮತ್ತೇನು? ಆದ್ರೆ ಕೊಡುವುದಕ್ಕೆ ಇಲ್ಲಿ ಬೇಕಲ್ಲ ಏನಾದ್ರು. ಅದೇನು? ಯಾಕೆಂದ್ರೆ ಈ ಆಶ್ರಮದಲ್ಲಿ ಏನುಂಟು ನೋಡಿ, ನನ್ನ ಸ್ಥಿತಿ ನೋಡಿ. ತುಂಬು ಗರ್ಭಿಣಿ ನಾನು. ಹೌದು, ಸರಿಗೆ ನಿಂತ್ರೆ ನನಗೆ ನೆಲ ಕಾಣುವುದಿಲ್ಲ. ಭೂಮಿ ಕಾಣದಾಗ ಆಗಿದೆ ನನಗೀಗ. ಮತ್ತೆ ಹಾಗಂತ 4 ಹೆಜ್ಜೆ ಮುಂದಕ್ಕೆ ಹೋಗ್ಲಿಕ್ಕೆ ಆಗುವುದಿಲ್ಲ. ಮತ್ತೆ ಅಷ್ಟು ಕೂಡುವುದಿಲ್ಲ. ಇವತ್ತು ನಾಳೆ ಹೆರಿಗೆ ಆಗುವ ಹಾಗೆ ಉಂಟು ನನಗೆ. ನಿಮ್ಮನ್ನು ನೋಡುವಾಗ ನಿಮಗೆ ಹಸಿವೆ ಆಗ್ತಂತ ಹೇಳ್ತಾ ಇದ್ದೀರಿ. ಭಿಕ್ಷೆ ಕೊಡಬಹುದಿತ್ತು, ಕೊಡುವುದಕ್ಕೆ ಏನು ವ್ಯವಸ್ಥೆ ಇಲ್ಲಲ್ಲ ಇಲ್ಲಿ. ಹೌದು, ಏನಿಲ್ಲಪ್ಪ. ಸುಮ್ಮನೆ ಮನಸ್ಸಿದ್ರೆ ಮಾರ್ಗ ಅಂತ. ಕೂಡುವುದಿಲ್ಲ ಅಂದ್ರೆ ಏನು? ಈಗ ಒಂದು ಮುಷ್ಟಿ ಅನ್ನವೋ ಅಥವಾ ಒಂದು ಹೊಟ್ಟೆಗೆ ಹಿಟ್ಟು ಕೊಡುವುದಕ್ಕೆ ಏನು ಭಾರ ಹೊರಲಿಕ್ಕೆ ಉಂಟು? ಹಾಗೆಲ್ಲ ಕೊಡಬಹುದಿತ್ತು. ಅನ್ನ ಬೇಕಲ್ಲ, ಇದ್ರೆ ಕೊಡ್ಬೋದಿತ್ತಪ್ಪ. ಬೇಯಿಸುವ ಅಭ್ಯಾಸ ಬೇಯಿಸುವ ಅಭ್ಯಾಸ ಉಂಟು. ನನಗೆಷ್ಟು ಬೇಕಷ್ಟೇ ಬೇಯಿಸಿದ್ದೇನೆ, ಗಂಡನಿಗೆ ಎಷ್ಟು ಬೇಕು ಅಷ್ಟೇ ಬೇಯಿಸಿದ್ದೇನೆ. ಗಂಡ ಊಟ ಮಾಡಿ ಹೋಗಿ ಆಯ್ತು, ಇದ್ದದ್ದನ್ನು ನಾನು ತಿಂದೆ. ಮತ್ತೆ ಇಲ್ಲಿ ಯಾರು ಬರ್ಲಿಕ್ಕಿಲ್ಲ. ಹಾಗಂತ ನಾವು ಅನ್ನ ಮಾಡುವಂತ ಪಾತ್ರೆ ಉಂಟಲ್ಲ, ಅದನ್ನ ಕವಚ ಹಾಕಿ ಆಗಿದೆ. ಏನು ಕೊಡ್ಲಿಕ್ಕಿಲ್ಲ. ಈಗ ಹೋಗಿ ಮುಂದೆ ಏನಾದ್ರು ಸಿಗ್ಬೋದು ನಿಮ್ಗೆ, ಯಾರಾದ್ರೂ ಕೊಟ್ಟಾರು. ಬೇಗ ಹೋಗಿ, ಈಗ ಮಧ್ಯಾಹ್ನ ಹೊತ್ತಲ್ಲ, ಏನೋ ತಿನ್ಲಿಕ್ಕೆ ಸಿಗ್ಬಹುದು. ಇಲ್ಲಿ ಏನಿಲ್ಲ. ಗರ್ಭಿಣಿ ಅಲ್ಲ? ಹೌದು, ಗರ್ಭಿಣಪ್ಪ. ನನಗೆ ಈಗ ನಿಂತ್ರೆ ನೆಲವೇ ಕಾಣುವುದಿಲ್ಲ. ಈಗ ಕಾಣದಾಗ ಆಗಿದೆಲ್ಲ. ಹೌದೌದು, ಬಹಳ ಹೇಳ್ತಾರೆ ನಿನಗೆ. ಯುವತಿ ನೀ ತರಿಸುವ ಸುಶ್ರೇಯ ಮೃತ ಗರ್ಭಾಂಡವಾಗೆಂದುರುದು ಮರೆಯಾಗಿ ಈಗ ಹೇಳಿದೆಲ್ಲ 4 ಹೆಜ್ಜೆ ಹೆಣ್ಣಿಕ್ಕೆ ಆಗುದಿಲ್ಲ, ಹಸಿವೆ ಆಗ್ತದಂತ. ನಾವು ಬ್ರಾಹ್ಮಣರು, ನಡಲಿಕ್ಕೆ ಕೂಡದಿದ್ದರು ಸಹ ಚರ್ಮ ಜೋತು ಬಿದ್ದರು. ಹೋಗುವಂತ ದುಡಿದ್ರು, ಕಾಡು ಬಾಬಾ ಅಂತ ಕರೆದ್ರು. ನಮ್ಮ ಒಳಗಿನದ್ದೇನು ಕಡಿಮೆ ಆಗುದಿಲ್ಲ. ಸತ್ತ ಅಂತ ಸತ್ತು ಗೊತ್ತಾಗ್ತದೆ. ದಿನಕ್ಕೆ 3 ಹೊತ್ತು. 3 ಹೊತ್ತಿಗೆ ಊಟ ಅಲ್ಲ, ಜಪ ಮಾಡುವವರು ನಾವು. ಆ ಜಪದಿಂದಾಗಿ ಅದರ ಫಲ ವರ್ಷ ನಮ್ಮಲ್ಲಿ ಉಂಟು. ಗೊತ್ತಾಯ್ತಲ್ಲ?
ವರ್ತಿಸಿದ್ರೆ ಇಲ್ಲಿ ಆಗಿ ತೋರಿಸು ನೀವು. ಹೊಟ್ಟೆಗೆ ಒಂದಿಷ್ಟು ಹಿಟ್ಟು ಕೊಡು ಅಂತ ನಾನು ಇಲ್ಲಿ ಅಂಗಲಾಚಿ ಬೇಡಿದ್ರೆ ಬೇಕಾದ ಕೊಡ್ಲಿಕ್ಕೆ ನೀನು ನಡಿಲಿಕ್ಕೆ ಕೊಡುವುದಿಲ್ಲ ಅಲ್ಲ? ಕೊಡುವುದಿಲ್ಲ. ನೀನು ಗರ್ಭಿಣಿಯಾಗಿ ಹೋದೆ ಅಲ್ಲ? ಹೌದು. ಹಾ ಹಾ, ನಿಮ್ಮ ಶ್ರೀಮಂತಿಕೆಯ ಸೊಕ್ಕು ಇದು ನನಗೆ ಅರ್ಥ ಆಯ್ತು. ನಾವು ಗಂಡಸರು ಹೌದು, ನಾವೇನು ಮರದ ಬೊಟ್ಟರೆಯಿಂದ ಬಂದವರಲ್ಲ, ತಾಯಿ ಗರ್ಭದಿಂದಲೇ ಬಂದವರು. ಹೌದಾ? ನನಗೆ ಗರ್ಭಿಣಿ ಆಗದಿದ್ರು, ಹಾ. ಹೆರಿಗೆ ಆಗದಿದ್ರು ನೋಡಿ ಕೇಳಿ ಅನುಭವ ಗೊತ್ತುಂಟು ನನಗೆ. ಹಾ. ನಮ್ಮ ಹಿರಿಯರೆಲ್ಲ ಹೇಳುವುದನ್ನು ಕೇಳಿದ್ದೇನೆ, ಹಾ. ಗೊತ್ತಾಯ್ತಲ್ಲ? ನನ್ನ ನೋಡಿ ನಿಮ್ಗೇನೆ ಗೊತ್ತು. ಗುಂಪು ಗರ್ಭಿಣಿಯರು ಹಾ. ಹೆರಿಗೆ ಆಗುವವರೆಗೆ ಹಾ. ಮನೆಯ ಒಳಗೆ ಹೊರಗೆಲ್ಲ ಅಡ್ಡಾಡುತ್ತಾ ಓಡಾಡುತ್ತಾ ಹಾ. ಸಣ್ಣ ಪುಟ್ಟ ಕೆಲಸಗಳನ್ನು ಮಾಡ್ತಾ ಇದ್ರೆ ಇದ್ರೆ ಸುಖ ಹೆರಿಗೆ ಆಗುತ್ತದೆ ಹಾ. ಅಂತ ಹಿರಿಯರು ಅದು ಹೇಳುವುದನ್ನು ನನಗೆ ಗೊತ್ತುಂಟು. ನೋಡಿದ್ದೇವೆ. ನಿಮಗೆಲ್ಲ ಈ ಶ್ರೀಮಂತರಿಗೆ ಸೊಕ್ಕು ಬಂದು 3 ತಿಂಗಳಾದ್ರೆ ಆಯ್ತು. ಮಂಚದ ಮೇಲೆ ಹಾಸಿಗೆ ಹಾಸಿದಿರಿ, ಮತ್ತೆ ಅದನ್ನು ಮಾಡಿಸಲಿಕ್ಕಿಲ್ಲ. ಅದರ ಮೇಲೆ ಹೆಬ್ಬಾವಿನ ಹಾಗೆ ಹೊರಡುವುದಕ್ಕೆ ಆರಂಭ ಮಾಡಿದಿರಿ. ಮತ್ತೆ ಕೂಡೋದ್ರೆ ಮತ್ತೆ ಏನ್ ಮಾಡುದು? ಕೈಗೆ ಕಾಲಿಗೆ ಆಳು ಕಾಳು ಆಯ್ತು. ಬೇರೆ ಮತ್ತೆ ಒಂದು ಇಷ್ಟು ಅಡ್ಡಾಡ್ಲಿಕ್ಕಿಲ್ಲ. ಸೊಕ್ಕು ನಿಮಗೆ, ನಿಮ್ಮ ಸೊಕ್ಕನ್ನು ಇಳಿಸ್ತೇನೆ ಈ ಸಲ. ನೀನು ಗರ್ಭಿಣಿಯನ್ನು ನಿನ್ನಲ್ಲೇನು ಒಂದು ದೊಡ್ಡ ಬೆಟ್ಟ ಹೊತ್ತು ತಂದು ನನಗೆ ಕೊಡು ಅಂತ ಕೇಳಿದ್ದೀನಿ. ನಾನು ಕೇಳಿದ್ದೇನು, ಭಿಕ್ಷೆ ಹೊಟ್ಟೆ ಹಸಿವಿಗೆ ಒಂದು ಮುಷ್ಟಿ ಅನ್ನ ಕೊಡು ಅಂತ ಹೇಳಿದ್ದೀನಿ. ಇಲ್ಲ ಅಲ್ಲ, ಇದೆ. ಅದನ್ನು ಕೊಡುವುದಕ್ಕೆ ನಿನಗೆ ದೊಡ್ಡಸ್ತಿಗೆ ಬಂದು ಹೋಯ್ತಲ್ಲ. ಗರ್ಭಿಣಿ ನೀನು, ತುಂಬ ಗರ್ಭಿಣಿ. ನಿನ್ನ ಹೊಟ್ಟೆಯೊಳಗಿರುವಂತ ಮಗು ಸತ್ಯ. ಕೇಳುತ್ತ ಥರಗುರುಳಿ ಬಾನೆ ಮರುಗಿದಳು ಶ್ರೀಮೋಹನ ವ್ರತಗೈದ ಫಲವು ಹಾಳಾದುದೇ ವಿಪ್ರಗೆ ಮನ್ನಿಸಲಾದೆ. ಯಾಕೆ ಈ ರೀತಿ ಹಾಳಾದುದೇ ವಿಪ್ರಗೆ ಮನ್ನಿಸಲಾದೆ. ಪೀಡಿ ಮುಗ ಜಗಕ್ಕೆಂತು ತೋರ್ಪೆ ಕೇಳುತ್ತ ಥರಗರುಳಿ ನಾರಾಯಣ, ಲಕ್ಷ್ಮೀನಾರಾಯಣ, ಯಾಕೆ ಈ ರೀತಿಯಾಗಿ ವಿಪ್ರನಿಗೆ ಹೇಳಿದ್ರು? ನಾನು ಹಸಿವೆ ಆಗ್ತಾ ಉಂಟು, ತಿನ್ನುವುದಕ್ಕೇನಾದ್ರೂ ಭಿಕ್ಷೆ ಕೊಡು ಅಂತ ಕೇಳಿಕಾಗ ದುರಹಂಕಾರದಿಂದಾಗಿ ದುಡುಕಿ ಮಾತಾಡಿದೆ. ಭಿಕ್ಷೆ ಕೊಡುವಷ್ಟು ಯವಧಾನನ ಪಾಲಿಗಿಲ್ಲದೆ ಹೋಯ್ತು. ಕೋಪಗೊಂಡಂತಾದ ನನಗೆ ಶಾಪವನ್ನೇ ಕೊಟ್ಟು ಬಿಟ್ಟಲ್ಲ. ನನ್ನ ಉದರದಲ್ಲಿ ಹುಟ್ಟುವ ಮಗು ಅದು ಸತ್ತೇ ಹೋಗ್ಬೇಕೆಂದು. ನಾರಾಯಣ, ಲಕ್ಷ್ಮೀನಾರಾಯಣ, ನಿನ್ನ ವ್ರತ ದಿಸೆಯಿಂದಾಗಿ ನಾನು ಗರ್ಭಿಣಿಯಾಗಿ ಹೋದೆ. ಈ ಸಂದರ್ಭದಲ್ಲಿ ವಿಪ್ರನಿಂದಾಗಿ ಶಾಪಕ್ಕೊಳಗಾದಿರಲ್ಲ. ಈ ರೀತಿಯ ಶಿಕ್ಷೆ ಯಾಕೆ ನನಗೆ ವಿಧಿಸಿದೆ? ನನ್ನ ಕಣ್ಣನಿಗೆ ಹೇಗೆ ನಾನು ಮುಖ ತೋರಿಸಲಿ? ಯಾಕೆ ಈ ಸಣ್ಣ ಕಾರ್ಯವನ್ನು ಮಾಡಿದೆ? ಯಾಕೆ ಮಾಡುತ್ತಿದೆ ದೇವಾ? ಯಾರನ್ನು ಹೇಳಿ ಕಷ್ಟ? ಅಯ್ಯೋ, ಅಲನಯ್ಯಳ ಮುರುಗೆ ತಿಳಿದು ಕಶ್ಯಪ ಬಂದು ಬಳಿ ಕರಿತು ಜ್ಞಾನದಿಂದ ನುಡಿದ ಕಳವಳಿಸಬೇಡ ಹನಿಗಳಿಯ ಗರ್ಭಾಂಡಕ್ಕೆ ಮುರಿದಿದ್ದು ಮುರಿವೆತ ಮುರುಗೆ ಸ್ವಾಮಿ, ಸರ್ವೇಶ್ವರಿಯ ಬಂದಿರ ನೀವು? ಆ, ನೋಡಿದ್ರೆ ನನ್ನ ಸ್ಥಿತಿಯನ್ನು ಏನು ಎಷ್ಟು ಸಂತೋಷದಲ್ಲಿರಬೇಕಾದಂತ ನಾನೆಂದು ಆ, ಈ ಸ್ಥಿತಿಯಲ್ಲಿದ್ದೇನೆ ಸ್ವಾಮಿ. ಆ, ಯಾರೋ ಒಬ್ಬ ಇಬ್ಬರು ಬಂದ್ರು, ಆ, ಭಿಕ್ಷೆ ಕೇಳಿದ್ರಲ್ಲಿ. ಆ, ಯಾಕೋ ದುಡುಕಿ ಮಾತಾಡಿದೆ, ಭಿಕ್ಷೆ ಕೊಡುವುದಿಲ್ಲ ಅಂತ ಹೇಳಿದ್ದೇನೆ. ಆ, ಕೋಪಗೊಂಡಂತವರು ನನಗೆ ಶಾಪವನ್ನೇ ಕೊಟ್ಟಿದ್ದಾರೆ. ಏನು ನನ್ನ ಗರ್ಭದಲ್ಲಿ ಹುಟ್ಟುವಂತ ಮಗು ಸತ್ಯ ಹೋಗ್ಲಿ ಅಂತೇಳಿ. ಆ, ಆ, ಸ್ವಾಮಿ, ಆ, ಆ ನಾರಾಯಣನ ವ್ರತದಿಂದಾಗಿ ಈ ಗರ್ಭ
ಪಾಲಿಗಿಲ್ಲದೆ ಹೋಯ್ತಲ್ಲ, ಈ ಸ್ಥಿತಿ ನನ್ನ ಪಾಲಿಗೆ ಬಂತಲ್ಲ ಸ್ವಾಮಿ. ಹೃದಯೇಶ್ವರಿ, ಕಾಂತ, ಚಿಂತಿಸುವಂತ ಅಗತ್ಯವಿಲ್ಲ. ನಿನ್ನ ಗಂಡನು ನಿನ್ನ ಬಳಿಯಲ್ಲಿ ಇರುವಾಗ ನಿನಗೆ ಯಾಕೆ ಚಿಂತೆ ಹೇಳು? ಅಯ್ಯೋ, ಹಾಗಿದ್ರೆ ಕಶ್ಯಪನ ಮನೆಯಲ್ಲಿ ಕೊಡುವುದಕ್ಕೆ ಭಿಕ್ಷೆ ಇಲ್ಲದೆ ನಿನ್ನ ಮನಸ್ಸಿನಲ್ಲಿ ಇಂಥ ಒಂದು ವಿಚಾರಗಳು ಮೂಡಿದ್ದಲ್ಲ, ಬಾಯಲ್ಲಿ ಶಬ್ದಗಳು ಉಚ್ಚರಿಸಲ್ಪಟ್ಟದ್ದಲ್ಲ. ಹಾಗಿದ್ರೆ ಯಾಕೆ ಹೀಗಾಯಿತು ಅನ್ನುವುದರ ಬಗ್ಗೆ ಒಂದು ರೀತಿಯಾದಂತ ಚಿಂತನೆ ನನ್ನ ಮನಸ್ಸಿನಲ್ಲಿಯೂ ಉಂಟು. ಯಾಕೆ ಸ್ವಾಮಿ? ಸರಿ, ಏನೇ ಆಗಲಿ ಅದರ ಬಗ್ಗೆ ವಿಮರ್ಶೆ ಅಲ್ಲ. ನಮಗೆ ಪ್ರಾಮುಖ್ಯವಾದದ್ದು ಯಾವುದು? ಶ್ರೀಹರಿಯ ಅನುಗ್ರಹ ವಿಶೇಷದಿಂದಲಾಗಿ ನಿನ್ನ ಉದರದಲ್ಲಿ ಹುಟ್ಟಿ ಬೆಳೆಯುತ್ತಿರುವಂತಹ ಪಿಂಡದ ರಕ್ಷಣೆಯಾಗಬೇಕು. ಅಲ್ಲವೇ? ಪಿಂಡವು ಸತ್ತು ಹೋಗಲಿ ಎನ್ನುವ ಹಾಗೆ ಬ್ರಾಹ್ಮಣನೊಬ್ಬ ಶಾಪ ಕೊಟ್ಟಿದ್ದಾನೆ, ಶಪಿಸಿದ್ದಾನೆ ಅಂತಾದರೆ ಸೃಷ್ಟಿಗೂ ಪಾಲನೆಗೂ ಲಯಕ್ಕೂ ಮೂರು ಕಾರ್ಯಗಳು ಶಕ್ತನಾಗಿ ಅಂತಹ ಕರ್ತವ್ಯನ್ನು ಮಾಡುವಂತಹ ಹೊಣೆಗಾರಿಕೆ, ಜವಾಬ್ದಾರಿ, ಸಾಮರ್ಥ್ಯವುಳ್ಳಂತ ಈ ಕಶ್ಯಪ ಬ್ರಹ್ಮ ನನ್ನ ದಿವ್ಯ ದೃಷ್ಟಿಯಿಂದ ಒಮ್ಮೆ ನೋಡಿದೆ ಎಂದಾದರೆ ಅದನ್ನು ಅನುಗ್ರಹಿಸಬೇಕಾದ್ದು ನನ್ನ ಕರ್ತವ್ಯ. ಅವ ಕೊಟ್ಟಂತಹ ಶಾಪಕ್ಕೆ ಪರಿಮಾರ್ಜನೆಯ ರೂಪದಲ್ಲಿ ನಿನ್ನ ಉದರದಲ್ಲಿದ್ದಂತಹ ಪಿಂಡಕ್ಕೆ ಇಲ್ಲಿಂದಲೇ ದಿವ್ಯ ದೃಷ್ಟಿಯಿಂದ ಅನುಗ್ರಹಿಸಿದ್ದೇನೆ. ಏನೂ ತೊಂದರೆಯಾಗುವುದಿಲ್ಲ. ಬಾಯಿ ಚಿಂತೆಯನ್ನು ಬಿಡುವ. ರೂಪವನ್ನು ತಳೆದು ಈ ಕರ್ಮ ಪ್ರಪಂಚದ ಬೆಳಕನ್ನು ಕಂಡಿದೆ. ಹುಟ್ಟಿದವನಿಗೆ ನಮ್ಮ ಪುರೋಹಿತರನ್ನು ಕರೆದು ಆ ಮೂಲಕವಾಗಿ ಸರಿಯಾದಂತಹ ಜಾತಕಾದಿ ಕರ್ಮಗಳನ್ನು ಬರೆಸಿದವನಿದ್ದೇನೆ. ಅಂತೆಯೇ ಅವನಿಗಪ್ಪುವಂತಹ ನಾಮಕರಣ, ಸೂರ್ಯ ಎನ್ನುವಂತೆ ಸರನ್ನಿರಿಸಿದವನಿದ್ದೇನೆ. ಪ್ರಾಯ ಪ್ರಬುದ್ಧನಾಗಿ ಬೆಳೆದಂತಹ ಮಗುವಿಗೆ ಯಾವ ಸಂಸ್ಕಾರಗಳು, ನೀತಿಗಳು, ನಿಯಮಗಳು ಎಲ್ಲವೂ ಜಪ, ತಪ, ಅನುಷ್ಠಾನಗಳು ಕ್ರಮವತ್ತಾಗಿ ಆಗಬೇಕು. ಅದನ್ನೆಲ್ಲವನ್ನೂ ಕೂಡ ಬೋಧಕನಾಗಿದ್ದೆ, ತಂದೆಯಾಗಿ ನಾನು ಬೋಧಿಸಿದವನಿದ್ದೇನೆ. ಬೆಳೆದು ನಿಂತಿದ್ದಾನೆ. ಅವನ ಚಂದವನ್ನು ಕಾಣುತ್ತಾ ನಾವು ದಿನವನ್ನು ಕಳೆಯೋಣ. ಮುಂದೆ ಏನಾಗುತ್ತದೆ? ಬ್ರಹ್ಮನಿಂದಲೂ ಮೇನೆನಿಸಿ ವಿಶ್ವಬ್ರಹ್ಮನೆನ್ನುವ ಹಾಗೆ ವಿಶ್ವಕರ್ಮ ಕಾಣಿಸಿಕೊಂಡ ಪ್ರಪಂಚ ಮುಖಕ್ಕೆ. ಇದಕ್ಕೆ ಕಾರಣ ಬೇರೇನೂ ಅಲ್ಲ, ನಮ್ಮಲ್ಲಿರುವಂತಹ ವಿಶೇಷತೆಗಳೇ. ಬ್ರಹ್ಮನ ಸೃಷ್ಟಿ ಹೇಗೋ
ಅದಕ್ಕೆ ಪೂರಕವಾಗುವಂತಹ ಸೃಷ್ಟಿಯ ಕಾರ್ಯವನ್ನು ಮಾಡುವಲ್ಲಿ ಕೂಡ ವಿಶ್ವಕರ್ಮನಾದಂತಹ ನನಗೆ ಯಾವ ರೀತಿಯಲ್ಲೂ ಅಧಿಕಾರ ಇದೆ ಎನ್ನುವುದೇ ಸತ್ಯ. ಹಾಗೆ ತ್ವಷ್ಟು ಮಹಾಪುರುಷರ ಮಗನಾಗಿ ನಾ ಕಾಣಿಸಿಕೊಂಡೆ. ಸುರೇಣ್ಮೆ ಎನ್ನುವವಳು ನನಗೆ ಸತಿಯಾಗಿ ನನ್ನ ಜೀವನದುದ್ದಕ್ಕೂ ಬಂದವಳಿದ್ದಾಳೆ. ಪತ್ನಿಯಾದವಳು ಯಾವ ರೀತಿಯಾಗಿ ಇರಬೇಕು ಎನ್ನುವುದಕ್ಕೆ ಪೂರಕವಾಗಿ ಅವಳಿದ್ದಾಳೆ ಎನ್ನುವುದು ಸತ್ಯ. ಪತಿಯಾಡಿದ ಮಾತಿಗೆ ಎರಡಾಡದೆ ನನ್ನ ನೆರಳಾಗಿ ಬಂದವಳು ನನ್ನ ಮಡದಿ. ಹಾಗೆ ಅಂತ ಗುರುಗಳಿಂದಲೇ ಎನಗ ಅನುಗ್ರಹವಾದಂತಹ ಕಾಲಕ್ಕೆ ಪ್ರಪಂಚದಲ್ಲಿ ಏನೆಲ್ಲ ಸೃಜಿಸುವುದಕ್ಕೆ ಸಾಧ್ಯವೋ ಅದೆಲ್ಲವನ್ನ ಸೃಜಿಸಬೇಕು ಎನ್ನುವ ಹಾಗೆ ನನಗೆ ಅನುಗ್ರಹಿಸಿದವರು. ಮುತ್ತು, ರತ್ನ, ಬೆಳ್ಳಿ, ಬಂಗಾರ ಈ ಮುಖೇನವಾಗಿ ಯಾವ ವಿಧವಾದಂತಹ ಸೃಷ್ಟಿಯಾಗುತ್ತದೋ, ಸೃಷ್ಟಿ ಅಂತ ಕೇಳಿದ್ರೆ ಯಾವುದು ಹೊಸತಾಗಿ ಕಾಣಿಸುವುದಕ್ಕೆ ಸಾಧ್ಯವೋ ಅದು ಸೃಷ್ಟಿ. ಜೀವಾತ್ಮವಾಗಿಯೇ ಇರಬೇಕು ಎನ್ನುವುದು ಸೃಷ್ಟಿ ಅಲ್ಲ. ಹೊಸ ಬಗೆಯಲ್ಲಿ ಪ್ರಪಂಚದಲ್ಲಿ ಯಾವುದು ಕಾಣಿಸಿಕೊಳ್ತದೋ ಅದಕ್ಕೆ ಸೃಷ್ಟಿ ಅಂತ ಹೆಸರು. ಮಾಡುವಂತಹ ಅಡುಗೆಯಲ್ಲಾಗಲಿ, ಧರಿಸುವಂತಹ ಆಭರಣಗಳಾಗಲಿ, ತೊಡುವಂತಹ ವಸ್ತ್ರಗಳಲ್ಲಾಗಲಿ, ಅರ್ಥಾತ್ ಒಬ್ಬಾತ ಇರುವುದಕ್ಕೆ ಗೃಹ ನಿರ್ಮಾಣವಾಗಲಿ, ಎಲ್ಲವೂ ಹೊಸದಾಗಿ ಕಾಣಿಸಿಕೊಂಡ್ರೆ ಅದು ಸೃಷ್ಟಿ. ಈ ಎಲ್ಲ ಸೃಷ್ಟಿಗೆ ಪ್ರಪಂಚದಲ್ಲಿ ಸರ್ವಸಮರ್ಥ ಯಾರು ಅಂತ ಕೇಳಿದ್ರೆ ಈ ವಿಶ್ವಕರ್ಮ. ವಿಶ್ವಕರ್ಮ ಆಡಿದ ಮಾತು ಯಾವತ್ತೂ ಫಲಿಸದೇ ಇರುವುದಕ್ಕಿಲ್ಲ. ಅದಕ್ಕೆ ಅಲ್ಲೂ ಒಂದು ಪ್ರಪಂಚದಲ್ಲಿ ಒಂದು ಮಾತು ಉಂಟು, ವಿಶ್ವಕರ್ಮನನ್ನ ಮುಂದಿರಿಸಿ ನಾವು ಗೃಹವನ್ನ ನಿರ್ಮಿಸುವುದಕ್ಕೆ ಮುಂದಾದ್ರೆ ಅದು ಅತಿ ಶೀಘ್ರವಾಗಿ ನಮ್ಮ ಕಣ್ಣ ಮುಂದೆ ಬೆಳೆದು ನಿಲ್ತದೆ ಅಂತ. ಅದು ಯಾವತ್ತೂ ಸುಳ್ಳಲ್ಲ. ವಿಶ್ವಕರ್ಮ ತಾನು ಮಾಡುವಂತಹ ನಿತ್ಯಾನುಷ್ಠಾನಗಳು, ಈ ಅನುಷ್ಠಾನವೇ ಇದಕ್ಕೆಲ್ಲ ಕಾರಣರಾಗಿದೆ. ಪ್ರಪಂಚ ಮುಖದಲ್ಲಿ ಕಾಣುವವರು ಪ್ರತ್ಯಕ್ಷ ದೇವರು ಯಾರು ಅಂತ ಕೇಳಿದ್ರೆ ಬ್ರಾಹ್ಮಣರೇ ಸರಿ. ಬ್ರಾಹ್ಮಣೋತ್ತಮರು ಯಾವ ರೀತಿಯಾದಂತಹ ನಿತ್ಯ ಅನುಷ್ಠಾನಗಳನ್ನು ಮಾಡುತ್ತಾರೋ ಅದಕ್ಕೆ ಪೂರಕವಾಗಿ ಅವರು ಮಾಡುವಂತಹ ವಿಧಿಗೆ ಅನುಕೂಲವಾಗಿ ಯಾವುದೇ ಶಾಸ್ತ್ರದಲ್ಲೂ ಎಡವದೆ ಭಕ್ತಿನಿಷ್ಠೆಯಿಂದ ವಿಶ್ವಕರ್ಮನು ತನ್ನದಾದಂತಹ ನಿತ್ಯ ಕರ್ಮಗಳನ್ನು ಮಾಡುತ್ತಾನೆ. ತ್ರಿಸಂಧ್ಯಾ ಕಾಲದಲ್ಲಿ ದೇವರನ್ನ ಸ್ತುತಿ ಮಾಡುತ್ತಾ, ತ್ರಿಸಂಧ್ಯಾ ಕಾಲದಲ್ಲಿ ದೇವರನ್ನು ಅರ್ಚಿಸುತ್ತಾ, ತನ್ನದಾದಂತಹ ಸಂಸ್ಕಾರದಲ್ಲಿ ಯಾವುದೇ ಲೋಪವನ್ನು ಕಾಣಿಸದೇ ಇರುವವ ವಿಶ್ವಕರ್ಮ. ವಿಶ್ವದ ಪ್ರತಿಯೊಂದು ಕರ್ಮಕ್ಕೆ ಪೂರಕನಾದವ ವಿಶ್ವಕರ್ಮ. ಹಾಗಿದ್ರೆ ಇಷ್ಟೆಲ್ಲ ಶ್ರೇಷ್ಠತೆ ಪಡೆಯಬೇಕು ಅಂತ ಆದ್ರೆ ವಿಶ್ವಕರ್ಮರು ತನ್ನ ಜೀವನದಲ್ಲಿ ನಡೆಸಿಕೊಂಡು ಬಂದಂತಹ ಜೀವನ ಬೇರೇನೂ ಅಲ್ಲ, ಯಾವುದೇ ರೀತಿಯಾದಂತಹ ಕೊರತೆಗಳು ಜೀವನದಲ್ಲಿ ಇಲ್ಲ ಎನ್ನುವುದೇ ಸತ್ಯ. ಈ ಕಾಲಕ್ಕೆ ಮಡದಿಯಾದಂತಹ ಸುರೇಣ್ಮೆ ನನ್ನ ಜೀವನದಲ್ಲಿಯೇ ಸಹಕರಿಸಿಕೊಂಡು ಬಂದವಳು. ಒಂದೊಮ್ಮೆಗೆ ಅವಳ ಮನದು ದುಗುಡವನ್ನು ನಾ ಕೇಳಿಕೊಂಡೆ ಅಂತಾದ್ರೆ ಮಕ್ಕಳಿಲ್ಲ ಎನ್ನುವಂತಹ ದುಗುಡವನ್ನು ಆವರಿಸಿಕೊಂಡಳು. ಹೇಗೂ ನನಗೆ ಅನುಗ್ರಹಿತವಾದಂತಹ ಸೃಷ್ಟಿಯ ಶಕ್ತಿ, ಅದಕ್ಕೆ ಪೂರಕವಾಗಿ ಧರೆಯ ನಾರೀ ರೂಪದಂತೆ ಒಂದು ಗೊಂಬೆಯನ್ನು ರಚಿಸಿದವನ, ಅದಕ್ಕೆ ಜೀವಕಳೆಯನ್ನಿತ್ತು ಸೃಜಿಸಿದೆ. ಅದನ್ನು ಕಂಡಂತಹ ನನ್ನ ಮಡದಿ ಹರ್ಷಚಿತ್ತಳಾದಳು. ಮಗುವೆ ಚೇತನಾ ಸ್ವರೂಪವಾಗಿ ಕಾಣಿಸುವುದಕ್ಕೆ ಆರಂಭಿಸಿತು. ಆ ಮಗುವನ್ನೇ ಅವಳ ಕೈಗಿತ್ತೆ. ಪ್ರೀತಿಯಿಂದ ದೀಪದಂತೆ ನೀ ಅದನ್ನ ನೋಡಿಕೊಳ್ಳಬೇಕು ಅಂದ್ರೆ ದೀಪ ಯಾವುದೇ ಕಾರಣಕ್ಕೂ ಆರಬಾರದು. ಅದೊಂದು ವೇಳೆ ನಂದಿ ಹೋಯಿತು ಅಂತಾದ್ರೆ ಕತ್ತಲೆ ಆವರಿಸ್ತದೆ. ದೀಪದಂತೆ ಮನೆಯನ್ನ ಬೆಳಗುವುದಕ್ಕೆ ಮಗಳಾಗಿ ಕಾಣಿಸಿಕೊಂಡು ನಮ್ಮ ಮನೆ ಆ ಕಾಲದಿಂದಲೇ ಬೆಳಗುವುದಕ್ಕಾರಂಭಿದೆ. ಹಾಗಿದ್ರೆ ಹೆಣ್ಣು ಎನ್ನುವುದು ಮನೆಯನ್ನು ಬೆಳಗುವಂತಹ ದೀಪ ಎನ್ನುವುದು ಸತ್ಯ. ಹಾಗೆ ಅಂತ ಮಗಳಾದವಳು ಪ್ರಾಯಪ್ರಬುದ್ಧಳಾಗಿ ಬೆಳೆದು ನಿಂತವಳಿದ್ದಾಳೆ. ಅವಳದ್ದಾದಂತಹ ಆಟ ಪಾಠ ನಲಿವಿನಲ್ಲೇ ನನ್ನ ಸಂತೋಷವನ್ನು ಕಾಣ್ತಾ ಇರುವಾಗ ಯಾರು ಬರ್ತಾ ಇರುವುದು? ಈ
ಭಾವಿಸಿಕೊಳ್ಳುತ್ತಾ ಇದ್ದೀನಿ. ಶುಭವಾಗಲಿ ಕಂದ. ನನ್ನ ಮುಖವನ್ನೇ ನೋಡ್ತಾ ಇದ್ದೀರ. ಕಾರಣ ಉಂಟಮ್ಮ. ಕೇವಲ ನಾ ಮಾತನಾಡುವುದಕ್ಕಿಂತಲೂ ಆ, ಈ ಹೊತ್ತಿನಲ್ಲಿ ನೀವೇ ಮಾತನಾಡಿದರೆ ಅದು ಅನುಪಯುಕ್ತತೆ ಆಗ್ತದೆ ಅಂತ ಭಾವಿಸಿಕೊಳ್ತೀನಿ. ಮಗಳೇ, ನೀ ಬಂದಾಗ ನಿನ್ನ ಮುಖವನ್ನು ಕಾಣುವುದಕ್ಕೆ ಒಂದು ಬಲವಾದ ಕಾರಣ ಉಂಟು. ಯಾಕೆ ಮಗಳೇ ಇದು ಕೂಡ? ಕಾರಣ ಬರಮ್ಮ ಮಗಳೇ ಕುಮಾರಿ ಸಂಧ್ಯಾದೇವಿ ಮೋರೆ ಕನ್ಯರ ಕಾರ್ಯವೇನು ದುಡಿದರೆಂದ ಸಮಾರಂಭದೇರಿಂದ ಪಾರುಪುತ್ರಕ್ಕೆ ಬಡರಾಯೇ ಬಾರಮ್ಮ ಮಗಳೇ ಮಯ್ಯ ಮಗಳೇ, ಅಪ್ಪಯ್ಯ, ನನ್ನ ಬಳಿಗೆ ನೀ ಇಷ್ಟರವರೆಗೆ ಬರುವಲ್ಲಿ ನಿನ್ನ ಮುಖದಲ್ಲಿ ನಗುವನ್ನು ಕಾಣುತ್ತಾ ಇದೆ. ನಿನ್ನ ನಗುವಲ್ಲಿ ನನ್ನ ಜೀವನದ ನಗು ಇರುತ್ತದೆ. ಅಂದ್ರೆ ಸದಾ ನೀ ನಗುತ್ತಾ ಇರಬೇಕನ್ನೋದರ ಅರ್ಥ. ನೀ ಹುಟ್ಟಿದ ಕಾಲಕ್ಕೆ ನಾನು ನಿನ್ನ ಅಮ್ಮನ ಕೈಗೆ ಇದನ್ನು ನಿನ್ನನ್ನು ಕೊಡುವಾಗ ನಾ ಆಡಿದ ಮಾತು ಏನು ಬಲ್ಲೆಯ? ಮನೆಯನ್ನು ಬೆಳಗುವ ದೀಪದಂತೆ ನೀ ಕಾಪಾಡಿಕೊಂಡು ಬರಬೇಕು. ದೀಪ ಸದಾ ಪ್ರಕಾಶಮಾನವಾಗಿ ಬೆಳಗಬೇಕು ಅಂತಾದ್ರೆ ಆ ದೀಪದಲ್ಲಿ ಪ್ರಜ್ವಲತೆ ಅನ್ನೋದು ಕಾಣಿಸಿಕೊಳ್ಳಬೇಕು. ದೀಪ ಉರಿಯಬೇಕು ಅಂತಾದ್ರೆ ಆ, ಅದಕ್ಕೆ ಪೂರಕವಾಗಿ ಬೇಕಾಗುವಂಥದ್ದು ತೈಲ. ಸರಿ. ಅದಕ್ಕೆ ಇನ್ನೂ ಪೂರಕವಾಗಿ ಬೇಕಾಗಿರುವಂಥದ್ದು ಭಕ್ತಿ. ಹೀಗಿರುತ್ತಾ ಅಂತಹ ತೈಲ ಒಂದು ಆರದೇ ಇರಬೇಕಾದ್ರೆ ನಂದಾದೀಪವಾಗಿ ಪ್ರಜ್ವಲಿಸಬೇಕು ಅಂತಾದ್ರೆ ಆ, ಧಾರೆ ಇರಿಯುವಂತಹ ತೈಲವೂ ಶ್ರೇಷ್ಠವೇ ಆಗುತ್ತದಲ್ಲ. ಕಂದ, ಸಂಸ್ಕಾರ ಎನ್ನುವಂತಹ ತೈಲವನ್ನು ಎರೆಯಬೇಕಾದವರೇ ನೀವುಗಳು ಅಪ್ಪಯ್ಯ. ಆ, ಅಂಥದ್ರಲ್ಲಿ ನೀವು ಹಿಂದುಳಿದವರಲ್ಲವಲ್ಲ. ಇಲ್ಲ ಮಗಳೇ, ನಾವು ಕೊಟ್ಟಂತಹ ಸಂಸ್ಕಾರವು ಇದರಲ್ಲಿ ಬೆಳಗುವಂತಹ ದೀಪ ಕುಂದಿ ಹೋಯಿತು ಅಂತ ನಾ ಆಡುವುದಲ್ಲ. ನೀ ಹೇಳಿದಾಗೆ ದೀಪ ಬೆಳಗಬೇಕು ಅಂತಾದರೆ ಎಲ್ಲವೂ ಬೇಕು, ಜೊತೆಗೆ ಗಾಳಿಯೂ ಬೇಕು. ಇಲ್ಲ ಅಂತಾದರೆ ದೀಪವಾದರೂ ಬೆಳಗುವುದಕ್ಕೆ ಸಾಧ್ಯವೇ? ಹಾಗಿದ್ರೆ ಅಂತಹ ಒಂದು ಬೆಳಗುವಿಕೆಯಲ್ಲಿ ನೀ ಬೆಳೆದವಳು ಎನ್ನುವುದು ಸತ್ಯ. ಮಕ್ಕಳಿಲ್ಲ ಎನ್ನುವ ಕಾಲಕ್ಕೆ ಹಂಬಲಿಸಿದಂತಹ ನಿನ್ನ ತಾಯಿ ಈಗ ಎಷ್ಟು ಹರ್ಷಚಿತ್ತಳಾಗಿದ್ದಾಳೆ ನೋಡು. ಅದು ಯಾಕೆ? ಸದಾ ನಿನ್ನ ಮುಖದಲ್ಲಿರುವ ನಗು. ಹಾಗಿದ್ರೆ ನಿನ್ನ ನಗುವೇ ನಮ್ಮ ಜೀವನದ ಬೆಳಕಾಗಿದೆ ಎನ್ನುವುದು ಸತ್ಯ. ಆದರೆ ಇಂದು ಹಾಗಲ್ಲ ಮಗಳೇ. ಯಾವುದೋ ಒಂದು ರೀತಿಯಾದಂತಹ ಮನದೊಳಗಿನ ಬೇಸರ ಅದನ್ನಿರಿಸಿಕೊಂಡು ಇಲ್ಲಿಯವರೆಗೆ ನೀ ಬಂದವಳ ಹಾಗೆ ಕಾಣಿಸ್ತವೆ. ಇದಕ್ಕೆ ಕಾರಣ ಬೇರೇನೂ ಅಲ್ಲ, ಮನಸ್ಸಿನ ಕನ್ನಡಿ ಮುಖ ಎನ್ನುವ ಹಾಗೆ ಲೋಕವೊಂದು ರೂಢಿ ಮಾತಿದೆ. ಮನಸ್ಸಲ್ಲಿ ಏನೇ ಒಂದು ಭಾವವನ್ನಿರಿಸಿದ್ರೂ ನೋವು ಅಂತಾದರೆ ನೋವಿನ ಭಾವ ಮುಖದಲ್ಲಿ ಕಾಣಿಸಿಕೊಳ್ಳುತ್ತದೆ, ಸಿಟ್ಟು ಅಂತಾದರೂ ಸಿಟ್ಟಿನ ಭಾವವೇ ಮುಖದಲ್ಲಿ ಕಾಣಿಸಿಕೊಳ್ಳಬೇಕು. ಅಂದರೆ ಮನಸ್ಸಿನ ಕನ್ನಡಿ ಮುಖ ಎನ್ನುವುದು ಸತ್ಯ. ಈಗ ನಮ್ಮದಾದಂತಹ ಪ್ರತಿರೂಪವನ್ನು ಕಾಣಬೇಕು ಅಂತಾದರೆ ಕನ್ನಡಿಯನ್ನು ನೋಡಬೇಕು. ನಿನ್ನ ಮನದೊಳಗಿನ ಭಾವ ಕಣ್ಣಲ್ಲಿ ಗೋಚರಿಸ್ತಾ ಇದೆ, ಮುಖದಲ್ಲಿ ಶೋಭಿಸ್ತಾ ಇದೆ, ದುಗುಡ ಆವರಿಸಿದೆ. ಮಗಳೇ, ಇಷ್ಟರವರೆಗೆ ನಿನ್ನಲ್ಲಿ ನೀನು ಕೇಳಿದಾಗ ಯಾವುದನ್ನು ಇಲ್ಲ ಅಂತ ಹೇಳಿದವರಲ್ಲ. ಹಾಗಿದ್ರೆ ಯಾವುದಾದ್ರೂ ನಿನಗೆ ಕೊರತೆಯನ್ನು ಮಾಡಿದವನೂ ಅಲ್ಲ. ಇಷ್ಟೆಲ್ಲ ಇಲ್ಲ ಅಂತಾದರೂ ಕೂಡ ನಿನ್ನಲ್ಲೂ ದುಗುಡ ಆವರಿಸಿದೆ ಅಂತಾದರೆ ಉರಿಯುವ ನಂದಾದೀಪಕ್ಕೆ ತೈಲ ಕಡಿಮೆ ಆಯಿತೋ ಅಥವಾ ಗಾಳಿ ಸೋಕುವಲ್ಲಿ ಏನಾದರೂ ತೊಡಕು ಬಂತೋ ಅರ್ಥ ಆಗಲಿಲ್ಲ ನನಗೆ. ನಿನ್ನ ಬೆಳಗುವಿಕೆಯಲ್ಲಿ ನಿನ್ನ ನಗುವಿನ ಕ್ಷೀಣತೆಗೆ ಏನು ಕಾರಣ? ಜನಕ ಮಾತನಾಡಿಸ್ತೀರೇ? ಏನು? ಹಾರಕೆ ಪದಕದ ಕಾರಣವೇನು? ಹೇಗೆ ಹೇಗೆ ಹೇಗೆ?
ಪ್ರಪಂಚದಲ್ಲಿ ಕೊಂಡಾಡುತ್ತಾರೆ. ಹಾ, ಹೆಸರೇ ಸೂಚಿಸುವುದು ಹಾಗಲ್ವೇ? ಹೇಗೆ? ವಿಶ್ವದ ಕರ್ಮಗಳಿಗೆ ಆಧಾರವಾಗಿ ಯಾರಿರುತ್ತಾನೋ ಅದಕ್ಕೆ ಅನುಕೂಲವಾಗಿ ಯಾವುದನ್ನು ನಡೆಸಿಕೊಡುತ್ತಾನೋ, ಹೀಗಾಗಿ ವಿಶ್ವಕರ್ಮ. ಪ್ರಪಂಚದಲ್ಲಿ ಯಾವುದೇ ಕರ್ಮವನ್ನಾದರೂ ವಿಶ್ವಕರ್ಮ ಮಾಡುವುದಕ್ಕೆ ಸಮರ್ಥ ಅಲ್ವೇ ಎನ್ನುವುದು ಸತ್ಯ. ಆದ್ದರಿಂದಲೇ ಬ್ರಹ್ಮನಿಂದಲೂ ಮಿಗಿಲಾಗಿರುವವರು ನೀವು ಎನ್ನುವ ಹಾಗೆ ಲೋಕದಲ್ಲಿ ಪ್ರಸಿದ್ಧಿಯನ್ನು ಹೊಂದುವುದಕ್ಕೆ ಸಾಧ್ಯವಾಯಿತು. ಬ್ರಹ್ಮನಿಗಿಂತಲೂ ಅಧಿಕವಾದಂತಹ ಸ್ಥಾನವನ್ನು ನಿಮಗೊದಗಿಸ್ತಾರೆ ಅಂತ ಆದರೆ ಹಾ, ನಿಮ್ಮ ಪುತ್ರಿಯಾದಂತಹ ನಾನೆಷ್ಟು ಭಾಗ್ಯವಂತಳು ಹೇಳಿ. ಸರಿ. ಅದರಲ್ಲಿಯೂ ನನ್ನ ಸೃಷ್ಟಿಯೂ ಹಾಗೆ ಅಲ್ವೇ? ಹಾ, ಪ್ರತಿಯೊಂದು ಜೀವರಾಶಿಯ ಒಂದೊಂದು ಬಿಂಬದಿಂದ ತಿಲದಷ್ಟು ಅಂಶವನ್ನು ಆರಿಸಿಕೊಂಡಂತಹ ಕಾರಣದಿಂದಲೇ ನನ್ನ ಜನನವಾಯಿತು. ಹೌದು. ಬಳಿಕ ಯಾವುದೋ ಒಂದು ಉದ್ದೇಶವನ್ನಿರಿಸಿಕೊಂಡೇ ನನ್ನ ಸೃಷ್ಟಿಯಾಯಿತು ಎನ್ನುವಂತಹ ಕಾರಣಕ್ಕಾಗಿ ಸರಿ. ಸಲಹುವಲ್ಲಿ ನನ್ನ ತಾಯಿಯಾದಂತಹ ಸುರೇಣು ದೇವಿಯ ಪಾಲನೆ ಪೋಷಣೆ ಎನ್ನುವುದು ಎಷ್ಟು ಅಗತ್ಯವಾಗಿ ಒದಗಿ ಬರ್ತದೆ ಎನ್ನುವುದು ನಾ ಕಲಿತಂತಹ ವಿದ್ಯೆಯಿಂದಾಗಲಿ ಅದನ್ನು ಪ್ರದರ್ಶಿಸುವಂತಹ ರೂಪದಲ್ಲಾಗಲಿ ಎಲ್ಲವೂ ಪ್ರಾಕಟ್ಯ ಹೊಂದುವುದಕ್ಕೆ ಸಾಧ್ಯವಾಯಿತು. ಅಪ್ಪಯ್ಯ ಮಗಳೇ, ನೀವೇ ಆಡುವುದಕ್ಕೆ ತೊಡಗಿದ್ರಿ, ಸುರಿಯುವ ತೈಲದಲ್ಲಿ ಏನಾದರೂ ಕ್ಷೀಣವಾಯಿತೆ ಅಂತ. ಹಾಗಾಗುವುದಕ್ಕುಂಟೆ? ಅಲ್ಲ, ಇಲ್ಲ ಎನ್ನುವುದು ಸತ್ಯ. ಆದ್ರೂ ಪ್ರಶ್ನಿಸಬೇಕಾದದ್ದು ನನ್ನ ಕರ್ತವ್ಯ. ಆದರೂ ಹಾರುವಂತಹ ಪತಂಗವೊಂದರಲ್ಲಿ ಯಾಕೆಷ್ಟು ವೇಗವಿಲ್ಲ? ರೆಕ್ಕೆಯ ಬಡಿತದಲ್ಲಿ ಯಾಕೆಷ್ಟು ಕ್ಷೀಣತೆ ಕಾಣ್ತಾ ಇದೆ? ಮಾಲೆ ಒಂದು ಶೋಭಿಸಬೇಕಾದ್ರೆ ಪದಕ ಬೇಕು. ಆ ಪದಕ ಇಂದು ಕಳಾಹೀನವಾಗಿ ಹೋಗಿದೆ ಎನ್ನುವುದು ನೀವು ನಿಮ್ಮ ಮನಸ್ಸಿನಲ್ಲಿ ಮೂಡಿದಂತಹ ಭಾವನೆ. ಸರಿ. ನಾ ಕೇಳಬಾರದು ಅಂತ ಅಲ್ಲ, ಕೇಳಬೇಕು ಅಂತಲೂ ಅಲ್ಲ. ನೀವು ಆಡಿದಂತಹ ವಚನದಲ್ಲಿ ಹೇಗೆ ಉತ್ತರಿಸಲಿ, ಯಾವ ರೀತಿ ಉತ್ತರಿಸಲಿ, ಅದು ಪ್ರಶ್ನಾರೂಪಕವಾಗಿ ಕೇಳಲಿ, ಯಾವ ರೀತಿಯಾಗಿ ಕೇಳಲಿ ಎನ್ನುವಂತಹ ಸಂಶಯ ನನ್ನ ಮನಸ್ಸಿನಲ್ಲಿ ಮೂಡುವುದಕ್ಕೆ ಪ್ರಾರಂಭವಾಯಿತಪ್ಪ. ಮಗಳೇ, ಮನದೊಳಗೆ ಒಂದು ಭಾವ ಉಂಟು ಅಂತ ಆದರೆ ಇನ್ಯಾರಲ್ಲೂ ಹೇಳುವುದಕ್ಕೆ ನಮಗೊಂದು ಮುಜುಗರ ಅನ್ನೋದು ಸಹಜ. ಹೌದು. ಅದೇ ಕೇಳಿದವ ನಿನ್ನ ಜನ್ಮದಾತ. ಜನ್ಮದಾತನಲ್ಲಿ ಮಗಳಾದವಳು ಯಾವುದೇ ಕಾರಣಕ್ಕಾಗೂ ಯಾವುದೇ ವಿಷಯವನ್ನು ಮರೆಮಾಚುವಂತಿಲ್ಲ. ಹೌದು ಅಲ್ಲವೋ? ಹೌದು. ಹಾಗೆ ಅಂತ ಹೇಳಲೇಬಾರದು ಎನ್ನುವ ವಿಷಯ ಇದ್ರೆ ಅಮ್ಮನಲ್ಲೇ ಆಡಿಕೊಳ್ಳಬೇಕಾದದ್ದು ಸತ್ಯ. ಹೌದು. ಆದ್ರೆ ಇಂದು ಹಾಗಲ್ಲ ಎನ್ನುವ ಹಾಗೆ ಭಾವಿಸ್ತೇನೆ. ಜನಕನಲ್ಲಿ ಹೇಳಿದ್ರೆ ಅದಕ್ಕೊಂದು ಪರಿಹಾರ ಸಿಕ್ಕಿತ್ತು ಎನ್ನುವುದು ನಿನ್ನ ಮನಸ್ಸಲ್ಲಿ ದೃಢ ಉಂಟು ಅಂತ ಆದ್ರೆ ನೀ ಧಾರಾಳವಾಗಿ ಹೇಳು. ಅಪ್ಪಯ್ಯ, ಸಂಕ್ಷಿಪ್ತವಾಗಿ ಹೇಳ. ನಾನೀಗ ಷೋಡಶಿ. ಹೌದೇ? ನೀನು ಮಗಳೇ, ಬೆಳೆದು ನಿಂತಹ ಮಗಳನ್ನು ತಂದೆಯಾದವ ಹೀಗೋ ಎನ್ನುವ ಹಾಗೆ ಪ್ರಶ್ನಿಸುವಾಗಿಲ್ಲ. ಬಾಲ್ಯದಲ್ಲಿ ಮಕ್ಕಳು ಹೇಗಿರ್ತಾರೆ, ಬೆಳೆದಾಗ ಮಕ್ಕಳಾದವರು ಹೇಗಿರ್ತಾರೆ ಎನ್ನುವುದು ತಂದೆ ತಾಯಿಗಳ ಅರಿವಿಗೆ ಬರಬೇಕು. ಯಾವ ಕಾಲಕ್ಕೆ ಮಗಳಾದವಳು ತನ್ನ ಬೆಳೆದ ಕಾಲಕ್ಕೆ ಯಾವ ರೀತಿ ವ್ಯತ್ಯಾಸಗಳು ಕಾಣುತ್ತದೆ ಎನ್ನುವ ಹಾಗೆ ತಂದೆ ತಾಯಿಗಳ ಅರಿವಿಗೆ ಬರದೇ ಇದ್ರೆ ಅವರು ತಂದೆ ತಾಯಿಗಳೇ ಅಲ್ಲ. ಯಾಕೆ? ಮಕ್ಕಳನ್ನು ಸರಿಯಾದ ಕಾಲಕ್ಕೆ ಬೆಳವಣಿಗೆಯ ಸಂದರ್ಭದಲ್ಲಿ ಅವರನ್ನು ನೋಡಿಕೊಳ್ಳಬೇಕಾದದ್ದು, ಪಾಲಿಸಬೇಕಾದದ್ದು ಅವರ ಕರ್ತವ್ಯ. ಎಳವೇ ಇಲ್ಲೇ ಇದ್ದಾಗ ಮಗಳನ್ನ ಈ ರೀತಿಯಾಗಿ ಪಾಲಿಸಿದೆ ಎನ್ನುವ ಕಾರಣಕ್ಕಾಗಿ ಮಗಳು ಬೆಳೆದು ನಿಂತಾಗ ಅದೇ ರೀತಿ ಪಾಲಿಸೋದಕ್ಕಾಗುತ್ತದೋ? ಸೂಕ್ಷ್ಮತೆ ಎನ್ನುವುದು ಬೇಕಾಗುತ್ತದೆ, ಜಾಗರೂಕತೆ ಅನ್ನೋದು ಬೇಕಾಗುತ್ತದೆ. ಹೀಗಿರುವಾಗ ನೀನು ಆಡಿದ ಮಾತೇನಿದೆಯೋ ಅದನ್ನು ನಾನು ಅರ್ಥವಿಸಿಕೊಂಡಿದ್ದೇನೆ. ಆದರೆ ಅದಕ್ಕೂ ನಿನ್ನ ಮನಸ್ಸಲ್ಲಿರುವಂತಹ ದುಗುಡಕ್ಕೂ ಏನು ಸಂಬಂಧ ಅಂತ ನನಗೆ ಅರ್ಥವಾಗಲಿಲ್ಲ ಮಗಳೇ. ಅಪ್ಪಯ್ಯ, ನಾ ಷೋಡಶಿ ಎಂದಾಗಲೂ ನಿಮಗೆ ಅರ್ಥವಾಗ್ಲಿಲ್ಲ ಅಂತ ಆದ್ರೆ ಇನ್ನೂ ನಾ ಬಿಡಿಸಿ ಹೇಳಬೇಕಾಗ್ತದೆ ಅಪ್ಪಯ್ಯ. ಹೇಗೆ? ಅಪ್ಪಯ್ಯ, ಏನು? ಪ್ರಪಂಚದಲ್ಲಿ ಒಂದು ಮಾತುಂಟು, ಲತೆ, ವನಿತೆ, ಕವಿತೆ, ಇವುಗಳಿಗೆ ಆಧಾರಗಳು ಎನ್ನುವುದು ಬೇಕಾಗ್ತದೆ ಅಂತೆ. ಮುಖ್ಯವಾಗಿ ರಾಜಾಶ್ರಯ ಬೇಕು ಅನ್ನೋದೇ ಸತ್ಯ. ಹೌದು. ಎಲ್ಲದಕ್ಕೂ ರಾಜಾಶ್ರಯ ಅಂತ ಅಂದ್ರೆ ಆ, ರಾಜನ ಅಡಿಪಾಯದಲ್ಲಿದ್ದುಕೊಂಡೇ ಇರಬೇಕು ಎನ್ನುವುದಲ್ಲ. ಆದ್ರೆ ರಾಜತ್ವ ಎನ್ನುವುದು ಅಂತಹ ವಿಷಯಗಳಿಗೆ ಬೇಕಾಗ್ತದೆ. ಅಂದ್ರೆ ಪಾಲನೆ ಪೋಷಣೆ ಮಾಡುವವರು ಬೇಕಾಗುತ್ತದೆ. ಸರಿ. ಲತೆಗೆ ಏನು? ಮಾಮರ ಒಂದೇ ಆಸರೆಯಾಗಿ ಬೇಕು ಅಹುದಲ್ವ? ಹೌದು. ಅದೊಂದು ಬೆಳೆಯುವಂತಹ ಸಂದರ್ಭದಲ್ಲಿ ಮಾಮರವನ್ನು ಆಸರೆಯಾಗಿ ಪಡೆಯದೇ ಇದ್ರೆ ಬೆಳೆದು ಬೆಳೆದು ಯಾರದ್ದೋ ಕಾಲಡಿಗೆ ಸಿಕ್ಕಿ ಬಳಿಕ ತನ್ನ ನಿರ್ನಾಮವನ್ನು ತಾನೇ ಕಂಡುಕೊಂಡಂತೆ. ಲತೆಯೊಂದಕ್ಕೆ ಮಾಮರವೇ ಆಸರೆ ಆಗಬೇಕು ಎನ್ನುವುದು ಪ್ರಪಂಚದ ಸತ್ಯ ಅಲ್ವೇ? ಅದು ಆಸರೆ ಪಡೆಯುವಲ್ಲಿ ಯಾವ ಅಪರಾಧವೂ ಇಲ್ಲ. ಹೌದು. ಒಂದು ವೇಳೆ ಅದು ಆಸರೆಯನ್ನ ಪಡೆಯುವಲ್ಲಿ ತನ್ನ ಮಿತಿಯನ್ನು ದಾಟಿದ್ರೆ ಅಪರಾಧವಾಗುತ್ತದೆ. ಹೌದು. ಅದೇ ನೀವು ಕವಿತೆಯ ಬಗ್ಗೆ ಆಲೋಚಿಸಿ ನೋಡಿ. ಕವಿತೆ ಮೂಲ ಪ್ರತಿಯಾಗಿ ಎಲ್ಲರಲ್ಲಿಯೂ ಇರುವಂತದ್ದು. ಸರಿ. ಅದೇ ಮೂಲವನ್ನು ಎಲ್ಲರೂ ಹಂಚುವುದಕ್ಕೆ ತೊಡಗಿದರೆ ಅಥವಾ ಬೇಕಾದಲ್ಲಿ ಅದರ ಪ್ರದರ್ಶನ ಆಗದೇ ಹೋದದ್ದು ಹೌದು ಅಂತ ಆದ್ರೆ
ಆ ಕವಿತೆಗೊಂದು ಬೆಲೆ ಬರುವುದಕ್ಕೆ ಸಾಧ್ಯ ಉಂಟೆ ಹೇಳಿ? ಅದಾಗುವುದಿಲ್ಲ. ಸಾಧ್ಯವೇ ಇಲ್ಲ. ವನಿತೆಯೂ ಅಂತೆಯೇ. ಹೇಗೆ? ಒಂದು ಪುರುಷನ ಬೆಳವಣಿಗೆ ಇರುವಲ್ಲಿಯವರೆಗೆ ಆ. ತನ್ನ ಬೆಳವಣಿಗೆಯು ಆಗಬೇಕು ಅಂತಾದ್ರೆ ಪುರುಷನ ಆಧಾರ ಎನ್ನುವುದು ಬೇಕಾಗ್ತದೆ. ಸರಿ. ಕೇವಲ ಇದನ್ನು ಉಪಮೆಯಾಗಿ ನಾನು ನಿಮಗೆ ಕೊಟ್ರೆ, ಆ. ನೇರವಾಗಿ ಕೇಳುವುದಿದ್ರೆ ಹೇಗೆ? ಸತಿಗೆ ಪುರುಷ ಯಾಕೆ ಬೇಕು ಎನ್ನುವಂತಹ ಪ್ರಶ್ನೆ ನನ್ನದು. ಅಲ್ವೇ? ನೀ ಕೇಳಿದ ಪ್ರಶ್ನೆ ಏನು ಹೌದು. ಸತಿಗೆ ಪುರುಷನಾದವ ಯಾಕೆ ಬೇಕು? ಈ ಪ್ರಪಂಚದ ಸ್ಥಿತಿಯನ್ನು ಕಾಯ್ದುಕೊಳ್ಳಬೇಕು ಅಂತಾದ್ರೆ ಸ್ತ್ರೀ ಪುರುಷರ ಸಮಾಗಮನವೇ ಕಾರಣವಾಗುತ್ತದೆ. ಈ ಪ್ರಪಂಚದಲ್ಲಿ ಜೀವಿ ಉದ್ಭವಿಸಬೇಕು ಅಂತಾದ್ರೆ ಸ್ತ್ರೀ ಪುರುಷರ ಸಮಾಗಮನವೇ ಬೇಕು ಎನ್ನುವುದು ದೇವ ನಿರ್ಣಯ. ಹರಿಯ ಪ್ರತಿನಿಧಿಗಳಾಗಿಯೇ ಈ ಪ್ರಪಂಚದಲ್ಲಿ ತಂದೆ ತಾಯಿಗಳು ಅಥವಾ ಸ್ತ್ರೀ ಪುರುಷರು ಕಾಣಿಸಿಕೊಳ್ಳಬೇಕನ್ನೋದು ಸತ್ಯ. ಬ್ರಹ್ಮನ ಪ್ರತಿನಿಧಿಯಾಗಿಯೇ ಸ್ತ್ರೀ ಪುರುಷರು ಪ್ರಪಂಚದಲ್ಲಿ ಕಾಣಿಸಿಕೊಳ್ಳಬೇಕೆನ್ನುವುದು ಸತ್ಯ. ನೀ ಕೇಳಿದ ಪ್ರಶ್ನೆಗೆ ಅದುವೇ ಉತ್ತರ ಮಗಳೇ. ಹಾಗಾದ್ರೆ ಉತ್ತರ ಅದುವೇ ಅಂತಾದ್ರೆ ಅದನ್ನು ಅನ್ವಯ ಮಾಡಿಕೊಳ್ಳುವಲ್ಲಿ ನಾವು ಯಶಸ್ಸನ್ನು ಹೊಂದಬೇಡುವೆ ಅಪ್ಪಯ್ಯ? ಯಶಸ್ಸು ಹೊಂದಬೇಕು, ಆದರೆ ಹಿಂದೆ ಉಳಿದದ್ದು ಎಲ್ಲಿ ಅಂತ ಗೊತ್ತಾಗಬೇಕಲ್ಲ. ನನ್ನನ್ನೇ ನೋಡಿದ ಬಳಿಕ ನಿಮಗೆ ಏನು ಸಂಶಯ ಅಪ್ಪಯ್ಯ? ನನ್ನಲ್ಲಿ ಆ ಉತ್ತರವನ್ನು ಅನ್ವಯ ಮಾಡಬಹುದಲ್ಲ ಮಗಳೇ? ಉತ್ತರವನ್ನೇನೋ ಅನ್ವಯ ಮಾಡಬಹುದು, ಆದರೆ ಈಗ ಹಲವು ಉಪಮೆಗಳನ್ನು ಕೊಟ್ಟು ಅಪ್ಪಯ್ಯ ಹೀಗೆ ಹೀಗೆ ಎನ್ನುವ ಹಾಗೆ ನೀ ಆಡುವ ಮಾತಿನಲ್ಲೇ ಒಂದಷ್ಟು ವಿಷಯಗಳ ಅರ್ಥ ಆದರೂ ಕೂಡ ನಿನ್ನ ಮನದೊಳಗಿರುವ ಸತ್ಯಾಸತ್ಯತೆಯ ವಿಷಯ ಏನು ಅಂತ ನೇರವಾಗಿ ಹೇಳಬಹುದಲ್ಲ. ಷೋಡಶಿ ಎಂದೇ ಸರಿ, ಹಲವಾರು ಉಪಮೆಗಳನ್ನು ಕೊಟ್ಟೆ. ಸ್ತ್ರೀ ಪುರುಷರ ಕುರಿತಾಗಿ, ಪುರುಷ ಪ್ರಕೃತಿಗಳ ಕುರಿತಾಗಿ ಕೇಳುವುದಕ್ಕೆ ಮುಂದಾದೆ. ಇದರ ಅರ್ಥ ನನಗೂ ವಿವಾಹವಾಗಬೇಕು ಎಂದು. ಕಂದ, ನಿನ್ನ ಮನದೊಳಗಿರುವ ಆಸೆ ಇದುವೇ, ಇದಕ್ಕೆ ದುಗುಡವೇ? ಚಿಂತಿಸಬೇಡ, ಚಿಂತಿಸಬೇಡ ಕಂದ. ಈ ಕಾಲಕ್ಕಾಗುವಾಗ ನಿನ್ನ ಮನಸ್ಸೊಳಗಿರುವಂತಹ ದುಗುಡ ಯಾವುದು ಅಂತ ನಾನು ಏನೋ ಯೋಚನೆ ಮಾಡಿದ್ದೆ. ಅಲ್ಲ, ಇದು ನಿನ್ನದ್ದು ಅಂತಲ್ಲ. ಪ್ರಪಂಚದಲ್ಲಿ ಯಾವುದೇ ಹೆಣ್ಣಾದವಳು ಪ್ರಾಯಪ್ರಬುದ್ಧಳಾಗಿ ಬೆಳೆದಾಗ ಅವಳ ಮನದೊಳಗೆ ಮೂಡಿ ಬರುವಂತಹ ಆಸೆ ತಂದೆ ತಾಯಿಗಳಾದವರು ನಿಜವಾಗಿ ಕೇಳಬೇಕು. ನೀ ಮದುವೆ ಆಗುತ್ತೀಯೋ ಯಾವಾಗ? ಅವಳು ಪ್ರಾಯಪ್ರಬುದ್ಧೆಯಾದಾಗ. ಕೇಳದೇ ಇದ್ರೆ ಏನಾಗುತ್ತದೆ? ಒಂದೋ ಮಕ್ಕಳಾದವರೇ ಹೇಳಬೇಕು. ಸಂಸ್ಕಾರ ಅನ್ನುವುದು ಇದ್ರೆ ಮಕ್ಕಳಾದವರೇ ತಮ್ಮ ಅಭಿಪ್ರಾಯಗಳನ್ನು ತಂದೆಯಲ್ಲಾಗದಿದ್ರು ತಾಯಿಯಲ್ಲಾದರೂ ಹಂಚಿಕೊಳ್ತಾರೆ. ಒಂದು ವೇಳೆ ಹಂಚಿಕೊಳ್ಳದೆ ಇದ್ರೆ ಏನಾಗುತ್ತದೆ? ಮತ್ತೆ ಮುಂದಾಗುವ ಅನಾಹುತಕ್ಕೆ ತಂದೆ ತಾಯಿಗಳು ಕಾರಣರಾಗುತ್ತಾರೆ. ಭಿನ್ನಹ ಎನ್ನುವುದನ್ನು ನೇರವಾಗಿ ಕೇಳುವುದಕ್ಕಿಂತಲೂ ಆ ಪರೋಕ್ಷವಾಗಿ ನುಡಿದು ಇಂತಹದ್ದೊಂದು ಆಗಬೇಕು ಎನ್ನುವಲ್ಲಿ ನೀವು ಸಾಫಲ್ಯವನ್ನು ಮಾಡಿಕೊಡ್ತೀರಿ ಅಂತಾದ್ರೆ ಆಕ್ಷೇಪ. ಮಗಳೇ, ನಿನ್ನ ಆಸೆಯಲ್ಲಿ ಯಾವುದೇ ಹೆಚ್ಚಿನದಾದಂಥ ಅತಿಶಯ ಅಂತ ನಾ ಕಾಣುವುದಿಲ್ಲ. ಯಾಕೆ ಅಂತ ಕೇಳಿದರೆ, ಪ್ರಾಯಪ್ರಬುದ್ಧಳಾದವಳು ಎಳವೆಯಲ್ಲೇ ತಂದೆ ತಾಯಿಗಳ ಆಶ್ರಯ, ಯೌವನದಲ್ಲಿ ಗಂಡನಾದವನ ಆಶ್ರಯ, ಮುಪ್ಪಿನಲ್ಲಿ ಮಕ್ಕಳ ಆಶ್ರಯ. ಇದು ಸಹಜ. ಹೌದು, ಬಳ್ಳಿಗೊಂದು ಮರ ಹೆಣ್ಣಿಗೊಂದು ವರ ಎನ್ನುವ ಲೋಕರೂಢಿಯ ಮಾತಿರಂತೆ ನಿನಗೆ ಅನುರೂಪನಾದಂತಹ ವರನನ್ನು ಹುಡುಕುವಲ್ಲಿ ನಾ ಹಿಂದೆ ಉಳಿದಿದ್ದೆ ಎನ್ನುವುದು ಸತ್ಯವಾದರೂ ನಿನ್ನ ಮನದಾಸೆಯನ್ನು ಅರ್ಥವಿಸಿಕೊಂಡಿದ್ದೇನೆ ಮಗ. ದುಃಖಿಸಬೇಡ. ನಿನಗೆ ಅನುರೂಪನಾದಂತಹ ಹುಡುಗನನ್ನು ನಾ ಅರಸಿ ವಿಜೃಂಭಣೆಯಿಂದ ಮದುವೆ ಮಾಡಿದ್ದೇನೆ. ಅಷ್ಟಾದ್ರೆ ಧನ್ಯತೆ ಆದೀತೋ? ಸರಿ, ಮಗಳು ತನ್ನ ಮನದಾಸೆಯನ್ನು ಹೇಳಿಕೊಂಡಿದ್ದಾಳೆ. ಹಾಗಿದ್ರೆ ಸಂಧ್ಯೆಗೆ ಅನುರೂಪನಾದ ವರ ಯಾರು ಎನ್ನುವ ಹಾಗೆ ನಾನು ಯೋಚಿಸಬೇಕಾಗಿದೆ. ನೋಡುವ, ಯೋಚನೆಗೆ ಏನು ಹೊಳೆಯುತ್ತದೋ ಅದೇ ರೀತಿ ಮುಂದೆ. ಸುತನಿಗೆ ವಶವಿದಿಪ ಸಕಲ ವಿದ್ಯೆಗಳ ಕಲಿಸಿರಲ, ಸಕಲ ವಿದ್ಯೆಗಳ ಕಲಿಸಿದ ವಿಶ್ವಭರಿತ ಹರಿದ ತೇಜಸ್ಸಿನಳು, ವಿಶ್ವಭರಿತ ತೇಜಸ್ಸಿನಳು. ಇದು ಭಾಗ್ಯ, ಇದು ಭಾಗ್ಯ, ಇದು ಭಾಗ್ಯವಯ್ಯ. ಪದುಮನಾಭನ ಭಜನೆ ಸುಖವಯ್ಯ ಎನ್ನುವ ಹಾಗೆ ಬಲ್ಲವರಾಡಿದಂಥ ಮಾತುಗಳು ಜೀವನದಲ್ಲಿ ಸತ್ಯವಾಗಿ ಹೋಯಿತಲ್ಲ. ದೇವ ನಮ್ಮ ಜೀವನದಲ್ಲಿ ಕರುಣಾದೃಷ್ಟಿಯನ್ನು ಬೀರಿ ಆ ಮೂಲಕವಾಗಿ ಮಗನೊಬ್ಬ ಜನಿಸಿದ್ದಾನೆ. ಸೂರ್ಯ ಎನ್ನುವಂತೆ ನಾಮಧೇಯವನ್ನು ಮಾಡಿ ಸಕಲ ವಿದ್ಯೆಗಳನ್ನು ಕಲಿಸಿ ಆ ಮೂಲಕವಾಗಿ ಪ್ರಾಯಪ್ರಬುದ್ಧನಾಗಿ ಬೆಳೆದು ನಿತ್ತವನಿದ್ದಾನೆ. ಅಂತೆಯೇ ಏನು ತೇಜಸ್ಸು, ಏನು ಓಜಸ್ಸು, ಏನು ಅವನ ಬೆಳವಣಿಗೆ, ದಷ್ಟಪುಷ್ಟವಾದಂತಹ ಶರೀರ, ಏನು ಚುರುಕುತನ, ಅಪ್ಪನಿಗಿಂತಲೂ 100 ಮಡಿ ಚುರುಕು. ಹಾಗಿದ್ರೆ ಆತ್ಮಾವೈ ಪುತ್ರನಾಮಾಸಿ,
ತಂದೆಯನ್ನು ನರಕದಿಂದ ಮೇಲೆತ್ತುವುದಕ್ಕೆ ಆತ್ಮವೇ ಪುತ್ರನ ರೂಪದಲ್ಲಿ ಹುಟ್ಟಲ್ಪಡುತ್ತದೆ ಎನ್ನುವುದು ಸಾಕ್ಷಿಯಾಗಿ ಹೋಯಿತಲ್ಲ. ಸಂತೋಷ. ಪ್ರಾಯಪ್ರಬುದ್ಧನಾಗಿ ಬೆಳೆದು ನಿಂತಹ ಮಗನಿಗೆ ಮದುವೆಯನ್ನು ಮಾಡಿ ತಂದೆಯ ಜವಾಬ್ದಾರಿಯನ್ನು ತಲೆಯಿಂದ ಕೆಳಗೆ ಇಳಿಸಬೇಕಾಗಿದೆ. ಹೆಣ್ಣು ಏನು ಎಲ್ಲಿಯದ್ದು ಎತ್ತ ಎನ್ನುವ ಹಾಗೆ ನಿರ್ಧರಿಸಿಯೂ ಆಗಿದೆ. ಆದರೆ ಮಗನಲ್ಲೊಂದು ಮಾತು ಕೇಳಬೇಕಲ್ಲ. ಸೂರ್ಯ, ಕಶ್ಯಪದ ಚರಣಕ್ಕೆ ಪವಿತ್ರವಾದ ಪಾದಗಳಿಗೆ ಸೂರ್ಯನ ಅಭಿವಂದನೆಗಳು. ದೀರ್ಘಾಯುಷ್ಮಾನ್ ಭವ. ಅಪ್ಪಯ್ಯ, ಲೋಕದ ಕಲ್ಯಾಣಕ್ಕೆ ಬೇಕಾಗಿ ಸದಾ ತಪಸ್ಸನ್ನೇ ಮಾಡುವವರು ನೀವು. ಲೋಕದ ಒಳಿತೆ ನಿಮ್ಮ ಉದ್ದೇಶ ಅನ್ನುವುದನ್ನು ಎಲ್ಲರೂ ಅರ್ಥವಿಸಿಕೊಂಡಿದ್ದಾರೆ. ಸರಿ ಅಪ್ಪಯ್ಯ, ಈ ಸಂದರ್ಭದಲ್ಲಿ ಮಗನಾದ ಸೂರ್ಯ ಈ ಕಡೆಗೆ ಬಾ ಅನ್ನುವಂತಹ ದೀರ್ಘವಾದ ಕರೆಯಾತು. ನಿಮ್ಮ ಕರೆಯ ಮೊರೆಯನ್ನು ಆಲಿಸಿ ನೇರವಾಗಿ ನಿಮ್ಮ ಬಳಿಗೆ ಬಂದಿದ್ದೇನೆ. ಅಪ್ಪಯ್ಯ, ಯಾವುದೇ ಒಂದು ಕಾರ್ಯ ಆಗ್ಬೇಕು ಅಂತ ಆದ್ರೆ ಅದಕ್ಕೆ ಕಾರಣ ಅನ್ನುವುದು ಬೇಕಾಗ್ತದೆ. ಈ ಹೊತ್ತಿನಲ್ಲಿ ನನ್ನನ್ನು ಕರೆಸುವುದಕ್ಕೆ ಯಾವುದೇ ಒಂದು ಬಲವಾದ ಕಾರಣ ಇದೆ ಅನ್ನುವುದನ್ನು ನಾನು ಸ್ಪಷ್ಟವಾಗಿ ಅರ್ಥವಿಸಿಕೊಂಡಿದ್ದೇನೆ. ಅದು ದಿಟವೇ ಆದಲ್ಲಿ ನನ್ನಿಂದ ಏನಾಗಬೇಕು ಎಲ್ಲವನ್ನು ಹೇಳಿದೆ ಹೌದು ಅಂತಾದ್ರೆ ಮಾಡಿ ಪೂರೈಸುವುದಕ್ಕೆ ಸದಾ ಸಿದ್ಧನಾಗಿದ್ದೇನೆ. ಮಗನೇ, ಅಪ್ಪಯ್ಯ ಸಂತುಷ್ಟನಾದೆ. ಕಶ್ಯಪನ ಆಶ್ರಮವೆಲ್ಲವೂ ಕೂಡ ಬೆಳಗಿತು ಅಂತ ಹೇಳಿದ್ರು ತಪ್ಪಾಗಲಾರದು. ನಿನ್ನ ಪ್ರವೇಶದಲ್ಲಿ ಏನು ಅಂದ, ಏನು ಚಂದ. ನನ್ನ ಬಾಲ್ಯಾವಸ್ಥೆಯ ನೆನಪು ಮತ್ತೊಮ್ಮೆ ಮರುಕಳಿಸ್ತದೆ ಮಗನೇ. ಅಂತ ಚುರುಕುತನ ನಿನ್ನದಲ್ಲಿ, ನಿನ್ನ ಶರೀರದಲ್ಲಿರುವಂತಹ ಉಲ್ಲಾಸ, ಮಾತಿನ ವೈಖರಿ, ಒಂದು ಚುರುಕುತನ, ಇದನ್ನು ಕಂಡಾಗ ಸಂತೋಷವಾಯಿತು. ಸರಿ, ಕತ್ತಿಯೊಂದು ಮೂಲೆಯಲ್ಲಿದ್ರೆ ಅದರ ಹರಿತ ಏನು ಅಂತ ತಿಳಿಯುವುದಿಲ್ಲ, ಅದು ತುಪ್ಪು ಹಿಡಿದು ಹೋಗ್ತದೆ. ಹೌದು, ವ್ಯಕ್ತಿಯೊಬ್ಬ ಪ್ರಾಪಂಚಿಕವಾದಂತಹ ನೆಲೆಯಲ್ಲಿ ಬೆಳವಣಿಗೆಯನ್ನು, ಅವನ ಜೀವನದ ಉತ್ಕರ್ಷೆಯನ್ನು ಕಾಣಿಸಿಕೊಳ್ಳದೆ ಇದ್ರೆ ವ್ಯಕ್ತಿಯು ಜೀವನದಲ್ಲಿ ಜೀವ ಎನ್ನುವುದಕ್ಕೆ ಎರಡು ಶಬ್ದಕ್ಕೆ ಅರ್ಥವೇ ಇಲ್ಲ ಮಗನೇ, ಅಲ್ಲವೇ? ಆದ್ದರಿಂದ ನಿನ್ನಂತವನು ಈ ಆಶ್ರಮದ ಮುಂಭಾಗದಲ್ಲಿ ಒಮ್ಮೆ ಗೆಲ್ಲನ ಪ್ರವೇಶ ಮಾಡಿದಾಗ
ಒಂದು ವೇದಿಕೆ ನಿನ್ನನ್ನು ಕಾಣುವುದಕ್ಕೆ ಒಂದು ನಿರ್ಮಾಣವಾಗಿದೆ ಅಲ್ವಾ? ಅದು ಕಶ್ಯಪನದ್ದಾದಂತಹ ಮುಂದಾಳುತ್ವದಲ್ಲಿ ಸಂತೋಷವಾಯಿತು ಮಗನೇ. ನಿನ್ನನ್ನು ಕರೆಯುವುದಕ್ಕೆ ಬಲವಾದಂತಹ ಕಾರಣ ಉಂಟು. ಏನಪ್ಪ? ಕೇವಲ ಆಟಪಾಠವನ್ನು ಆಡುವಂತಹ ಮಗು ನೀನಲ್ಲ. ನೋಡುತ್ತಲೇ ಇದ್ದಂತೆ ಪ್ರಾಯ ಪ್ರಬುದ್ಧನಾಗಿ ಅಪ್ಪನಿಗಿಂತಲೂ ಉದ್ದೆತ್ತರಕ್ಕೆ ಬೆಳೆದು ನಿತ್ತವ. ಅಪ್ಪಯ್ಯ, ಒಂದು ಮಾತ್ರ ನಾನು ಸರಿಯಾಗಿ ಅರ್ಥವಿಸಿಕೊಂಡಿದ್ದೇನೆ. ಹೇಗೆ? ಈ ಆಟದಲ್ಲೇ ಇದ್ದರೆ ಏನು ಪ್ರಯೋಜನ ಇಲ್ಲ. ಏನಾದ್ರೂ ಸಾಧನೆಯನ್ನು ಮಾಡುದು ಅಲ್ವೇ? ಸಾಧನೆ ಮಾಡಿದ್ರೆ ಮಾತ್ರ ಅದು ಒಂದು ಪ್ರಯೋಜನ ಅಂತ ಬರ್ತದೆ ಅಲ್ವೇ? ಆದ್ದರಿಂದ ನಿನ್ನಂತವನು ಹೀಗೇ ಇರುವುದಲ್ಲ ಮಗನೇ. ಒಬ್ಬ ಸಂಸಾರಿಯಾದಂತಹ ಒಬ್ಬ ವ್ಯಕ್ತಿ ಸಾಂಸಾರಿಕವಾದಂತಹ ಜೀವನ ಎನ್ನುವುದಕ್ಕೆ ಕಟ್ಟುಬಿದ್ದು ಆ ಮೂಲಕವಾಗಿ ಮದುವೆಯಾಗಿ ಮಕ್ಕಳನ್ನು ಹೆತ್ತು ಆ ಮೂಲಕವಾಗಿ ಮಕ್ಕಳ ಜನ್ಮಕ್ಕೆ ಕಾರಣೀಕರ್ತನಾಗಿ ವಂಶ ವೃದ್ಧೀಪನಗೊಳ್ಳುವುದಕ್ಕೆ ಕಾರಣೀಕರ್ತನಾಗಬೇಕು ಮಗ. ನಮ್ಮ ವಂಶವನ್ನು ಬೆಳಗುವಂತಹ ಒಬ್ಬ ಸೂರ್ಯ ನೀನಾಗಿದ್ದಿ ಅಲ್ಲವೇ? ಅಂತರಂಗದ ಮನೆ ಮಂದಿರವೂ ಹೌದು, ಆಶ್ರಮವೂ ಹೌದು, ವಂಶೋದ್ಧಾರಕನೂ ಹೌದು. ಅಂತಹ ಒಬ್ಬ ಮಗನನ್ನು ಪಡೆದಿದ್ದೇನೆ, ಹೆಮ್ಮೆ ಉಂಟು. ಆದುದರಿಂದ ನಿನಗೊಂದು ಮದುವೆ ಮಾಡುವುದು ಅಂತ ನಿರ್ಧರಿಸಿದ್ದೇನೆ. ಈಗ ಮದುವೆ? ಹೌದು. ಯಾರಿಗೆ ಅಪ್ಪಯ್ಯ? ನಿನಗೆ. ನನಗ? ಹೌದು. ನನ್ಗೆ ತುಂಬಾ ವಯಸ್ಸು ಸಣ್ಣದಲ್ವ? ಸಣ್ಣ ವಯಸ್ಸು. ಸಣ್ಣ ಪ್ರಾಯದಲ್ಲಿ ನನಗೆ ಮದುವೆ ಬೇಕಾ? ಮಗನೇ, 11 ವರ್ಷದಲ್ಲಿ ಉಪನಯನಾದಿ ಸಂಸ್ಕಾರಗಳನ್ನು ಮಾಡಿದ್ದೇನೆ. 21 ವರ್ಷದಲ್ಲಿ ಮಗನಾದವನಿಗೆ ಮದುವೆ ಮಾಡಿದ್ರೆ ಮಗನ ತಂದೆ ಪ್ರಾಯ ಆಗಿ ಮುದಿತನ ಕಾಡುವಂತ ಆ ವೇಳೆಗಿಂತಲೂ ಮಕ್ಕಳು ಉದ್ದತ್ತರಕ್ಕೆ ಬೆಳೆದು ನಿಂತರೆ ಒಳ್ಳೆಯದು ಮೊಮ್ಮಕ್ಕಳು ಎನ್ನುವ ಹಾಗೆ ತಿಳಿದುಕೊಂಡಿದ್ದೇನೆ. ನೀನು ಸಣ್ಣವಲ್ಲ, ಆದ್ದರಿಂದ ಹೆಣ್ಣು ಯಾರು ಬಲ್ಲೆಯ? ಯಾರಪ್ಪ? ವಿಶ್ವಕರ್ಮ ಬ್ರಹ್ಮನೆನಿಸಿಕೊಂಡಂತಹ ಮಹಾಮೇಧಾವಿ ಮಹಾಜ್ಞಾನಿಯಾದಂತಹ ಅವನಿಗೆ ಒಬ್ಬಳು ಮಗಳಿದ್ದಾಳೆ, ಸೌಜ್ಞೆ ಎನ್ನುವ ಹಾಗೆ. ಅವಳನ್ನೇ ನಿನಗೆ ಮದುವೆ ಮಾಡುವುದು ಅಂತ ನಿರ್ಧರಿಸಿದ್ದೇನೆ. ಹೇಗೆ ಮಗನೇ? ಅಪ್ಪಯ್ಯ, ಅಲ್ಲ ನನಗೆ ಬೇಕಾಗಿ ಮದುವೆ ಬೇಡ. ಮತ್ತೆ ನಿಮ್ಮ ಆಸೆ ಅಂದ್ರೆ ನಿಮ್ಗೆ ಸೊಸೆ ಬರ್ಬೇಕು ಅಂತ ಇದ್ರೆ ಮದುವೆ ಮಾಡಿಸಿ ಮಗನೇ. ಒಳ್ಳೆಯದು. ನಮಗೆ ಪ್ರಾಯ ಆಗಿ ಮತ್ತೆ ಎಷ್ಟೋ ಸಮಯದ ನಂತರ ಮದುವೆ ಆಗುವ ಮೊದಲೇ ಒಂದು ಅಜ್ಜನಾಗಬೇಕು ಎನ್ನುವಂತ ಆಸೆಯೂ ನನಗುಂಟು. ನನ್ನ ಜವಾಬ್ದಾರಿಯನ್ನು ಕೂಡ ಆ ಭಾರವನ್ನು ಕೆಳಗಿಳಿಸಬೇಕು ಅಂತ ನನಗುಂಟು. ಅದಕ್ಕಾಗಿ ವಧು ಅನ್ವೇಷಣೆಗಾಗಿ ವಿಶ್ವಕರ್ಮ ಬ್ರಹ್ಮರಲ್ಲಿಗೆ ಹೋಗೋಣ. ಹಾಗಲೇ ಬಂದು ಶಿಲ್ಪಿಯಲ್ಲಿ ಕೇಳಿದನು, ಬಂದು ಸುರಶಿಲ್ಪಿಯಲ್ಲಿ ಕೇಳಿದನು, ನಿನ್ನ ಸುತೆ ಸಂಧ್ಯೆಯನು ಮಾತಾಡದೀವುದು. ನಿನ್ನ ಸುತೆ ಸಂಧ್ಯೆಯನು ಮಾರ್ತಾಂಡಲಿಗಿತ್ತು. ಬಂದು ಶುಭ ದಿನವನಿಗೆ ಸುತನಿದರು ಹುತಾಯ ದಿಪ್ಪಣವ ಕೂಡಿ ಬಂದಿಯವೋ. ವಂದಿಸಿಕೊಂಡಿದ್ದೇನೆ. ನಿಮಗೂ ಪ್ರತಿ ನಮಸ್ಕಾರ. ನಿಮ್ಮದಾದಂತಹ ಆಗಮನ ಯಾಕೋ ನನಗೆ ಅನಿರೀಕ್ಷಿತ ಅಂತಾಯಿತು. ಸತ್ಯ. ಬಂದ ಕಾರಣ ಅರ್ಥವಾಗಲಿಲ್ಲ. ನನ್ನಿಂದ ಏನಾದ್ರೂ ಆಗಬೇಕು ಎನ್ನುವ ಹಾಗಿದ್ರೆ ನೀವು ಸೂಚಿಸಿದ್ರೆ ಖಂಡಿತ ನಾ ಮಾಡುತ್ತೇನೆ. ಸ್ವಾಮಿ, ಇಲ್ಲಿಗೆ ನಾನು ಬರಬೇಕು ಅಂತಾದ್ರೆ ದೊಡ್ಡದಾದಂತಹ ಉದ್ದೇಶವನ್ನಿರಿಸಿಕೊಂಡೇ ಬಂದವರು. ಉದ್ದೇಶ? ಹೌದು. ಏನದು? ನನಗೊಬ್ಬ ಮಗನಿದ್ದಾನೆ, ಸೂರ್ಯ ಮಾರ್ತಾಂಡ ಎನ್ನುವ ಹಾಗೆ ಅವನನ್ನು ಕರೆಯುತ್ತಾರೆ. ಪ್ರಾಯ ಪ್ರಬುದ್ಧನಾಗಿ ಬಾಲ್ಯಾವಸ್ಥೆಯನ್ನು ಬಿಟ್ಟು ಯವನಾವಸ್ಥೆಗೆ ಕಾಲಿಟ್ಟಿದ್ದಾನೆ. ಆ ಸಂದರ್ಭದಲ್ಲಿ ತಂದೆ ತಾಯಿಗಳಾಗಿ ಮಕ್ಕಳಿಗೆ ಮದುವೆ ಮಾಡಬೇಕಾದ್ದು ನಮ್ಮ ಜವಾಬ್ದಾರಿಯೂ ಕರ್ತವ್ಯವೂ ಹೌದು. ಸರಿ. ಆ ನೆಲೆಯಲ್ಲಿ ಹೇಳಿ ಕೇಳಿ ನಿಮಗೊಬ್ಬಳು ಮಗಳು ಸಂಜ್ಞೆ ಎನ್ನುವವಳಿದ್ದಾಳೆ. ಅತಿ ರೂಪವಂತೆ ಗುಣವಂತೆಯೂ ಹೌದು. ಅಂತಹ ಹೆಣ್ಣನ್ನು ನನ್ನ ಮಗನಾದ ಸೂರ್ಯನಿಗೆ ಮದುವೆ ಮಾಡುವಲ್ಲಿ ವಧು ಅನ್ವೇಷಣೆಗಾಗಿ ನಿಮ್ಮಲ್ಲಿಗೆ ಬಂದವನಿದ್ದೇನೆ. ಏನು ಸ್ವಾಮಿ ತವ ಚಿಂತ? ಮಹಾತ್ಮರೇ, ಈ ಕಾಲಕ್ಕಾಗುವಾಗ ನಿಮ್ಮದಾದಂತಹ ಮನದ ಆಶೆ ಏನು ಅಂತ ಕೇಳಿದಾಗ ನೀವಾಡಿದಂತಹ ಮಾತು
ನಿಮ್ಮ ಮಗನಾದಂತಹ ಸೂರ್ಯನಿಗೆ ನನ್ನ ಮಗಳನ್ನು ಕೊಡಬೇಕು. ಹೌದು. ನಾನೂ ಪುಣ್ಯ ಮಾಡಿದ್ದೆ ಸ್ವಾಮಿ. ಓ, ಕಶ್ಯಪರ ಸುತನಿಗೆ ಎನ್ನ ಮಗಳನ್ನ ಕೊಡುವಲ್ಲಿ ನಾ ಹಿಂದೇಟು ಹಾಕುವ ಹಾಗಿಲ್ಲ. ಹೌದು. ಯಾಕೆ? ಆ. ಪ್ರಾಯಪ್ರಬುದ್ಧೆಯಾಗಿ ನನ್ನ ಮಗಳು ಬೆಳೆದಿದ್ದಾಳೆ. ಆ, ಅನುರೂಪನಾದಂತಹ ವರನನ್ನ ಅರಸುತ್ತ ನಾನೂ ಕಾಲ ಕಳೆದವ. ಆ. ಯಾರು ಯಾರು ಎನ್ನುವ ಹಾಗೆ ನಾನಿರೀಕ್ಷೆ ಮಾಡುವ ಕಾಲಕ್ಕೆ ಆ. ಎನ್ನ ಪ್ರತೀಕ್ಷೆಗೆ ಪೂರಕವಾಗಿಯೇ ನೀವು ಬಂದಿದ್ದೀರಾ. ನನ್ನೊಟ್ಟಿಗೆ ಬಂದಿದ್ದಾನೆ, ನನ್ನನ್ನೇ ಮುಂದೆ ದೂಡಿದ ಕೇಳಿಯಪ್ಪಯ್ಯ ಕೇಳಿಯಪ್ಪ. ಓ, ಅಲ್ಲಿದ್ದಾನೋ? ಅದು ಹಾಗೆ. ಆ. ಏನೇ ಇರ್ಲಿ ಸ್ವಾಮಿ, ಆ. ನಿಮ್ಮ ಮಾತಿಗೆ ಇಲ್ಲ ಅಂತ ಹೇಳುವುದಿಲ್ಲ. ಸರಿ. ಈ ವಿಶ್ವಕರ್ಮನ ಸುತೆಯಾದಂತಹ ಸಂಜ್ಞೆಯನ್ನು ಆ. ನಿಮ್ಮ ಮಗನಾದಂತಹ ಸೂರ್ಯನಿಗೆ ಕೊಡುವಲ್ಲಿ ಯಾವ ವಿರೋಧವೂ ಇಲ್ಲ. ಆ. ಇಬ್ಬನ ಸಮೇತರಾಗಿ ಆ. ಸುಮುಹೂರ್ತಕ್ಕೆ ನಾವು ಒದಗಿ ಬರ್ತೇವೆ. ಸರಿ, ಆದೀತು. ಹಾಗಿದ್ರೆ ವಿಳಂಬಿಸುವುದಲ್ಲ, ಕಾರ್ಯೋನ್ಮುಖನಾಗಿ. ಎಂಟು ತಂದೆ ಕಶ್ಯಪರ ನಿರ್ದೇಶನದಂತೆ ಸಂಜೆಯ ಜೊತೆಯಲ್ಲಿ ನನಗೆ ಮದುವೆಯೂ ಕೂಡ ಆಯಿತು. ನಮ್ಮ ದಾಂಪತ್ಯ ಜೀವನದ ಪ್ರತೀಕವಾಗಿ 3 ಮಂದಿ ಮಕ್ಕಳು ಹುಟ್ಟಿಕೊಂಡಿದ್ದಾರೆ. ಯಮ, ಮನು, ಯಮುನೆ ಅನ್ನುವ ಹಾಗೆ. ಈ ಸಂದರ್ಭದಲ್ಲಿ ಆಟವನ್ನೇ ಆಡ್ತಾ ಇದ್ದಾರೆ. ಅವರ ಬಾಲ ಲೀಲೆಯನ್ನು ಕಂಡು ನಾನು ಸಂತೋಷಗೊಂಡವನು. ಹಾಗಿದ್ರೆ ಮುಂದೆ ಏನು ಎನ್ನುವುದನ್ನು ನಿರೀಕ್ಷಿಸಿಕೊಳ್ಳುತ್ತೇನೆ. ಇಂದು ಬಾಳಲಿ ಕಾಂತನೊಂದಿಗೆ ಎಂತು ಬಾಳಲಿ, ಇಂದು ಬಾಳಲಿ ಕಾಂತನೊಂದಿಗೆ ನಾ ಎಂತು ಬಾಳಲಿ, ನಿಂತಲ್ಲಿಯೇ ಬದುಕಲಾರೆನು, ನಿಂತಲ್ಲಿಯೇ ಬದುಕಲಾರೆನು. ನಾ ಬದುಕಲಾರೆ. ಅಂತರಂಗವ ಬೇಳೆ ಕೊಳುವನು, ಯಾರಲ್ಲೇ ಹೇಳಿಕೊಳ್ಳಲಿ, ಅಂತರಂಗವ ಬೇಳೆ ಕೊಳುವನು. ಚಿಂತೆಯಿಂದಲೇ ಹೇಗೆ ಮಾಡಬೇಕು, ಈ ಚಿಂತೆಯಲ್ಲಿ ಬಾಳಲೆ ನಾನು. ಇಂತು ಬಾಳಲಿ ಆ. ಅಯ್ಯೋ ಅಯ್ಯೋ, ಎಂತಹ ಸ್ಥಿತಿ ನನಗೆ ಒದಗಿ ಬಂದಿತ್ತಲ್ಲ. ತಂದೆಯಲ್ಲಿ ಮದುವೆಯಾಗಬೇಕು ಎನ್ನುವ ಹಾಗೆ ಹಂಬಲವನ್ನು ವ್ಯಕ್ತಪಡಿಸಿದೆ. ಪರಿಣಾಮವಾಗಿ ಜಗಚ್ಚಕ್ಷು ಎನಿಸಿಕೊಂಡಂತಹ, ಕರ್ಮಸಾಕ್ಷಿ ಎನಿಸಿಕೊಂಡಂತಹ ಸೂರ್ಯದೇವನೊಂದಿಗೆ ನನ್ನ ವಿವಾಹವಾಯಿತಲ್ಲ. ಸಂಸದಿಂದಲೇ ಇದ್ದೆ, ಸಂಸಾರದ ಪ್ರತೀಕ ಎನ್ನುವಂತೆ 3 ಮಕ್ಕಳಿಗೂ ಜನನವನ್ನಿತ್ತೆ. ಆದರೆ ಏನು ಮಾಡೋಣ, ಎಂತು ಬಾಳಲಿ ನಾನು, ಎಂತು ಬಾಳಲಿ. ನಮ್ಮವರು ಅತಿಯಾಗಿ ಶಿಕ್ಷೆಯನ್ನು ಕೊಡುತ್ತಾರೆ ಎನ್ನುವ ಹಾಗೆ ನಾ ಭಾವಿಸಿಕೊಳ್ಳುವುದಲ್ಲ. ಆದರೆ ಅವರ ದೇಹ ಪ್ರಕೃತಿಯೇ ನನಗೆ ವಿಕೋಪವಾಗಿ ಒದಗುವುದಕ್ಕೆ ಮುಂದಾಗಿ ಹೋಯಿತಲ್ಲ. ಅವರೊಂದಿಗೆ ಬಾಳುವುದಾದರೂ ಎಂತು, ನಾನು ಬಾಳುವುದಾದರೂ ಎಂತು. ತಾಪ ಇನ್ನಷ್ಟು ಹೆಚ್ಚಾಗುತ್ತಾ ಇದೆ. ನನ್ನಲ್ಲಿ ಅತಿಯಾದಂತಹ ಪ್ರೀತಿಯನ್ನು ಹೊಂದಿದಂತಹ ನನ್ನವರು ಅಪ್ಪುವುದಕ್ಕೆ ನನ್ನ ಬಳಿಗೆ ಬಂದಾಗ ಅವರ ಸನಿಹದಲ್ಲಿ ನಿಲ್ಲುವಂತ ಸ್ಥಿತಿ ನನಗೆ ಒದಗಿ ಬರುತ್ತಾ ಇಲ್ಲವಲ್ಲ. ಯಾಕಿಷ್ಟು ಬಿಸಿ ಏರುತ್ತಾ ಇದೆ, ಯಾರಲ್ಲಾದರೂ ಹೇಳಿಕೊಳ್ಳೋಣವೇ? ಯಾರಿದ್ದಾರೆ ನನ್ನ ಪಾಲಿಗೆ? ಯಾರಲ್ಲಿ ಹೇಗೆ ಹೇಳಿಕೊಳ್ಳೋಣ? ಹಾಗೆಂದು ಇವರ ಬಳಿಯಲ್ಲಿ ಉಳಿಯುವುದಕ್ಕೆ ಸಾಧ್ಯವಿಲ್ಲ, ಚಿಂತಿಸಿ ಜೀವನವನ್ನು ಮುನ್ನಡೆಯುವುದಕ್ಕೂ ಸಾಧ್ಯವಿಲ್ಲ. ಅದಕ್ಕಾಗಿ ಮನದಲ್ಲಿ ಒಂದು ಆಲೋಚನೆಯನ್ನು ಮಾಡಿದವಳಿದ್ದೆ. ನನ್ನನ್ನೇ ಅನುಸರಿಸಿಕೊಂಡು ಬರುವಂತಹ ಛಾಯೆ, ನೆರಳು, ಹಾಗಾದ್ರೆ ನನ್ನನ್ನೇ ಅದು ಅನುಸರಿಸ್ತದೆ ಅಂತಾದ್ರೆ ನನ್ನ ಬಳಿಯಲ್ಲಿ ಇರುವುದು ಎಂದಲ್ವೇ? ನಿರ್ಜೀವವಾದಂತಹ ಇದಕ್ಕೆ ಜೀವಕಳೆಯನ್ನೊಂದನ್ನು ಕೊಟ್ಟೆ. ಪರಿಣಾಮವಾಗಿ ಎದ್ದು ಬಂದು ಅಕ್ಕ ಏನಾಗಬೇಕು ಅಂತ ಕೇಳುವುದಕ್ಕೆ ಮುಂದಾಡದಲ್ಲ. ಇದುವೇ ಸುಸಮಯ ಎನ್ನುವಂತಹ ಕಾರಣದಿಂದಲಾಗಿ ಆಕೆಯಲ್ಲೇ ಹೇಳಿಕೊಂಡೆ. ಸಂಜ್ಞಾದೇವಿಯಂತೆ ಛಾಯಾದೇವಿಯಾದಂತಹ ನೀನು ಸೂರ್ಯನಿಗೆ ಅನುಕೂಲರಾಗಿ ಸತಿಯಂತಿರಬೇಕು, ಯಾವುದೇ ರೀತಿಯಾದಂತಹ ಸತ್ಯವನ್ನು ಅವರಲ್ಲಿ ಹೇಳಕೂಡದು ಎನ್ನುವ ಹಾಗೆ ಆಡಿದ್ದಕ್ಕೆ, ಅಕ್ಕ
ಈ ಗುಟ್ಟನ್ನು ಗುಟ್ಟಾಗಿಯೇ ಇಟ್ಟುಕೊಳ್ತೇನೆ, ರವಿಯ ಸತಿಯಾಗಿ ಒದಗಿ ಬರ್ತೇನೆ ಎನ್ನುವ ಹಾಗೆ ಭಾಷೆಯನ್ನು ಕೊಟ್ಟವಳಿದ್ದಾಳಲ್ಲ. ಹಾಗಾದ್ರೆ ಇಲ್ಲಿ ನಾನು ನಿಲ್ಲುವಂತಿಲ್ಲ, ನನಗೊಂದು ಸ್ಥಾನ ಬೇಕಲ್ಲ. ಇದ್ದಾರೆ ನನ್ನ ತಂದೆಯವರು, ಅಲ್ಲಿಗೆ ತೆರಳುತ್ತೇನೆ. ಬಂದೆಯ ಮಗಳೇ ಬಾ ಸಿಂಧೂರಯಾದೆ, ಬಂದೆಯ ಬಂದೆಯ ಮಗಳೇ ಬಾ ಸಿಂಧೂರಯಾದೆ, ನೀ ಹೊಂದಿದಾಯಾಸ ನೀಗೋ, ನೀ ಹೊಂದಿದಾಯಾಸ ನೊಂದು ಒಪ್ಪಳೆ ನಡೆತಂದು ದೇವರ ಬೇಳು, ನೊಂದು ಒಪ್ಪಳೆ ನಡೆತಂದು ದೇವರ ಬೇಳು ಎಂದರೆ ನನಗೆಂದಳು ಬಂದೆಯ ಸಂತೋಷವೇ ಇಲ್ಲ ಮುಖದಲ್ಲಿ. ಅಲ್ಲ, ನೀ ಬರುವಾಗ ನನಗೆ ಆಶ್ಚರ್ಯ ಕಂಡದ್ದಲ್ಲ, ನೀ ಬರಬೇಕು ಬರಬಾರದು ಎನ್ನುವ ಹಾಗೆ ನಾ ಆಡಿದ್ದೂ ಅಲ್ಲ. ಆದರೆ ಬರುವಂತಹ ವೇಳೆಯಲ್ಲೇ ನಾ ಯೋಚನೆ ಮಾಡಿದ್ದು, ನಿನ್ನ ಗಂಡನೊಂದಿಗೆ ನೀ ಜೊತೆಯಾಗಿ ಬರ್ತೀ ಅಂತ. ಮದುವೆ ಮಾಡಿಕೊಟ್ಟ ಕಾಲಕ್ಕೆ ನಾನೇ ಆಡಿದ್ದೇನೆ ನಿನಗೆ ಹಲವು ಬುದ್ಧಿ ಮಾತನ್ನು. ನೋಡು ಮಗಳೇ, ಯಾವುದೇ ಕಾರಣಕ್ಕೂ ಗಂಡ ಮಾತಾಡುವ ಮೊದಲಾಗಿ ನೀ ಮಾತಾಡಬಾರದು, ಗಂಡ ಉಣ್ಣುವ ಮೊದಲು ನೀ ಉಣ್ಣಬಾರದು, ಗಂಡ ಇಲ್ಲಿಗೆ ಬರುವ ಮೊದಲಾಗಿ ನೀ ಬರಬಾರದು, ಅಂದ್ರೆ ಗಂಡನ ಜೊತೆಗೆ ಬರಬೇಕು ಅಂತ. ಅಂದು ಆಡಿದ ಮಾತನ್ನು ಇನ್ನಾದರೂ ನೀ ನೆನಪಿನಲ್ಲಿ ಇಟ್ಟುಕೊಳ್ತೀ ಅಂತ ನಾ ಭಾವಿಸಿದೆ. ಆದರೆ ಇಂದು ಹಾಗಲ್ಲ, ಕಣ್ಣೀರನ್ನು ಸುರಿಸ್ತಾ ಇದ್ದೀಯ, ಯಾವುದೋ ಒಂದು ಚಿಂತೆ ನಿನ್ನ ತಲೆಯೊಳಗೆ ಉಂಟು ಎನ್ನುವುದು ಸತ್ಯ. ನಿನ್ನ ಗಂಡನೂ ಜೊತೆಯಲ್ಲಿಲ್ಲ. ಏನಾಯ್ತು ಮಗಳೇ, ಯಾಕೆ ಇದು ಕೂಡ ಏನಾಯ್ತು? ಜನಕ ಮೋರದಿ ಪೊರೆ ಏನು ಮಗಳೇ? ಮೋರದಿ ಪೊರೆದ ರವಿಯ ತೇಜ ತಾಮಸಡಿ ನಿರತ, ರವಿಯ ತೇಜ ತಾಮಸಡಿ ನಿರತ, ನೇರದುಳಿರಲಿಂದು ನಾ ಹೇಳದೆಯೇ ಬಂದೆ, ನಾ ಹೇಳಲೇ ಬಂದೆ. ಬೇಗದುಳಿರಲಿಂದು ನಾ ಹೇಳದೆಯೇ ಬಂದೆ, ಅಳಿಯದೆ ಇನ್ನನು ರಕ್ಷಿಸು ನೀನು, ಅಳಿಯದೆ ಇನ್ನನು ರಕ್ಷಿಸು ತಾತ ಜನಕ ಮಗಳೇ, ಮೊತ್ತ ಮೊದಲಾಗಿ ಕ್ಷಮೆಯನ್ನು ಕೇಳುತ್ತೇನೆ. ಅದು ಯಾಕೆ ಅಂತ ಗೊತ್ತಾಗಲಿಲ್ಲ. ನೀವು ಆಡಿದಂತಹ ಮಾತನ್ನು ಧಿಕ್ಕರಿಸಿ ಬಂದೆ ಅಂತ ನೀವು ಮನಸ್ಸಿನಲ್ಲಿ ಕೊರಗುವುದಕ್ಕೆ ಪ್ರಾರಂಭ ಮಾಡಿದ್ದೀರಿ. ಒಳ್ಳೆಗೆ ಅಂದಾಡಿದ ಮಾತನ್ನು ನೀ ಧಿಕ್ಕರಿಸಿ ಬಂದೆ ಅಂತ ಆದ್ರೆ ಕಾರಣ ಬೇಕಲ್ಲ. ಅದರ ಅರ್ಥ ಧಿಕ್ಕರಿಸಿ ಬಂದೆ ಎನ್ನುವುದೇ ಸ್ಪಷ್ಟವಾಯಿತಲ್ಲ. ಸರಿ, ಜನಕ, ಹಾ, ವಿವಾಹವನ್ನು ಮಾಡಿಕೊಟ್ಟವರೇನು ಹೌದು, ಅದರ ಪರಿಣಾಮವಾಗಿ ಹಾ, ಸಂತೋಷದಿಂದಲೇ ನಮ್ಮ ಜೀವನವನ್ನು ನಡೆಸುತ್ತಾ ಇದ್ದೆವು. ಅದರ ಪ್ರತೀಕವಾಗಿ 3 ಮಕ್ಕಳಿಗೆ ಜನನವನ್ನು ಕೊಟ್ಟವರಿದ್ದೇನಪ್ಪಯ್ಯ. ಸಂತೋಷದ ವಿಷಯ. ಮನು, ಯಮ, ಯಮುನೆ ಎನ್ನುವ ಹಾಗೆ 3 ರತ್ನಗಳು ನಮ್ಮಲ್ಲಿ ಉಂಟಪ್ಪಯ್ಯ. ಮೊಮ್ಮಕ್ಕಳನ್ನು ಕಾಣುವ ಭಾಗ್ಯ ನನಗೆ ಸಿಕ್ಕಿತಲ್ಲ.
ಅದಕ್ಕೆ ಸಂತೋಷ ನಾವು ಪಡಬಹುದಪ್ಪಯ್ಯ. ಆದರೆ ತೊಂದರೆ ಇರುವುದು ನನ್ನಲ್ಲಲ್ಲ, ಮಕ್ಕಳಲ್ಲಲ್ಲ, ಮತ್ತೆ ನಿಮ್ಮ ಅಳಿಯ ದೇವನಲ್ಲಿ. ನನ್ನಳಿಯನಲ್ಲಿ ಅದರ ಅರ್ಥ ಅವರು ಕೊಡುವಂತಹ ಪ್ರೀತಿಯಲ್ಲಿ ಹಿಂದುಳಿದರು ಎನ್ನುವುದು ಅರ್ಥವಲ್ಲಪ್ಪ. ಅದು ಸಾಧ್ಯವಾಗುವುದಕ್ಕೂ ಇಲ್ಲ ಮಗಳೇ. ಅಂತಹ ವ್ಯಕ್ತಿತ್ವವನ್ನು ಹೊಂದಿದವರವರಲ್ಲ. ಅವರ ಮೇಲೆ ದೂಷಣೆಯನ್ನು ನಾ ಮಾಡುವುದಲ್ಲ. ಅವರೇನು ಅಂತ ಅರ್ಥವಿಸಿಕೊಂಡೆ ನಿನ್ನನ್ನು ನಾನು ಮದುವೆ ಮಾಡಿಕೊಟ್ಟದ್ದಲ್ಲ. ಆದರೆ ಜಗವನ್ನು ಬೆಳಗುವಂತಹ ಅವರ ಬೆಳಕಿಗೆ ಅವರ ಸನಿಹದಲ್ಲಿ ನಿಲ್ಲುವಂತಹ ಯೋಗ್ಯತೆ ನನಗಿಲ್ಲಪ್ಪಯ್ಯ. ರವಿಯ ತೇಜವನ್ನು ಸಹಿಸುವಷ್ಟು ವ್ಯವಧಾನ ನನಗಿಲ್ಲಪ್ಪಯ್ಯ. ತಾಪ ಎನ್ನುವುದು ಹೆಚ್ಚಾಗ್ತಾ ಇದೆ. ಅದಕ್ಕೆ ಬೇಕಾಗಿ ನನ್ನಂತೆಯೇ ಇರುವಂತಹ ಛಾಯೆಗೆ ಜೀವವನ್ನು ಕೊಟ್ಟು ಅವಳಲ್ಲಿ ಯಾವ ಕಾರಣಕ್ಕೂ ನಿಜವನ್ನಾಡದಂತೆ ಇರುವಂತೆ ಹೇಳಿ ನನ್ನ ಸ್ವಾಮಿಯಲ್ಲೂ ಹೇಳದೆ ನೇರವಾಗಿ ಇಲ್ಲಿ ಓಡೋಡಿಕೊಂಡು ಬಂದಿದ್ದೇನೆ ಅಪ್ಪಯ್ಯ. ನನ್ನನ್ನು ಹಳಿಬೇಡಿ. ನಾ ಆಡಿದೆ ಆಗಲೇ, ನಿನ್ನನ್ನು ಮದುವೆ ಮಾಡಿ ಕೊಡುವಾಗಲೇ ಒಂದಷ್ಟು ಬುದ್ಧಿ ಮಾತನ್ನು ಹೇಳಿದ್ದೇನೆ ಎನ್ನುವ ಹಾಗೆ. ಈಗ ಅದನ್ನು ಮೀರಿ ಧಿಕ್ಕರಿಸಿ ನೀ ಬಂದೆ. ಧರ್ಮೇಚ ಅರ್ಥೇಚ ಕಾಮೇಚ ನಾತಿಚರಾಮಿ ಎನ್ನುವ ಹಾಗೆ ಅಂದು ನಿನ್ನ ಮದುವೆ ಕಾಲದಲ್ಲೇ ಪುರೋಹಿತರಾಡಿದ್ದಾರೆ. ಇದನ್ನೆಲ್ಲ ಧಿಕ್ಕರಿಸಿ ನೀ ಬಂದೆ ಅಂತಾದ್ರೆ ನಿನ್ನನ್ನು ನನ್ನ ಮಗಳು ಅಂತ ಹೇಗೆ ಒಪ್ಪಿಕೊಳ್ಳುವುದು ನಾನು? ಸಂಜ್ಞೆ, ಈ ಕಾಲಕ್ಕಾಗುವಾಗ ನೀ ಏನು ಮಾಡಿದ್ಯಾ ಇದು ತಪ್ಪು. ಗಂಡನಿಗೆ ಹೇಳದೆ ನಿನ್ನ ಛಾಯೆಯನ್ನೇ ನಿರ್ಮಿಸಿ ಅದಕ್ಕೆ ಜೀವ ಕಳೆಯನ್ನು ಕೊಟ್ಟು ಅಲ್ಲಿ ನೀ ಇಟ್ಟು ಬಂದೆ ಅಂತಾದ್ರೆ ಅಪರಾಧ ಮಾಡಿದೆ ನೀನು. ಇದು ಗಂಡನಿಗೆ ಮಾಡಿದ ಮೋಸ. ನಿನಗೆ ಅಂಥದ್ದೇ ಕಷ್ಟ ಹೌದು ಅಂತಾದ್ರೆ ಗಂಡನಲ್ಲಿ ಹೇಳುವುದಿತ್ತಲ್ಲ. ಹೇಳುವ ಸ್ಥಿತಿಯಲ್ಲಿ ಇಲ್ಲ ಅಪ್ಪಯ್ಯ. ನೀ ಹೇಳಿದ್ರೆ ಅದನ್ನು ನಾನು ನಂಬಬೇಕಲ್ಲ. ನೋಡು, ಯಾವ ಮದುವೆಯ ಕಾಲದಲ್ಲಿ ನಾನು ಯಾವ ರೀತಿ ಆಡಿದ್ದೇನೋ ಅದೇ ಮಾತು ಕಡೆ. ಯಾವುದೇ ಕಾರಣಕ್ಕೂ ನಿನ್ನನ್ನು ನಾ ಮತ್ತೆ ಮಗಳು ಅಂತ ಒಪ್ಪಿಕೊಳ್ಳುವುದಿಲ್ಲ. ಆಶ್ರಯ ಕೇಳಿಕೊಂಡು ಬಂದಿದ್ದೀಯೋ, ನಿನಗೆ ಆಶ್ರಯ ಇಲ್ಲ. ಒಂದೋ ನಿನ್ನ ಗಂಡನ ಮನೆ, ಇಲ್ಲದಿದ್ರೆ ಇಲ್ಲಿಂದ ಹೊರನಡೆ. ನೀನು ಅರೆ ಕ್ಷಣ ಇಲ್ಲಿ ನಿಲ್ಲಬಾರದು. ಇಲ್ಲಿಂದ ಹೋದ್ರೆ ಒಳಿತು. ನಿನಗೆ ತಂದೆಯೂ ಅಲ್ಲ, ನೀನು ನನಗೆ ಮಗಳೂ ಅಲ್ಲ. ನಡೆ. ನೀನು ಅರೆ ಕ್ಷಣ ನಿಲ್ಲಬಾರದು. ನಿಮ್ಮ ಆಸರೆಯನ್ನೇ ಹೊತ್ತು ಬಂದಿದ್ದೇನೆ. ಯಾವ ಕಾರಣಕ್ಕೂ ನನ್ನ ಮಾತನ್ನು ಧಿಕ್ಕರಿಸಿದ ನಿನಗೆ ನನ್ನ ಮನೆಯಲ್ಲಿ ಆಶ್ರಯ ಇಲ್ಲ. ನಡೆ ನಡೆ ನಡೆ. ಅಪ್ಪಯ್ಯ, ಅಪ್ಪಯ್ಯ, ಅಪ್ಪಯ್ಯ. ಏನಾಗಿ ಹೋಯಿತು? ಈ ಕಾಲದಲ್ಲಿ ಗಂಡನ ಮನೆಯೂ ಇಲ್ಲ, ಅಪ್ಪನ ಮನೆಯೂ ಇಲ್ಲ ಎಂದಾಯಿತೆ. ಇನ್ನುಳಿದು ಪ್ರಯೋಜನ ಉಂಟೆ? ಇಲ್ಲ. ನೋಡೋಣ. ಪ್ರಪಂಚ ಎನ್ನುವುದು ವಿಶಾಲವಾಗಿದೆಯಲ್ಲ, ತೆರಳುತ್ತೇನೆ ಮುಂದಕ್ಕೆ. ಕಂಡೆಯ ಪ್ರಕೃತಿ ಸ್ವರೂಪೆ ಮಮಗತಿಯ, ಪ್ರಕೃತಿ ಸ್ವರೂಪೇ ಕಂಡೆಯ ಪ್ರಕೃತಿ ಸ್ವರೂಪೆ ಮಮಗತಿಯ, ಎನ್ನಗತಿಯ ಎನ್ನಗತಿಯ ಕೊಂಡಾಡಿ ಫಲವಿಲ್ಲ ಫಲವಿಲ್ಲ ತಾಳಿ ದುರ್ಗತಿಯ, ಕೊಂಡಾಡಿ ಫಲವಿಲ್ಲ ತಾಳಿ ದುರ್ಗತಿಯ, ದುರ್ಗತಿಯ ಗಂಡನನ್ನು ಕಡೆದೆ ಸುತರಂ ಛಾಯೆಗಿತ್ತೆ, ಉಂಡಿನಿರಿ ಹೊರೆದವಗೆ ಸತ್ತ ಮಗಳಾದೆ, ಉಂಡುಳಿದು ಪೊರೆದವಗೆ ಸತ್ತ ಮಗಳಾದೆ, ಕಂಡೆಯ ಪ್ರಕೃತಿ ಸ್ವರೂಪಿ ಮಮಗತಿಯ, ಕಂಡೆಯ
ಬರ್ತದೆ ಅಂತ ಆದ್ರೆ ಇದಕ್ಕೆ ಯಾರ ಮೇಲೆ ಆರೋಪ ಮಾಡಿ ಏನು ಪ್ರಯೋಜನ? ನನ್ನ ಮೇಲೆಯೇ ನಾನು ಆರೋಪ ಮಾಡಿಕೊಳ್ಳಬೇಕಷ್ಟೇ ಅಲ್ವೇ? ಈ ದುಃಖವನ್ನು ಯಾರಲ್ಲಾದರೂ ಹೇಳಿಕೊಳ್ಳೋಣವೇ? ಇಲ್ಲ, ನನ್ನ ಬಾಳಲ್ಲಿ ಇನ್ನೂ ಯಾರಿದ್ದಾರೆ ನನ್ನ ವ್ಯಥೆಯನ್ನು ಆಲಿಸುವುದಕ್ಕೆ? ಉಳಿದಿರುವವಳು ಓರ್ವಳೆ ಪ್ರಕೃತಿ ಮಾತೆ. ಓ ಪ್ರಕೃತಿ ಸ್ವರೂಪೆಯೇ, ಕಂಡೆಯ ನನ್ನ ಈ ಗತಿಯನ್ನು? ಬಾಳು ಉಂಟೆ ಈ ಸಂಜ್ಞಾದೇವಿಗೆ? ವಿವಾಹವಾಗಿ ಗಂಡನ ಮನೆಯಲ್ಲೇ ಇರಬೇಕಾದವಳು ಈ ಹೊತ್ತಿಗೆ ಗಂಡನ ಮನೆಯಿಂದಲೂ ದೂರ ಇರುವಂತಹ ಪರಿಸ್ಥಿತಿ ಒದಗಿ ಬಂದಿತಲ್ಲ. ಗಂಡನಲ್ಲಿ ಹೇಳಿಕೊಳ್ಳೋಣವೆಂದರೆ ಎಲ್ಲಿ ನಮ್ಮಿರುವರ ಪ್ರೀತಿಗೆ ಚ್ಯುತಿ ಬರ್ತದೋ, ಅವರ ಮನಸ್ಸಿಗೆ ಎಲ್ಲಿ ಗಾಯವಾಗುತ್ತದೋ ಎನ್ನುವ ಹಾಗೆ ನಾ ಭಾವಿಸಿಕೊಂಡು ಇಲ್ಲೇ ಕುಳಿತುಕೊಂಡೆ. ಛಾಯೆಗೆ ನನ್ನ ಮಕ್ಕಳನ್ನಿದ್ದೆ. ಎಷ್ಟಾದರೂ ನನ್ನನ್ನು ಪೊರೆಯುವುದಕ್ಕೆ ನನ್ನ ಗಂಡನಿದ್ದಾನೆ, ಅಲ್ಲ ನನ್ನ ಮಕ್ಕಳಿದ್ದಾರೆ ನನ್ನ ಜೊತೆ. ಗಂಡನ ಮನೆಯನ್ನು ತೊರೆದು ಬಂದೆ. ಇತ್ತ ಕಡೆ ತವರು ಮನೆ ನನ್ನ ಕೈ ಹಿಡಿಯಬಹುದು ಎನ್ನುವ ಹಾಗೆ ಭಾವಿಸಿಕೊಂಡರೆ ಅವರ ಪಾಲಿಗೂ ನಾ ಸತ್ತಂತಾದೇನೆ. ಅತ್ತ ಗಂಡನ ಮನೆಯೂ ಇಲ್ಲ, ಇತ್ತ ತಂದೆಯ ಮನೆಯೂ ಇಲ್ಲ ಎಂದಾದ ಬಳಿಕ ನನಗಿನ್ನು ಜೀವನ ಬೇಕೇ? ನನಗಿನ್ನು ಜೀವನ ಬೇಡ. ಮುಂದಾರು ಮಾನ ಪ್ರಾಣದಿ ಕಾಯ್ವರಲ್ಲ ಎಂದಾತ್ಮಹತ್ಯೆ ಮೂಲ ಚಂದವನ್ನು ಹಯದ ರೂಪದಿಂದ ಪದಿ ನಿಂದ ಬೆಳಕು ಕ್ಷೇತ್ರದೊಳಗೇ ಜೀವನದಲ್ಲಿ ಯಾರೂ ಬೇಡ ಎನ್ನುವ ಹಾಗೆ ನಾನೇ ಕುಳಿತುಕೊಂಡರೆ ನಾನಾ ತೆರನಾದಂತಹ ಆಲೋಚನೆಗಳು ನನ್ನ ಈ ಚಿತ್ತವಿತ್ತಿಯಲ್ಲಿ ಬರುವುದಕ್ಕೆ ಸಾಧ್ಯವಾಗ್ತಾ ಇದೆಯಲ್ಲ. ಹಾಗಾದರೆ ಇಂತಹ ಕೊರಗೊಂದನ್ನು ನನ್ನ ಮನಸ್ಸಿನಲ್ಲಿಟ್ಟುಕೊಂಡು ಜೀವನವನ್ನು ಸಾಗಿಸುವುದಾದರೂ ಎಂತು? ಯಾವುದೇ ನೆಮ್ಮದಿ ಇದ್ದರೂ ಮಾನಸಿಕವಾದಂತಹ ನೆಮ್ಮದಿ ಒಂದು ಕಳೆದುಕೊಂಡರೆ ಮಾನಸಿಕ ಸ್ಥಿಮಿತವೂ ಇರುವುದಿಲ್ಲ. ಎಂತು ಜೀವನವನ್ನು ಸಾಗಿಸಲಿ? ಇಲ್ಲ, ನನಗಿನ್ನು ಜೀವನವೇ ಬೇಡ. ನಾ ಬದುಕಿ ಉಳಿಯುವುದಿಲ್ಲ. ಆತ್ಮಹತ್ಯೆಯೇ ಸತಿ ಧರ್ಮವನ್ನು ಪಾಲಿಸಿಕೊಂಡು ಬಂದವಳಲ್ವೇ? ಆತ್ಮಹತ್ಯೆ ಎನ್ನುವುದು ಮಹಾಪಾಪ. ವಿಶ್ವಕರ್ಮನ ಮಗಳಾಗಿ ಸೂರ್ಯದೇವನ ಮಡದಿಯಾಗಿ ಆತ್ಮಹತ್ಯೆಯನ್ನು ಮಾಡುವುದಕ್ಕೆ ಮುಂದಾದರೆ ಇದಕ್ಕಿಂತ ದೊಡ್ಡ ಪಾಪ ಬೇರೆ ನನಗುಂಟೆ? ಇಲ್ಲ, ಆತ್ಮಹತ್ಯೆ ಒಂದನ್ನು ಮಾಡಿಕೊಳ್ಳುವುದಿಲ್ಲ. ಇರುವುದೊಂದೇ ಮಾರ್ಗ. ತಪಸ್ಸಿನ ಬಲದಿಂದ ನನ್ನ ಮಾನಸಿಕವಾದಂತಹ ನೆಮ್ಮದಿಯನ್ನು ಪುನಃ ನಾನು ಪಡೆದುಕೊಳ್ಳಬೇಕು ಎಂದಾದರೆ ಸರಿ, ಕುರುಕ್ಷೇತ್ರದ ಒಳಗೆ ಹಯದ ರೂಪವನ್ನ ಅಂತೂ ತಪಸ್ಸನ್ನೇ ಆಚರಿಸ್ತೇನಂತೆ.
ಬಯಲು ಹಳದಿ ಸಂತಸ ತೋಳ ಶನಿಯ ಗುಣಗೊಂಡು ಸಹೋದರರೇ ಲೋಕಕ್ಕೆ ಬೆಳಕನ್ನು ಕೊಡುವ ಭಗವನ್ ಭಾಸ್ಕರನ ಮುತ್ತಿನ ನಾಲ್ವರು ಮಕ್ಕಳು ಮನು ಯಮ ಶನಿ ಯಮುನಿ ದಿನನಿತ್ಯ ನಾವು ಕ್ರೀಡಾಂಗಣಕ್ಕೆ ಹೋಗಿ ಆಟಗಳನ್ನು ಆಡುವವರು ದಿನನಿತ್ಯ ಬೇರೆ ಬೇರೆ ಆಟಗಳನ್ನು ಆಡುತ್ತೇವೆ ಆದರೆ ಇಂದು ಯಾವ ಆಟ ಆಡೋಣ? ಎಂದಿನಂತೆ ನಿತ್ಯ ಕರ್ಮಗಳನ್ನು ಮುಗಿಸಿ ಬಯಲು ಪ್ರದೇಶವನ್ನು ಸೇರಿದವರು ನಾವು. ಹೌದು. ಸೇರಿದ ತಕ್ಷಣ ನಾವು ಇಲ್ಲಿ ಬಂದದ್ದು ಯಾಕೆ? ಆಟ ಆಡುವುದಕ್ಕೆ. ನಿಜ. ಯಾವಾಗಲೂ ಬರುವವರು. ಆದರೆ ಇವತ್ತೊಂದು ವಿಶೇಷ ಆಟ ಆಡುವುದು. ಹಿಂದಿನ ಸೇನಾಟಗಾರರು ಈಗ ಯಾವ ಆಟ ಗೊತ್ತುಂಟ? ಚೆಂಡಿನ ಆಟ. ಆದ್ರೆ ಬೇಗ ಮುಗಿಬೇಕು, ಮಿತಿಯಲ್ಲಿ ಮುಗಿಬೇಕು. ಅನ್ನೆಲ್ಲ ನಾನು ಅಲ್ಲ, ಯಾವಾಗಲೂ ಗೆಲ್ಲುವವನೇ. ಆದರೆ ಈ ಸಲ ನಾನು ಗೆದ್ದು ತೋರಿಸ್ತೇನೆ. ಹೌದಾ? ಆಡುವ ಆಟವನ್ನು ಪ್ರಾರಂಭಿಸೋಣ. ಚೆಂಡು ಬೇಕಲ್ಲ? ಗೊತ್ತಾಗದಂತೆ ಮನೆ ತೇರಿನಲವಿಂದ ಗೊತ್ತಾಗದಂತೆ ಮನೆ ತೇರಿ ನಲವಿಂದ ನೀನು ಗೆಲ್ಲುತ್ತೇನೆ ಅಂತ ಹೇಳಿದ್ದು ಮಾತ್ರ. ಗೆದ್ದದ್ದು ನಾನಲ್ಲ. ಹೌದು. ಚೆಂಡನ್ನು ಕೆಳಗೆ ಬೀಳಿಸಿದ್ದು ನೀನಲ್ಲ. ಆದ ಕಾರಣ ನಾನು ಗೆದ್ದೆ. ಬರುವಾಗ 4 ಜನ. ಹೌದು. ಶನಿ ಇಲ್ಲ. ಯಾವಾಗಲೂ ಆಟದಿಂದ ಬೇಗನೆ ಹೋಗುದು. ಹೌದು. ಇದನ್ನು ನಾವು ಕಂಡುಹಿಡಿಬೇಕು. ಅವನು ಇವತ್ತು ಬೇಗ ಹೋಗುವುದನ್ನು ನಾವು ಬಿಡಬಾರ್ದು. ಹೌದು. ಅವನನ್ನು ಕೊನೆ ತನಕ ನಿಲ್ಲಿಸಬೇಕು. ಯಾವತ್ತು ನಾವೇ ಕೊನೆ ತನಕ ನಿಲ್ಲುದು. ಇವತ್ತು ಶನಿಯನ್ನು ನಿಲ್ಲಿಸಬೇಕು. ಹೌದು. ಹಾಗಾಗಿ ಹಸಿವಾಗ್ತದೆ ನಮಗೆ ಒಂದು ಕಡೆಯಿಂದ ಹಸಿವು ಆಗ್ತದೆ. ಹೌದು. ಬಾಯಾರಿಕೆ, ಆಯಾಸ. ಹೌದು. ಎಂದು ಕಡೆ ಶನಿಯೂ ಇಲ್ಲ. ಹಾಗಾಗಿ ನಾವಿಲ್ಲಿ ಆತನನ್ನು ಅರಸುತ್ತಾ ಹೋಗುವ. ಸಹೋದರರೊಂದಿಗೆ ಆಟವಾಡುತ್ತಿದ್ದ ಸಮಯ. ಆದ್ರೆ ಯಾಕೆ ನಾನು ಎದ್ದು ಬಂದೆ? ನನಗೆ ಹೊಟ್ಟೆ ಹಸಿವು ಆಗುತ್ತಿತ್ತು. ಇಲ್ಲಿ ನಿಲ್ಲುವುದಲ್ಲ, ಅಮ್ಮನ ಬಳಿ ಹೋಗ್ತೇನೆ. ಎಲ್ಲಿ ಮನೆಗೆ ಆತರ ನೀವು ಊಟವನ್ನು ಕೇಳುತ್ತೇನೆ. ಅತ್ತಗಡೆಗೆ ಬಂದೆಯ ಮಗನೇ? ಅಗ್ರಜರ್ಯಾರಿಲ್ಲ ಮಗ
ಮಗನೇ ಮಗನೇ ಓ ಎಲ್ಲಿದ್ದಾರೆ ಬರ್ತಾರೆ. ಶೀಘ್ರದಿ ತಿನ್ನು ಶೀಘ್ರದಿ ತಿನ್ನು ಮೇರ ಹೇಳಿದೆ ಶೀಘ್ರದಿ ತಿನ್ನು ಮೇರ ಹೇಳಿದೆ ಕುಮಾರ ಬಂದೆಯಾ ಬಂದೆಯಾ ಬಹಳಷ್ಟು ಮುಖದಲ್ಲಿ ಏನಿದು ಮುಖದಲ್ಲಿ ಅಂತ ಎಲ್ಲ ಅಸ್ತವ್ಯಸ್ತ ಕಾಣ್ತಾ ಆ ಉಂಟು. ಆಗಲ್ಲಮ್ಮ, ನಾವು ಎಲ್ಲ ಆಟವಾಡ್ಲಿಕ್ಕೆ ಹೋದ. ಎಲ್ಲರೂ ಯಾರು ಕಾಣುವುದಿಲ್ಲ ನಿಮ್ಮ ಎಲ್ಲರೂ ಬೆನ್ನಲ್ಲೇ. ಹೋದೆವು ನಾವು. ಎಲ್ಲಿ ಹೋದದ್ದು ಏನು ಮಾಡಿದ್ದು ಇನ್ನು ಉಳಿದವರು ಇದ್ದಾರಲ್ಲ ಮೂರು ಮಂದಿ ಎಲ್ಲರೂ ಎಲ್ಲಿ ಹೋಗಿದ್ದಾರೆ ಎಲ್ಲರೊಂದಿಗೆ ಹೋದೆನಾ. ಆಗ ನಾನು ಎಲ್ಲರೊಂದಿಗೆ ಆಟವಾಡುತ್ತಿದ್ದೆ. ನನಗೆ ಒಮ್ಮಿಂದೊಮ್ಮೆಲೆ ಹಸಿವು ಪ್ರಾರಂಭಿಸಿತು. ನನಗೆ ವಸಂತ ಅಲ್ಲ, ಇಂದು ವಸಂತಲ್ಲ ನನಗೆ. ಹಾಗೆ ಒಮ್ಮಿಂದೊಮ್ಮೆಲೆ ಹಸಿವು ಆರಂಭಿಸಿತು. ನಾನು ಎಲ್ಲರನ್ನಲ್ಲೇ ಬಿಟ್ಟು ಮೆಲ್ಲ ಬಂದೆ. ಯಾಕೆ ಅವರೆಲ್ಲ ಹೇಳಿದ್ರೆ ನನಗೆ ಸಿಗುದೆಲ್ಲ ಖಾಲಿ ಆಗ್ತದೆ ಅಂತ. ಬಹಳಷ್ಟು ಬುದ್ಧಿವಂತ ನೀನು. ಮತ್ತೆ ಹಸಿವಾಗ್ತದ ಹಸಿವಾಗ್ತದೆ. ಕುಳಿತುಕೋ ನಿನಗೀಗ ಏನು ನಿಲ್ಲು. ಇಷ್ಟು ಕೈ ಹಾಕಿದ್ರೆ ಬಡಿತೇನೆ ತುಂಬಾ ಉಂಟಂತ. ತುಂಬಾ ಉಂಟು ತಲೆ. ನಿಲ್ಲು. ಹಾಗೆ ಕುಳಿತು ನೋಡು ಇದು ಮೊದಲಾಗಿ ಬಾಳೆಹಣ್ಣು ಬಾಳೆಹಣ್ಣು. ತಿನ್ನು ತಿನ್ಬೇಕಾ? ಇನ್ನು ಸಿಪ್ಪೆ ಸಿಪ್ಪೆ ಅಯ್ಯೋ ಹಾಗಲ್ಲವ ಸುಲಿಯುವುದು ಇಲ್ಲಿಂದ ಇಲ್ಲಿಂದ? ಈ ಕಡೆಯಿಂದ ಅಷ್ಟು ಸುಲಿಯುವುದಲ್ಲ. ನನಗೆ ಸುಳ್ದ ಅಭ್ಯಾಸ. ಅಭ್ಯಾಸ ಮಾಡಬೇಕು. ನಾನು ಸುಲಿಕ್ಕೆ ಕೆಲಸಕ್ಕೆ ಹೋಗುದಿಲ್ಲ. ತಿನ್ನು ಇದಲ್ಲ ಅವರು ಬಂದ್ರೆ ಎಲ್ಲ ಹಿಂದೆ ಅವಳಿಗೆ ಗೊತ್ತಾಗಬಾರದು. ಇನ್ನು ಬೇಕಾ ಇನ್ನು ತಿನ್ನು ತಿನ್ನು. ಬಾಳೆಹಣ್ಣಿದು ತಿನ್ನಬೇಕು. ತಿನ್ನು ಮಗನ ಹೊಟ್ಟೆ ತುಂಬ ತಿನ್ನು, ಹೊಟ್ಟೆ ತುಂಬ ತಿನ್ನು. ಮುಸಿಡಿದ ಬಾಲಕ ಅಮ್ಮ ಹಸಿವೆ ಆಡುತ್ತ ಹೊಸ ಬಳಿದೆಗೆವು ಎನಲು ಚಾಯ ಶನಿಯ ಮಲಗಿರಿಸಿ ಶನಿಯ ಮಲಗಿರಿಸಿ ಅಮ್ಮ ಆಟಕ್ಕೆ ಹೋದವರು ನಾವು. ನೀವು ಆಟಕ್ಕೆ ಹೋಗ್ತೀರಾ? ಹೌದು. ಆಟ ಆಡ್ಲಿಕ್ಕೆ ಹೋದದ್ದು ನಾವು ನಮ್ಮಲ್ಲಿರನ್ನು ಸೇರಿಸಿಕೊಂಡು ತುಂಬಾ ಹೊತ್ತು ಆಟ ಆದರೆ ಆಟ ಆಡಿದೆವು. ಆದರೆ ಒಂದು ಇದರಿಂದ ಹಸಿವು, ಒಂದು ಕಡೆಯಿಂದ ಹಸಿವು ಮತ್ತೊಂದರಲ್ಲಿ ನಮ್ಮ ಶನಿ ಇದ್ದಾನಲ್ವಾ ಒಂದೊಮ್ಮೆಲೆ ಮಾಯ. ಯಾದ್ನ ಹೌದು, ಹೋಗ್ಲಿ ಅವ ಎಲ್ಲಿಯಾದ್ರೂ ಹೋಗಿರಬಹುದಪ್ಪ. ಹುಡುಕಿದೆವು ಎಲ್ಲಿ ಕೂಡ ಇಲ್ಲ. ಹಾಗೆ ಮನೆಗೆ ಅರಸುತ್ತ ಬಂದೆವು. ಇಲ್ಲಿಗೆ ಬಂದಿದ್ದಾನೆ. ಅಯ್ಯೋ ಅವನಿಲ್ಲಿ ಬರ್ತಾನೆ ಇಲ್ಲಿ. ಅವನು ಇವತ್ತು ಅಂತ ಅಲ್ಲ ಯಾವಾಗಲೂ ಹಾಗೆ ಆಟವಾಡುವಾಗ ಬೇಗ ಹೋಗುವುದು, ಯಾವತ್ತು ಹೋಗುದೇ. ಕೊನೆಗೆ ನಾವು ಮಾತ್ರ ಇರುವುದಲ್ಲ. ಹೌದಾ? ಈಗ ನೀವು ದೂರ ಹೇಳುವುದಕ್ಕೆ ಬಂದದ್ದಲ್ಲ ಅಮ್ಮ ಅಮ್ಮ ಅಂತ ಹೇಳಿದ್ರೆ ಕಡೆಯಿಂದ ಹಸಿವು. ಕಡೆಯಿಂದ ಹಾಗೆ ಹಾಗೆ ನಿಮಗೆ ಹಸಿವು ಆಗುತ್ತದೆ. ಅದರೊಂದಿಗೆ ಅವನನ್ನು ಭೋಜನ 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 ಬೇಕಾ ನಿಮಗೆ? ಬೇಕಾ ನಿಮಗೆ? ಅದಕ್ಕೆ ಅದ್ಯಾರು? ಇಲ್ಲೇ ಇರ್ಬೇಕು. ಅರಮನೆ. ಏನು ಎಲ್ಲರಂತೆ
ಅಮ್ಮ ಊರೊಳಗ ತೋರಿಸ್ತೇನೆ ಪಾಪಿ ಮಗನೇ. ಇವ ಇಷ್ಟು ದಿನ ಬೇಗ ಬಂದದ್ದು ತಿನ್ಲಿಕ್ಕೆ ಜೊತೆಯಾಗಿ ಆಟ ಆಡ್ಲಿಕ್ಕೆ ಹೋಗುದು ಅದರಿಂದ ಬೇಜಾರು ಅಲ್ವಾ? ಇಲ್ಲಿ ಬಂದು ಅಣ್ಣ ಹಾಗೆ ಭಾವಿಸ್ಬೇಡ. ನಮ್ಮ ಮನಸ್ಸು ಒಳ್ಳೆಯದು ಮಾಡಿದ್ರೆ ದೇವರು, ಹಾಗೆಲ್ಲ ಭಾವಿಸ್ಬೇಡ. ನಾನು ಭಾವಿಸುದಿಲ್ವಾ? ನಿನಗೆ 2 ಬಾರಿಸ್ತೇನೆ ಪಾಪಿ ಮಗನೇ. ನೋಡಿ ಮನೆಗೆ ಬಂದು ಕಳ್ಳರಂತೆ ಊಟವನ್ನು ಮಾಡುತ್ತಾ ಇದ್ದೀಯ ಅಮ್ಮ. ಯಾಕೆ ಹೀಗೆ ಮಾಡಿದೆ ತಾಯಿ? ನಾನೇನು ಮಾಡಿದ್ದೇನೆ? ಹೊಡೆದು ಛಾಯೆಯು ಅವಳಗೆ ಬಂದಳು. ಹುಡುಕಿದ ಎಚ್ಚರಿಕೆ. ಹುಡುಗ ಸುಣ್ಣವ ಗುಡಿದೆ. ಮತ್ತೆ ಹುಡುಗ ಸಣ್ಣವ ಗುಡಿದೆ. ಏನು ನಿಮಗೆ ಅವನಪ್ಪನೇ ಮಗನೇ. ಏನು ನೀವು ಮಕ್ಕಳೆಲ್ಲ ಅಂತ ನಾನು ಭಾವಿಸಿದ್ದ? ಕೊಡ್ಲಿಕ್ಕೆ ತಿನ್ನುವುದಕ್ಕೆ ಕೊಡ್ಲಿಲ್ವನ? ಮತ್ತೆ ಅವನಿಗೆ ಯಾಕೆ ಮೊದಲು? ಏನು ಅವನಿಗೆ ಅವ ಬಂದು ಕೇಳಿದ ಅದಕ್ಕೆ ಎಲ್ಲರಿಗೂ ಕೊಟ್ರೆ ನಿಮಗೆ ಕೊಡುವುದಕ್ಕೂ ಇದ್ದೆ ನಾನು. ಆದ್ರೆ ಏನಿಷ್ಟು ಅವಸರ ಏನು ನಿಮಗೆ? ಅವ ಏನು ಮಾಡಿದ್ದೇನೆ ನಿಮಗೆ? ಅವನಿಗೆ ಕಳ್ಳ ಅಂತ ಹೇಳುವುದು ಯಾಕೆ ನಿಮಗೆ? ಹೆಚ್ಚು ಮಾತನಾಡಿದ್ರೆ ನಿಮ್ಮ ಹೊಟ್ಟೆಗೆ ಸುಣ್ಣ ಹಾಕಿ ನಡೆದು ನಡೆದ ಹೊಡೆದ ಬಿಡುವ. ನೀನೊಂದು ತಾಯನ. ಏನು ನಿನಗೆ ಅವನೊಬ್ಬನೇ ಮಗನೇ. ಏನು ನೀವು ಮಕ್ಕಳಲ್ಲೂ ಹಾಗಾದ್ರೆ ಬೊಬ್ಬೆ ಹಾಕಿದ್ರೆ ಜಾಗ್ರತೆ ನೀವು. ಹಾಗಿದ್ರೆ ಸುಳ್ಳು ಹೇಳಿದ್ದು ಯಾಕೆ? ಎಂತದು ಸುಳ್ಳು? ಶನಿ ಬರಲಿಲ್ಲ ಅಂತ ಹೇಳಿ ನಾವು ಹಸಿವು ಅಂತ ಬಂದದ್ದು. ನೀವು ಹಸಿವು ಅಂತ ಕೂಗಿ ಅವನನ್ನು ಆರೋಪ ಮಾಡುವುದಲ್ಲ. ಅವನಿಗೆ ಆರೋಪ ಮಾಡುವುದಲ್ಲ. ಪಾಪ ಸಣ್ಣ ಮಗು ಅವ. ಸಣ್ಣ ಮಗು. ನಿಮ್ಮಕ್ಕಿಂತ ಮತ್ತೆ ಹುಟ್ಟಿದವ, ಅದು ನೆನಪಿರ್ಲಿ. ತಮ್ಮ ತಮ್ಮ ಅಂತ ನೀವು ಆರೈಕೆ ಮಾಡಬೇಕು ಅವನನ್ನು. ಈಗ ನೀನು ಮಾಡಿದ್ದು ಹೇಗೆ? ನೀವು ಯಾಕೆ ಮಾತ್ಸರ್ಯ? ಒಂದು ಕಣ್ಣಿಗೆ ಬೆಣ್ಣೆ, ಒಂದು ಕಣ್ಣಿಗೆ ಸುಣ್ಣದ ನೀರು. ಎಂತದ್ದು ಯಾರು ಹೇಳಿದ್ರು ನಿಮಗೆ? ನೀನು ಯಾರು ಹಾಗೆ ಹೇಳಿದ್ರು? ಮಾಡಿದ್ದು. ನಿಮ್ಮ ಪಾಲಕನು ಕೊಟ್ಟದ್ದಲ್ಲ, ಅವನ ಪಾಲದನ್ನು ಅವನಿಗೆ ಕೊಟ್ಟದ್ದು. ಅಲ್ಲ, ನಾವು ಕೂಡ ಮಕ್ಕಳಲ್ವೇ? ನೀವು ಮಕ್ಕಳ ನಿಮಗೂ ಉಂಟು ಇಲ್ಲ ಅಂತ ಹೇಳುವುದಿಲ್ಲ. ಪಾಪ ಅವರನ್ನು ದೂಷಿಸುವುದು ಯಾಕೆ ಅಂತ. ಅಡಗಿಸಿ ಕೊಡುವುದು ಯಾರು ಅಡಗಿಸಿ ಕೊಟ್ಟದ್ದು? ನೀವು ಬನ್ನಿ, ಕೇಳಿ, ಕೇಳುವ ಹಾಗೆ ಕೇಳಿ ಕೊಡ್ತೇನೆ. 2 ದಿವಸ ಆಗಿ ಅವ ಯಾವಾಗಲೂ ಬರ್ತಾನೆ. ಯಾವಾಗ್ಲೂ ಬರ್ಲಿ. ಮತ್ತೆ ಅವ ಹಸಿವು ಬರದ, ಅಮ್ಮನ ಬಳಿ ಬರದ ಅಮ್ಮ, ಮಕ್ಕಳು ನಮಗೆ ಕೊಡು ತಾಯಿ. ನೀವು ಹಸಿವು ಅಂತ ಬನ್ನಿ. ಬರ್ಬೇಡಿ ನೀವು. ಬಂದಿದ್ದೇವಲ್ವಾ? ನೀವು ಬಂದು ಕೇಳಿದ್ದೇನು, ಶನಿ ಎಲ್ಲಿದ್ದಾನೆ, ಶನಿ ಎಲ್ಲಿದ್ದಾನೆ. ನಿಮಗೆ ಯಾಕೆ ಶನಿ? ನಿಮಗೆ ಹಸಿವಾಗ ಜೊತೆಯಾಗಿ ಆಟ ಆಡುವವ. ಜೊತೆಯಾಗಿ ಆಟಾಡಿಯಪ್ಪ. ತಮ್ಮನಿಗೆ ಕೊಟ್ರೆ ಏನಾಯ್ತು ಈಗ? ನಿಮಗೆ ಯಾಕೆ ಮಾತ್ಸರ್ಯ? ಕೊಡ್ಲಿಕ್ಕೆ ನಮಗೆ ಕೊಡಬೇಕು. ಅದಕ್ಕೆ ಕೊಡುವುದಿಲ್ಲ. ಈಗ ಇಷ್ಟು ಅಹಂಕಾರ ನಿಮಗಿದ್ರೆ ಕೊಡುವುದೇನ ನಿಮಗೆ? ಎಚ್ಚರ. ನಾನು ಮಾಡಿದ ಇವಳು ನನಗೆ ತಾಯಿಯ. ಇವಳು ನನಗೆ ತಾಯಿ ಅಲ್ಲ, ಈ ಹೆಮ್ಮಾರಿ. ಇವಳಿಗೆ ಹೀಗೆ ಬಿಡುವುದಲ್ಲ. ನನ್ನ ಎಡದ ಕಾಲಿನಿಂದ ಇವಳ ಸೊಂಟಕ್ಕೆ ಓಹೋ, ಇದು ನೀವು ಮಕ್ಕಳ ಈ ರೀತಿಯಾಗಿ ತಾಯುವುದಕ್ಕೆ ಒದೆಯುವುದಕ್ಕೆ ಮುಂದಾಗ್ತೀರಾ? ಯಾವ ಕಾಲಲ್ಲಿ ನೀವು ಒದ್ದೆಯೋ ಅದೇ ಕಾಲು ಇನ್ನು ಮುಂದಕ್ಕೆ ಕೊಳೆತು ಹೋಗಲಿ, ಕೊಳೆತು ನೀತಿಯಲ್ಲವೋ. ನಮ್ಮ ಮಾತನ್ನು ಕೇಳಿ ನೀನು ಅಪಚಾರಕ್ಕೊಳಗಾದೆಯನ್ನ. ನಮ್ಮ ಮಾತನ್ನು ಕೇಳಿದಂತ ನೀನು ಒಮ್ಮಿಂದೊಮ್ಮೆಲೆ ತಾಯಿಗೆ ತುಳಿದೆಯಲ್ಲಣ್ಣ.
ನೀನು ಸ್ವಲ್ಪ ಆಲೋಚನೆಯನ್ನು ಮಾಡಬೇಕಿತ್ತು. ಆಲೋಚನೆ ಮಾಡುವಷ್ಟು ಸಾಮಾನ್ಯ ಪ್ರಜ್ಞೆ ಕೂಡ ಇಲ್ಲವೇನು ನಿನಗೆ? ಪ್ರಪಂಚ ಮುಖದಲ್ಲಿ ಒಂದು ಮಾತಿಲ್ಲವೇ? ಹೇಗೆ? ಕೆಟ್ಟ ಮಕ್ಕಳಾದರೂ ಹುಟ್ಟಿಕೊಳ್ಳುತ್ತಾರೆ, ಆದ್ರೆ ಕೆಟ್ಟ ತಾಯಿ ಇರುವುದಕ್ಕೆ ಸಾಧ್ಯವಿಲ್ಲಂತೆ. ಹಾಗಾಗಿ ಅಣ್ಣಯ್ಯ, ಈಗ ಏನು ಮಾಡುವುದನ್ನಯ್ಯ? ಮಾಡುವುದು ತಮ್ಮ? ಯಮ, ನಾವು ಇಲ್ಲಿ ಚಿಂತಿಸುವುದು ಸರಿಯಲ್ಲ. ಮತ್ತೆ ಹೇಗೂ ಶಾಪ ಕೊಟ್ಟಾಗಿದೆ, ಇನ್ನು ಹೀಗಿರುವುದಲ್ಲ. ಮತ್ತೆ ಇದ್ದಾರಲ್ಲ ನಮ್ಮ ಜನಕ, ಹೌದು, ಅವರ ಬಳಿಗೆ ಹೋಗಿ ಈ ವಿಚಾರವನ್ನು ಅವರಲ್ಲೇ ತಿಳಿಸುವ. ನಮಗೆ ವಂಚಿಸಿ ಮಾತೆಯುಳಿಗಳು ವಂಚಿಸಿ ಮಾತೆಯುಳಿಗಳು ಸಹಿಸಿದು ಗಮಿಸೋದತಿ ತುಳಿಯೇ ಕುಮತಿಯೇ ತಾನು ಕೊಲೆಯಲೇ ಜಮಿರೈದೆ ಕುಮತಿಯೇ ತಾನು ಕೊಲೆಯಲೇ ಜಮಿಸಿದಾಳೆ ಮನವೇ ನಮಗೆ ವಂಚಿಸಿ ಮಕ್ಕಳೇ, ಆಶ್ಚರ್ಯ ಪರಮಾಶ್ಚರ್ಯವನ್ನೇ ಕಾಣುತ್ತಾ ಇದ್ದೇನೆ. ಆಟವನ್ನು ಆಡುವುದಕ್ಕೆ ಹೋದವರು ನೀವು, ಹೋಗುವಾಗ ನಿಮ್ಮ ಮುಖದಲ್ಲಿ ಸಂತೋಷವನ್ನು ಕಂಡವನು ನಾನು. ಆದರೆ ಈ ಸಂದರ್ಭದಲ್ಲಿ ನಿಮ್ಮ ಮುಖವನ್ನು ಸರಿಯಾಗಿ ನೋಡಿದೆ ಅಂತಾದ್ರೆ ಕಣ್ಣೀರು ಸುರಿಸ್ತಾ ಇದ್ದೀನಿ. ಅಂತರಂಗದಲ್ಲಿ ಯಾವುದವನ್ನು ನೋವಿದೆ ಅನ್ನುವುದನ್ನು ನಾನು ಸ್ಪಷ್ಟವಾಗಿ ಅರ್ಥವಿಸಿಕೊಂಡಿದ್ದೇನೆ. ಈ ಚಿಂತೆಗೆ ಮತ್ತು ಚಿತೆಗೂ ಬಿಂದು ಮಾತ್ರ ವ್ಯತ್ಯಾಸ ತಾನೆ. ಚಿಂತೆ ಅನ್ನುವುದು ನಮ್ಮ ಮನಸ್ಸನ್ನು ಸುಡುತ್ತದೆ, ಚಿತೆ ಅನ್ನುವುದು ಸತ್ತ ಮೇಲೆ ಶರೀರವನ್ನು ಸುಡುವುದಕ್ಕೆ ಸಾಧ್ಯ. ಹಾಗಿದ್ರೆ ನಿಮಗೆ ಬಂದಂತಹ ಚಿಂತೆ ಆದ್ರೂ ಏನು? ಈ ರೀತಿ ಆಗುವುದಕ್ಕೆ ಕಾರಣವೇನು? ಏನಾಯ್ತು ಮಕ್ಕಳೇ, ಏನಾಯ್ತು? ಎಂದಿನಂತೆ ನಾವು ತಾಯಿಯಿಂದ ಆಶೀರ್ವಾದವನ್ನು ಪಡೆದು ಆಟ ಆಡುವುದಕ್ಕೆ ಹೊರಟವರು. ಸರಿ, ಎಂದಿನಂತೆ ಆಟವನ್ನು ಆಡಿದೆ. ಆಟ ಆಡುತ್ತಿರುವಂತಹ ಸಂದರ್ಭದಲ್ಲಿ ಚೆಂಡು ಕೆಳಗೆ ಬಿತ್ತು. ಆಗ ನಾವು ಜಗಳವಾಡಿದೆವು. ಆ ಬಳಿಕ ಶನಿಯು ನಮಗೆ ಕಾಣ ಸಿಗಲಿಲ್ಲ. ಶನಿ ಎಲ್ಲಿಗೆ ಹೋಗಿದ್ದಾನೆ ಎಂಬುದಾಗಿ ಅವನನ್ನೇ ಅರಸುತ್ತಾ ಮುಂದುವರಿದವರು ನಾವು. ಮುಂದುವರಿದಂತಹ ಸಂದರ್ಭದಲ್ಲಿ ಅವನು ಅರಮನೆಗೆ ಬಂದಿದ್ದ. ಬಂದಂತಹ ಸಂದರ್ಭದಲ್ಲಿ ತಾಯಿಯಲ್ಲಿ ಕೇಳಿದೆ ಶನಿ ಎಲ್ಲಿ ಎಂಬುದಾಗಿ. ಶನಿ ಎಲ್ಲಿದ್ದಾನೆ ಎಂಬುದಾಗಿ ತಿಳಿಸಲಿಲ್ಲ. ಆ ಬಳಿಕ ಶನಿ ಅಲ್ಲೇ ಇದ್ದು ತಿಂಡಿ ತಿನಿಸುಗಳನ್ನು ತಿನ್ನುತ್ತಿದ್ದ. ಇದರಿಂದ ನಾವು ಕೋಪಗೊಂಡು ಅಮ್ಮನಲ್ಲಿ ಒಂದು ಮಾತನ್ನೇರಿದ್ದೇವೆ. ಅಮ್ಮ, ನೀವು ಶನಿಗೆ ಮಾತ್ರ ತಿನ್ನಿಸುವುದಕ್ಕೆ ಕೊಡುವುದಲ್ಲ, ನಾವು ಕೂಡ ಮಕ್ಕಳಲ್ವೇ, ನಮಗೂ ತಿನ್ನುವುದಕ್ಕೆ ಕೊಡಿ ಎಂಬುದಾಗಿ ಹೇಳಿದೆ. ತಾಯಿ ನಮ್ಮ ಮಾತನ್ನು ಧಿಕ್ಕರಿಸಿದ್ದರು. ಆ ಬಳಿಕ ಯಮ ಸಿಟ್ಟಿನಿಂದ ತಾಯಿಯ ಸೊಂಟಕ್ಕೆ ಬಡಿದ. ಆಗ ತಾಯಿಯೊಂದು ಶಾಪವನ್ನು ಇಟ್ಟರು, ನಿನ್ನ ಕಾಲು ಕೊಲೆತು ಹೋಗದೆ ಎಂಬುದಾಗಿ. ಹಾಗಾಗಿ ಈ ರೀತಿ ಬರಬೇಕಾಯ್ತು ಜನಕ. ಮಕ್ಕಳೇ, ಈ ಸಂದರ್ಭದಲ್ಲಿ ನಿಮಗಾದಂತಹ ಕಷ್ಟವನ್ನು ತಂದೆಯಾದ ನನ್ನಲ್ಲಿ ಹೇಳಿಕೊಂಡವರು ನೀವು. ಮಕ್ಕಳಿಗೆ ಬಂದಂತಹ ಕಷ್ಟವನ್ನು ಪರಿಹರಿಸಬೇಕಾದುದು ತಂದೆಯ ಸ್ಥಾನದಲ್ಲಿದ್ದಂತಹ ನನ್ನ ಕರ್ತವ್ಯ. ಯೋಚಿಸಬೇಡಿ, ತಾಯಿ ಈ ರೀತಿ ವರ್ತಿಸುವುದಕ್ಕೆ ಕಾರಣ ಏನು ಅನ್ನುವುದನ್ನು ನಾನು ಅವಳಲ್ಲಿ ಕೇಳ್ತೇನೆ. ನಿಮ್ಮನ್ನು ಯಾಕೆ ಈ ರೀತಿ ನಿಮ್ಮ ಮೇಲೆ ಪ್ರೀತಿಯನ್ನು ತೋರಿಸುವುದಿಲ್ಲ ಅನ್ನುವುದನ್ನು ನಾನು ಅವಳಲ್ಲಿ ಕೇಳ್ತೇನೆ. ನೀವು ಯಾರು ಯೋಚಿಸಬೇಡಿ. ಇದಕ್ಕೆ ಪರಿಹಾರ ಯೋಚಿಸಬೇಡಿ, ಅದಕ್ಕೆ ಪರಿಹಾರ ಏನು ಅನ್ನುವುದನ್ನು ನಾನು ಹೇಳ್ತೇನೆ. ಸ್ವಲ್ಪ ವಿಶ್ರಾಂತಿಯನ್ನು ಮಕ್ಕಳಿಗೆ ಧೈರ್ಯದ ಮಾತನ್ನು ಹೇಳಿದವನಿದ್ದೇನೆ. ಹಾಗಿದ್ರೆ ಸಂಜೆ ಈ ಸಂದರ್ಭದಲ್ಲಿ ಈ ರೀತಿ ಯಾಕೆ ವರ್ತಿಸುತ್ತಾ ಇದ್ದಾಳೆ? ಏನೇ ಆಗಿರಲಿ ಅವಳಿಗೆ ನೀತಿಯ ಮಾತನ್ನು ಹೇಳಬೇಕು. ಆದ ಕಾರಣ ಮುಂದುವರಿಯುತ್ತೇನೆ. ನೋಡೋಣ.
ಯಾಕೆ ಸಂಜ್ಞಾದೇವಿ ದೂರ ನಿಲ್ಲು. ನಾನು ನಿನ್ಗೆ ಹೇಳಿದ್ದು ನಿಮ್ಮ ಮಡದಿ. ನನ್ನ ಮಡದಿ. ಹಾ. ನೀನು ನನ್ನ ಮಡದಿ ಹೌದಾ? ಹೌದು. ನಾನು ನಿನ್ನ ಗಂಡ ಹೌದಾ? ಹೌದು. ಹೆಂಡತಿ ಆದವಳು ಗಂಡನಲ್ಲಿ ಯಾವ ರೀತಿ ವರ್ತಿಸಬೇಕು, ಮಕ್ಕಳನ್ನು ಯಾವ ರೀತಿಯಲ್ಲಿ ಕಾಣಬೇಕು ಅನ್ನುವುದನ್ನು ಸರಿಯಾಗಿ ಆಲೋಚಿಸಿದ್ಯಾ? ಇಲ್ಲಿ ತಪ್ಪಿದ್ದೇನೆ. ಮತ್ತೆ ತಪ್ಪು ಮಾಡದೆ ಏನು ಮಾಡಿದೆ ನೀನು? ನಮ್ಮ ಮಕ್ಕಳು ಯಮ, ಯಮುನೆ, ಮನು ಅವರನ್ನು ಪ್ರೀತಿಯಿಂದ ಕಾಣಬೇಕಾದಂತಹ ನೀನು ಏನು ಮಾಡಿದೆ? ಏನು ಮಾಡಿದೆ? ಅವರು ಕೇಳಿದ್ದನ್ನು ಕೊಟ್ಟೆ ನೀನು. ಅವರು ಕೇಳಿದ್ರು ನಿನ್ನಲ್ಲಿ ತಿನ್ನುವುದಕ್ಕೆ ಏನಾದ್ರೂ ಕೊಡಮ್ಮ, ಎಲ್ಲವನ್ನು ಶನಿಗೆ ಕೊಡ್ತಾ ಇದ್ದಿ ಅನ್ನುವ ಹಾಗೆ ಹೇಳ್ತಾ ಇದ್ದಾರೆ. ಹಾಗಿದ್ರೆ ಅವನು ಒಬ್ಬನೇ ಮಗನೇ ನಿನ್ಗೆ, ಇವರು ಉಳಿದವರು ಮಕ್ಕಳಲ್ವಾ? ಆದ ಕಾರಣ ಈ ರೀತಿ ಯಾಕೆ ಮಾಡಿದೆ? ಈ ರೀತಿ ಮಾಡಿ ಸರಿ ಮಾಡಿದ್ದೇನೆ, ಯಾಕೆ ಮಾಡಿದೆ? ವಿಶ್ವಕರ್ಮನನುಗೆ ಸಂಜೆಯ ಆಗ ವಿಶ್ವಕರ್ಮನನುಗೆ ಸಂಜೆಯು ನಾನಾದ ವಾಚನಾದ ಬಳಿಯ ಛಾಯೆಯು ನಾನಾದ ವಾಚನಾದ ಬಳಿಯ ಛಾಯೆಯು ಸ್ವಾಮಿ ಸಿಟ್ಟಾಗಕೂಡದು. ಮತ್ತೆ ಈಗ ಬಾರದ ಸಿಟ್ಟು ಮತ್ತೆ ಯಾವಾಗ ಬರುವುದು? ಇಲ್ಲ ಸ್ವಾಮಿ, ಹಾ, ಸಿಟ್ಟುಗೊಳ್ಳಬಾರದು. ಯಾಕೆ? ಯಥಾರ್ಥವನ್ನು ನೀವು ಅರಿಯುವಂತಹ ಸ್ಥಿತಿ ನಿಮ್ಮದಾಗಬೇಕು. ಈಗ ಹಾ, ವಿಶ್ವಕರ್ಮನಡುಗೆ ಸಂಜ್ಞಾದೇವಿ, ನೀನು ಯಾಕೆ ಹೀಗೆ ಮಾಡುತ್ತಾ ಇದ್ದಿ ಎನ್ನುವುದು ನಿಮ್ಮ ಪ್ರಶ್ನೆ ಅಲ್ವೇ? ನೀನು ವಿಶ್ವಕರ್ಮನ ಮಗಳಾಗಿ ಈ ರೀತಿ ಮಾಡಿದ್ದು ಸರಿಯಾ? ಯಥಾರ್ಥವಾಗಿ ಸಂಜ್ಞಾದೇವಿ ನಾನಲ್ಲ ಸ್ವಾಮಿ, ಮತ್ತೆ ಯಾರು? ಅವಳನ್ನೇ ಆಶ್ರಯಿಸಿಕೊಂಡಿದ್ದಂತಹ ಛಾಯಾದೇವಿಯೇ ನಾನು. ನಿಮ್ಮೊಂದಿಗೆ ಈ ರೀತಿಯಾಗಿ ವರ್ತಿಸುವಲ್ಲಿ ಕಾರಣ ಸಂಜ್ಞಾದೇವಿಯೇ ಆಗಿದ್ದಾರೆ. ನಿಮ್ಮದಾದಂತಹ ತೇಜದಿಂದ ಹೊರಬಂದಂತಹ ತಾಪ, ಆ ದಳ್ಳುರಿಯನ್ನು ಸಹಿಸಲಾರದೆ ನನಗೆ ಆಜ್ಞೆಯನ್ನಿತ್ತು ಗುಟ್ಟಾಗಿಡುವ ವಿಷಯವನ್ನು ರವಿಗೆ ಅನುಕೂಲವಾಗುವಂತೆ ಸತಿಯಾಗಿ ವರ್ತಿಸು ಎನ್ನುವ ಅವರ ಮಾತನ್ನು ಪೂರೈಸುವುದಕ್ಕೆ ಬೇಕಾಗಿ ಸಂಜ್ಞಾದೇವಿಯಂತೆ ಇದುವರೆಗೂ ನಿಮ್ಮ ಬಳಿಯಲ್ಲಿದ್ದವಳು ನಾನು. ಹಾಗಿದ್ರೆ ನನ್ನ ಹೆಂಡತಿ ನೀನಲ್ಲ, ಅಲ್ಲ. ಅವಳ ನೆರಳು ನೀನು. ಹೌದು. ಹೌದೇ? ತಪ್ಪಿನ ಕೆಲಸವನ್ನು ಮಾಡಿದೆ, ನಿನ್ನನ್ನು ನಿಂದಿಸಿದೆ, ಬಾಯಿಗೆ ಬಂದ ಹಾಗೆ ಮಾತನಾಡಿದೆ. ಯಾಕೆ? ನನ್ನ ಹೆಂಡತಿ ಅನ್ನುವ ಹಾಗೆ ಭಾವಿಸಿಕೊಂಡು ಈ ರೀತಿ ನಾನು ವರ್ತಿಸಿದವನು. ಆದರೆ ಈ ಸಂದರ್ಭದಲ್ಲಿ ನೀನು ನನ್ನ ಹೆಂಡತಿ ಅಲ್ಲ ಅನ್ನುವುದು ಸ್ಪಷ್ಟವಾಗಿ ಅರ್ಥೈಸಿಕೊಳ್ಳಿ. ಹಾಗೆಂದು ನಿಮ್ಮಿಂದಲೇ ಪುತ್ರ ಸಂತಾನವನ್ನು ಪಡೆದವಳು ಹೌದಲ್ಲ. ಹಾ, ಶನಿಯನ್ನು ನಿಮ್ಮ ಮುಖಾಂತರವಾಗಿ ನಾ ಪಡೆದಿದ್ದೇನೆ. ಹಾ, ಪಾಣಿಗ್ರಹಣ ಮಾಡದೇ ಇರಬಹುದು, ಆದರೆ ಪುತ್ರ ಸಂತಾನ ಆಗಿದೆ ಎಂದು. ಹಾ, ಸರಿ, ಏನೇ ಆಗಿರಲಿ, ನನ್ನ ಹೆಂಡತಿ ನನ್ನ ಬಳಿಯಲ್ಲಿ ಇಲ್ಲದ ಮೇಲೆ ನೀನಿದ್ದು ಏನು ಪ್ರಯೋಜನ ಇಲ್ಲ. ಹಾಗಂತ ಹೇಳಿ ನೀನು ಹೋಗು ಅಂತ ಹೇಳಿದವನು ನಾನಲ್ಲ. ನನ್ನ ಹೆಂಡತಿ ಈ ಹೊತ್ತಿನಲ್ಲಿ ನನಗೆ ಬೇಕು ಅಲ್ವಾ? ಹಾಗಿದ್ರೆ ನಾನು ಏನ್ ಮಾಡ್ಬೇಕು? ಎಲ್ಲಿದ್ದಾಳೆ, ಎಲ್ಲಿ ಹೋಗಿದ್ದಾಳೆ ಎನ್ನುವುದನ್ನು ನಾ ಅರಿ, ಹಾ. ಆದರೆ ತಂದೆಯ ಮನೆಗೆ ಹೋಗಿದ್ದಾಳೆ ಅಂತ ನನಗೆ ಹೇಳಿ ಹೋದವಳಿದ್ದಾಳೆ. ಹೌದೇ? ತಂದೆ ಮನೆಗೆ ಹೋಗಿರಬಹುದು ಅಲ್ಲ. ಈಗ ಗಂಡನ ಮನೆಯನ್ನು ಬಿಟ್ಟು ಹೆಂಡತಿ ಆದವಳು ತವರ ಮನೆಗೆ ಹೋಗುವುದು ಅಲ್ವಾ? ಹಾಗಿದ್ರೆ ನನ್ನ ಮಾವನಲ್ಲಿ ವಿಷಯವನ್ನು ಕೇಳಬೇಕು ಅಲ್ವಾ? ಯೋಚಿಸಬೇಡ, ನೀನು ಚಿಂತೆ ಮಾಡಬೇಕಾದಂತಹ ಅಗತ್ಯವಿಲ್ಲ. ನಾನು ನನ್ನ ಮಾವನನ್ನು ವಿಚಾರಿಸ್ತೇನೆ. ಹಾಗಲ್ಲ ಅಳಿಯಂದಿರು, ಹೌದು. ಒಳ್ಳೇದಾಯ್ತು ನಿಮ್ಮ ಆಗಮನ. ಮಾವ ಏನು? ನಿಮ್ಮ ಬಳಿಗೆ ಬರುವುದಕ್ಕೆ ಬಲವಾದ ಕಾರಣವಿದೆ. ಅಲ್ಲ, ಮಾವನ ಬಳಿಗೆ ಅಳಿಯನಾದ ಬರಬೇಕು ಅಂತಾದ್ರೆ ಮಾವನನ್ನು ಕಾಣಬೇಕು, ಯೋಗಕ್ಷೇಮ ಕೇಳಬೇಕು ಎನ್ನುವ. ಇಷ್ಟರವರೆಗೆ ಬಂದವನು ನಾನಲ್ಲ. ಆ, ಆದ್ರೆ ಈ ಸಂದರ್ಭದಲ್ಲಿ ನಿಮ್ಮನ್ನೇ ಕಾಣುವುದಕ್ಕೆ ಬರುವುದಕ್ಕೆ ಕಾರಣವಿದೆ. ಏನು? ನೀವೇ ನಿಮ್ಮ ಮಗಳನ್ನು ನನಗೆ ಮದುವೆ ಮಾಡಿಸಿ ಕೊಟ್ಟವರು ಹೌದು ಅಲ್ವೇ? ಆ, ನಮ್ಮ ದಾಂಪತ್ಯ ಜೀವನ ಇಷ್ಟರವರೆಗೆ ಒಳ್ಳೆಯ ರೀತಿಯಲ್ಲಿ ಸಾಗುತ್ತಾ ಇತ್ತು. ಆ, ಆದ್ರೆ ಈ ಸಂದರ್ಭದಲ್ಲಿ ನನ್ನ ಹೆಂಡತಿ ನನ್ನ ಬಳಿಯಲ್ಲಿಲ್ಲ.
ನಿಮ್ಮ ಬಳಿಯಲ್ಲಿಲ್ಲ ಅಂತ ಹೇಳಿ ಇಲ್ಲಿಗೆ ಬಂದ್ರೆ ಅದಕ್ಕೆ ಕಾರಣ ಏನು ಅಂತ ಅರ್ಥ ಅದೇ ಆಗಿಲ್ಲ. ಗಂಡನ ಬಳಿ ಹೆಂಡತಿ ಇಲ್ಲದಿದ್ರೆ ಅವಳು ತವರು ಮನೆಗೆ ಹೋಗುದು ಅನ್ನುವುದನ್ನು ತಿಳಿದುಕೊಳ್ಳುವುದಕ್ಕೆ ಅದು ಸಾಧ್ಯ. ಒಂದು ನಮ್ಮ ಊಹನೆಯ ಮಾತು. ಹಾ, ಗಂಡನ ಮನೆಯಲ್ಲಿ ಹೆಂಡತಿ ಇಲ್ಲ ಅಂತ ಆದ್ರೆ ಅವಳು ತಾಯಿ ಮನೆಗೆ ಹೋಗುವುದು ಸಹಜ. ಹೌದಲ್ಲ? ಅದಕ್ಕೆ ಆದ ಕಾರಣ ನನ್ನ ಹೆಂಡತಿಯನ್ನು ಹುಡುಕುವುದಕ್ಕೆ ಹುಡುಕುತ್ತಾ ನಾನು ಇಲ್ಲಿಗೆ ಬಂದದ್ದು. ಈಗ ಇಲ್ಲಿಯವರೆಗೆ ಬಂದದ್ದು. ಬಂದದ್ದು ಹೌದು. ನಿನ್ನ ಹೆಂಡತಿ ಏನಾಡಿದ ನೀನು ಮಾತು? ಇನ್ನುಳಿದ ಮಗನೆನ್ನುವ ಭಾವನೆ ಇರಿಸಿ ಅವನು ಕಾಂತೆಯನ್ನು ತಿಳುಗು ದಯವಿರಿಸಿ ಕೊಟ್ಟಿದ್ದಾರೆ. ಎನಲೆನ್ನಿಸುತ್ತಿಂದ ನಿನ್ನರಸಿ ಹೆಣ್ಣು ಕುದುರೆಯಾಗಿ ನಿನ್ನರಸಿ ಹೆಣ್ಣು ಕುದುರೆಯಾಗಿ ಎನ್ನದು ಕುರುಕ್ಷೇತ್ರವನ್ನು ಸೇರಿದಳಾಕೆಯನ್ನು ಹೊಂದಿಕೋ ಹೋಗು. ಅಳಿಯಂದಿರೆ ಮಾವಯ್ಯ, ಮಗಳನ್ನೇನೋ ನಾ ಮದುವೆ ಮಾಡಿ ಕೊಟ್ಟಿದ್ದೇನೆ. ಈ ಕಾಲಕ್ಕಾಗುವಾಗ ಎನ್ನಲ್ಲಿ ಕೇಳಿದ್ರೆ ಉತ್ತರ ಏನು? ಅಲ್ಲ, ನನ್ನ ಹೆಂಡತಿ ಇಲ್ಲದಿದ್ರೆ ನನಗೆ ಜೀವನ ಸಾಗಿಸುವುದಕ್ಕೆ ಆಗುದಿಲ್ಲ. ಅಲ್ಲ, ಜೀವನ ಸಾಗಿಸುವುದಕ್ಕಾಗುವುದಿಲ್ಲ ಅಂತ ಹೇಳಿದ್ರೆ ನನ್ನಲ್ಲಿ ಅಲ್ಲ, ಪ್ರಶ್ನೆ. ನನ್ನ ಮನೆಯನ್ನು ಬಿಟ್ರೆ ಮತ್ತೆ ಅವಳು ಬರುವುದು ಇಲ್ಲಿಗೆ ತಾನೆ. ನೋಡು, ಹಾ, ನಾನು ಈ ಮೊದಲೇ ಆಡಿದ್ದೇನೆ, ಏನು? ಅವಳಿಗೂ ಬುದ್ಧಿವಾದವನ್ನ ಆಡಿದ್ದೇನೆ. ಹಾ. ಗಂಡನ ಮಾತನ್ನ ಮೀರಿ ನೀ ಹೋಗುವ ಹಾಗಿಲ್ಲ. ಹಾ. ಹೋಗಿದ್ದಾಳೆ ಅಂತ ಆದ್ರೆ ಹಾ, ಅದು ಅಪರಾಧವೇ ಹೌದು. ಹ್ಮ್. ಆದ್ರೆ ಹಾ. ಮಾವನ ಬಳಿಗೆ ಬಂದಾಗ ಎನಗೊಂದು ದಾರಿ ಸಿಕ್ಕಿತು ಎನ್ನುವ ಹಾಗೆ ಬಂದವು. ಹೌದು. ಸರಿ, ನಿಮ್ಮ ದುಗುಡಕ್ಕೆ ನಾನು ಸಹಕರಿಸ್ತೇನೆ. ಹಾ, ವಿಶ್ವಕರ್ಮನಾದವನು ಯಾವತ್ತಿದ್ದರೂ ಇನ್ನೊಬ್ಬರ ನೋವಿಗೆ ತನ್ನ ನೋವು ಅಂತ ತಿಳ್ಕೊಳ್ಳುವವ, ಮತ್ತೊಬ್ಬನ ನೋವನ್ನ ತನ್ನ ನೋವು ಅಂತ ತಿಳ್ಕೊಂಡು ಅದಕ್ಕೆ ಪೂರಕನಾಗುವವನೇ ವಿಶ್ವಕರ್ಮ. ವಿಶ್ವದ ಸಕಲ ಕರ್ಮಕ್ಕೂ ಅವನೇ ಪೂರಕ. ಹೀಗಿರುವಾಗ ನಾ ವಿಶ್ವಕರ್ಮನಾಗಿದ್ದುಕೊಂಡು ನಿಮ್ಮದಾದಂತಹ ನೋವನ್ನು ನಾ ಅನುಭವಿಸದೇ ಇದ್ರೆ ಎನಗೂ ಕುಂದಾಗುತ್ತದೆ. ನಿಮ್ಮ ಮಡದಿ ಅರ್ಥಾತ್ ನನ್ನ ಮಗಳು ನನ್ನ ಬಳಿಗೆ ಬಂದವಳಿದ್ದಾಳೆ. ನಿಮ್ಮ ಬಳಿಗೆ ಬಂದಿದ್ದಾಳೆ. ಹೌದು, ಹಾಗಾದ್ರೆ ಕಳುಹಿಸಿಕೊಡಿ ಮಾವಯ್ಯ. ಕಳುಹಿಸಿಕೊಡಬಹುದಿತ್ತು. ಅವಳಿದ್ರೆ ಕಳುಹಿಸಿಕೊಡಬಹುದಿತ್ತು. ಅವಳಿಗೆ ಮಾತನಾಡಿದ್ದೇನೆ. ಗಂಡನ ಮಾತನ್ನು ನೀ ಮೀರಿ ಬಂದೆ ಅಂತ ಆದ್ರೆ ಅದು ಅಪರಾಧ. ಹಾಗಾಗಿ ನಾ ಇಲ್ಲಿಂದ ನಡೆ ಅಂತ ಆಡಿದೆ. ಸರಿ, ಹೋದವಳು ಎಲ್ಲಿ ಹೋಗಿದ್ದಾಳೆ ಎನ್ನುವ ಹಾಗೆ ನಾನೇ ತಿಳಿದವನಿದ್ದೇನೆ. ದುಃಖಿಸಬೇಡ. ನಿನ್ನದಾದಂತಹ ಮಡದಿ ಕುರುಕ್ಷೇತ್ರದಲ್ಲಿ ತುರಗವಾಗಿ ಹೆಣ್ಣು ಕುದುರೆಯಾಗಿದ್ದಾಳೆ. ಈಗ ಎಲ್ಲೆಲ್ಲಿ ಹುಡುಕುವುದಲ್ಲ, ನೇರವಾಗಿ ಅಲ್ಲಿಗೆ ಹೋದ್ರೆ ನಿನ್ನ ಮಡದಿಯನ್ನು ಪಡೆಯುವುದು. ಹೌದಾ? ಇದುವೇ ನಿನಗೆ ದಾರಿ. ಮಾವಯ್ಯ ಏನು ಸರಿಯಾದ ದಾರಿಯನ್ನು ತೋರಿಸಿಕೊಟ್ಟವರು. ಈಗ ನನ್ನ ಹೆಂಡತಿ ಕುರುಕ್ಷೇತ್ರದಲ್ಲಿ ಹೌದು ತುರಗದ ಹೆಣ್ಣು ಕುದುರೆಯಾಗಿದ್ದಾಳೆ. ಹೆಣ್ಣು ಕುದುರೆ ಆಗಿ. ಹಾಗಾಗಿ ಶೀಘ್ರಾತಿ ಶೀಘ್ರವಾಗಿ ಅತ್ತ ಸಾಗು. ಹಾಗಲಿ ಸರಿ. ಮಾವ ಆಡಿದಂತಹ ಮಾತನ್ನು ಕೇಳಿಸಿಕೊಂಡವನು ಈ ಸಂದರ್ಭದಲ್ಲಿ ಕುರುಕ್ಷೇತ್ರದಲ್ಲಿ ಹೆಣ್ಣು ಕುದುರೆಯ ರೂಪದಲ್ಲಿ ನನ್ನ ಹೆಂಡತಿ ಇದ್ದಾಳೆ. ಹಾಗಿದ್ರೆ ಅವಳನ್ನು ನಾನು ಸೇರಲೇಬೇಕು. ಏನು ಮಾಡುವ? ಸರಿ ಸರಿ, ಕುದುರೆಯ ರೂಪವನ್ನು ಧರಿಸಿದಲ್ವಾ, ನಾನು ಗಂಡು ಕುದುರೆಯಾಗಿ ನನ್ನ ಹೆಂಡತಿಯನ್ನು ಸೇರಿಕೊಳ್ತೇನೆ. ಹೆಣ್ಣು ಕುದುರೆಯ ರೂಪವನ್ನು ಧರಿಸಿದ್ದಾಳೆ. ಹಾಗಿದ್ರೆ ಇವಳನ್ನು ನಾನು ಸೇರಲೇಬೇಕು. ಅದಕ್ಕಾಗಿ ಗಂಡು ಕುದುರೆಯಾಗಿ ಇವಳ ಜೊತೆಯಾಗಿ ಸೇರಿಕೊಂಡವನು. ಈ ಸಂದರ್ಭದಲ್ಲಿ ನನಗಿಬ್ಬರು ಮಕ್ಕಳು ಹುಟ್ಟಿಕೊಂಡಿದ್ದಾರೆ. ಅಶ್ವಿನಿ ದೇವತೆಗಳು. ದಸ್ರು ನಾಸತ್ಯ ಅನ್ನುವ ಹಾಗೆ ಅವರಿಗೆ ಹೆಸರನ್ನು ಇರಿಸಿದ್ದೇನೆ. ಅವರ ಬಾಲಲೀಲೆಯನ್ನು ಕಾಣುತ್ತಾ ಮುಂದುವರಿಯುತ್ತೇನೆ, ನೋಡೋಣ. ಅಶ್ವಿನಿಯನಾಥ ಸೊಳ್ಳೆಗಳಿಂದ ಜಪಿಸಿದರು.
ಅಶ್ವಿನಿ ದೇವತೆಗಳಾಗಿ ನಾಟದೊಡೆಸೆಯೇ ಸುಧಗೋರಿ ದಿನಮಣಿಯನು ವಿಶ್ವಕರ್ಮನು ಪಾದಾದಿತ್ಯರಿಂದು ಆಶಕಿರಣಗಳಿಂದ ಚಕ್ರ ತ್ರಿಶೂಲವು ಲೇಸಾಗಿ ರಚಿಸಿ ಹರಿಹರನು ಕೊಟ್ಟು ರವಿ ಸಂಧ್ಯರ ಕೊಟ್ಟನು ಕ್ಷೇತ್ರಕ್ಕೆ ಹೋದಂತಹ ನನ್ನ ಅಳಿಯ ಕುದುರೆ ರೂಪದಲ್ಲಿದ್ದಂತಹ ನನ್ನ ಮಗಳನ್ನ ನೋಡಿ ಅವರದ್ದಾದಂತಹ ಸಮಾಗಮನದೊಂದಿಗೆ ಅಲ್ಲಿಯೂ ಮಕ್ಕಳು ಹುಟ್ಟಿದ್ದಾರೆ. ಅಶ್ವಿನಿ ದೇವತೆಗಳು ಎನ್ನುವ ಹಾಗೆ ಅವಳೀ ಸುತ ದೇವವೈದ್ಯರಾಗಿ ಅವರು ಕಾಣಿಸಿಕೊಂಡರು, ಅವರದ್ದಾದಂತಹ ಶ್ರೇಷ್ಠತೆಯನ್ನು ಮೆರೆಸಿದರು. ಆದರೆ ಮುಂದೆಯೂ ಅವರದ್ದಾದಂತಹ ಜೀವನ ಮತ್ತು ಕಷ್ಟಕರವಾಗಬಾರದು. ಸೂರ್ಯನ ತಾಪವನ್ನು ಸಹಿಸುವುದಕ್ಕೆ ನನ್ನ ಮಗಳಾದಂತಹ ಸಂಜೆ ಈ ರೀತಿಯ ನಿರ್ಧಾರವನ್ನು ಕೈದಿದ್ದಾಳೆ. ಅದಕ್ಕೆ ಪೂರಕವಾಗಿ ಅವರ ಜೀವನ ಮತ್ತೆ ಸುಸಾಂಗವಾಗಿ ನಡೆಯಬೇಕು ಎನ್ನುವ ಕಾರಣಕ್ಕಾಗಿ ಸೂರ್ಯನ ತಾಪವನ್ನು ಕಡಿಮೆಗೊಳಿಸುವುದಕ್ಕಾಗಿ ನನ್ನದಾದಂತಹ ಶ್ರೇಷ್ಠತೆಯಿಂದಲಾಗಿ ಸೂರ್ಯನನ್ನು ಅಲ್ಲಲ್ಲಿ ಕೆತ್ತಿ ಅವನದಾದಂತಹ ಆ ವಿಶೇಷತೆಯಿಂದ ಆ ತಾಪವನ್ನೇ ಸೆಳೆದು ಚಕ್ರ ಇದನ್ನು ನಾ ಸೃಜಿಸಿದೆ. ಚಕ್ರವನ್ನು ಹರಿಗಿತ್ತೆ ಆಯುಧವಾಗಿ, ತ್ರಿಶೂಲವನ್ನು ಪರಶಿವನಿಗಿತ್ತೆ, ದಂಡವನ್ನು ರೂಪುಗೊಳಿಸಿ ಬ್ರಹ್ಮನಿಗಿತ್ತೆ. ಹೀಗೆ ಮಾಡುತ್ತಾ ಮಾಡುತ್ತಾ ಸೂರ್ಯನ ತಾಪವು ಒಂದಷ್ಟು ಕಡಿಮೆಯಾಯಿತು. ಅವರದ್ದಾದಂತಹ ಜೀವನ ಸುಗಮವಾಗಿ ಸಾಗುವುದಕ್ಕೆ ನಾನೇ ಇಷ್ಟೆಲ್ಲ ಮಾಡಬೇಕಾಯಿತು. ಇನ್ನು ಮುಂದಕ್ಕೆ ಅವರ ಜೀವನದಲ್ಲಿ ಯಾವುದೇ ತೊಡಕು ಬರುವುದಿಲ್ಲ ಎನ್ನುವುದು ಸತ್ಯ. ಇವರ ಸಂತೋಷದಿಂದಲೇ ನಿಶ್ಚಿಂತೆಯಿಂದಿದ್ದರು. ಆತ್ಮೀಯ ಕಲಾಭಿಮಾನಿಗಳೇ, ಇಂದಿನ ಈ ಕಾರ್ಯಕ್ರಮವನ್ನು ನೆರವೇರಿಸಿಕೊಟ್ಟವರು ಶ್ರೀ ಯೋಗೀಶಾಚಾರ್ಯರು ಮತ್ತು ಸಹೋದರರು ಮಲ್ಲಿಗೆ ಅಂಗಡಿ, ಇವರಿಗೆ ಕಟೀಲು ಮೇಳದ ವತಿಯಿಂದ ಅನಂತ ಧನ್ಯವಾದಗಳನ್ನು ಅರ್ಪಿಸ್ತೇನೆ. ಬರುವ ರಾತ್ರಿ ನಾವು ಕಾವೂರು ದೇವಸ್ಥಾನದ ವಠಾರದಲ್ಲಿ ಶ್ರೀ ದೇವಿ ಮಹಾತ್ಮೆ ಎಂಬ ಪುಣ್ಯ ಕಥಾಭಾಗವನ್ನು ಮಾಡಿ ತೋರಿಸಿದ್ದೇವೆ. ಹೀಗೆ ಇನ್ನು ಮುಂದಿನ ನಮ್ಮ ಯಾವುದೇ ಕಾರ್ಯಕ್ರಮಗಳಿಗೆ ತಾವೆಲ್ಲರೂ ತಪ್ಪದೇ ಆಗಮಿಸಿ ಸರ್ವ ರೀತಿಯಿಂದ ಸಹಕರಿಸಿ ಶ್ರೀದೇವಿಯ ಕೃಪೆಗೆ ಪಾತ್ರರಾಗಬೇಕಾಗಿ ಕೇಳಿಕೊಳ್ಳುತ್ತಾ ಕಥಾಭಾಗವನ್ನು ಮುಂದುವರಿಸುವುದಕ್ಕೆ ಅನುಮತಿಯನ್ನು ಯಾಚಿಸ್ತೇನೆ. ಯಕ್ಷಗಾನಂ ಗೆಲ್ಗೆ.
ಧನಿಯೋ ಲೋಕಕ್ಷೇಮವೇ ಪರಮಲಕ್ಷ್ಯ ಚರಮಲಕ್ಷ್ಯ ಎಂಬ ಹಾಗೆ ಭಾವಿಸಿದಂತಹ ಅತ್ರಿ ಮಹರ್ಷಿಗಳು ಹಾಗೂ ಅನಸೂಯಾ ದೇವಿ ಇವರಿಬ್ಬರ ದಾಂಪತ್ಯ ಜೀವನದಲ್ಲಿ ಈ ಪ್ರಪಂಚದಲ್ಲಿ ಬೆಳಕನ್ನು ಕಂಡವನೇ ಈ ಚಂದ್ರ. ಶಶಾಂಕ ತಂದೆ ತಾಯಿಗಳ ಪ್ರೀತಿಯನ್ನು, ಅವರ ಪ್ರೇಮಾಮೃತವನ್ನು, ಜ್ಞಾನಾಮೃತವನ್ನು ಸವಿಯುತ್ತಾ ಅವರ ಪ್ರೇಮದ ಕಡಲಿನಲ್ಲಿ ಬೆಳೆಯುತ್ತಾ ಬೆಳೆಯುತ್ತಾ ವೃದ್ಧಿಯನ್ನು ಹೊಂದುತ್ತಿದ್ದೇನೆ, ಬೆಳೆಯುತ್ತಿದ್ದೇನೆ. ಬಾಲ್ಯ, ಕೌಮಾರ, ಯೌವನದ ಹೊಸ ಹೊಸ್ತಿಲಿಗೆ ಕಾಲಿರಿಸಿದವ ನಾನು. ತಂದೆ ತಾಯಿಗಳು ಮಕ್ಕಳ ಅಭ್ಯುದಯವನ್ನು ಬಯಸಬೇಕು. ಹಾಗಾಗಿ ನನ್ನ ಸರ್ವತೋಮುಖ ಉತ್ಕರ್ಷೆಯನ್ನು ಬಯಸಿದಂತಹ ನಮ್ಮಪ್ಪ ಬಳಿಗೆ ಕರೆದು ಒಂದು ಮಾತು ಹೇಳಿದರು. ಚಂದ್ರಮ್ಮ, ಇನ್ನು ಮುಂದೆ ನೀನು ಈ ಲೋಕದಲ್ಲಿ ಬೆಳೆಯಬೇಕು ಅಂತಾದ್ರೆ ವಿದ್ಯಾರ್ಜನೆ ಅನ್ನುವುದು ಬೇಕು. ವಿದ್ಯಾಭ್ಯಾಸವನ್ನು ನೀನು ಪಡೆಯಬೇಕು. ಈ ಲೋಕದಲ್ಲಿ ಯಾರಲ್ಲಿ ವಿದ್ಯೆ ಇಲ್ವೋ ಅವ ಪಶುವಿಗಿಂತಲೂ ಕೀಳಾಗಿ ಕಾಣ್ತಾರೆ ಲೋಕದವರು. ಅಕ್ಷರವನ್ನು ಅಭ್ಯಾಸ ಮಾಡಬೇಕು. ಜ್ಞಾನವನ್ನು ಹೊಂದಬೇಕು ಅಂತಾದ್ರೆ ವಿದ್ಯಾರ್ಥಿ ಆದವನಿಗೆ ವಿದ್ಯಾಭ್ಯಾಸ ಅನ್ನೋದು ಮುಖ್ಯ. ಹಾಗಾಗಿ ಹೋಗಬೇಕು ನೀನು ವಿದ್ಯಾಭ್ಯಾಸಕ್ಕಾಗಿ. ಕಲಿಸುವುದಕ್ಕೆ ಗುರುಗಳು ಯಾರು ಅಂತ ಕೇಳಿದರೆ ಸಾಮಾನ್ಯವಾದಂತಹ ಗುರುಗಳಲ್ಲ, ದೇವಗುರುಗಳಾದಂತಹ ದ್ವಿಷ್ಪತಿಗಳಾದಂತಹ ಬೃಹಸ್ಪತ್ಯಾಚಾರ್ಯರು. ಅವರಿಂದಲೇ ಎಲ್ಲಾ ವಿದ್ಯೆಯನ್ನು ಅಭ್ಯಾಸ ಮಾಡಿ ಯೋಗ್ಯ ವಿದ್ಯಾವಂತನಾಗಿ ಸಂಸ್ಕಾರವಂತನಾಗಿ ನೀನು ಬೆಳಗಬೇಕು ಮಗನೇ ಎಂಬ ಹಾಗೆ ಆಶೀರ್ವಾದವನ್ನು ಮಾಡಿದರು. ತಂದೆ ತಾಯಿಗಳಿಂದ ಆಶೀರ್ವಾದವನ್ನು ಪಡೆದಿದ್ದೇನೆ. ನನ್ನ ಜೀವನದಲ್ಲಿ ಉತ್ಕರ್ಷೆಯನ್ನು, ಮೇಲ್ಮೆಯನ್ನು ಕಾಣಬೇಕು ಅಂತಾದರೆ ಗುರುಗಳಾಗಿ ಸಿಕ್ಕಿದವರು ನಮಗೆ ಬೃಹಸ್ಪತಿ ಆಚಾರ್ಯರು. ಅಂತಹ ದೇವಗುರುಗಳ ಬಳಿಗೆ ಹೋಗಿ ಅವರನ್ನು ಸೇವಿಸಿ ಅವರಲ್ಲಿರುವಂತಹ ವಿದ್ಯೆಯನ್ನು ಅಭ್ಯಾಸ ಮಾಡಬೇಕನ್ನುವಂತಹ ತವಕದಿಂದ ಹೊರಟಿದ್ದೇನೆ. ಹಾಗಾಗಿ ಶಶಾಂಕ ಜೀವನದಲ್ಲಿ ಬೆಳೆಯುವುದಕ್ಕಾಗಿ ಹೋಗೋಣ. ದೇವಗುರುಗಳ ಬಳಿಗೆ ನಡೆಯುತ್ತೇನೆ. ಮೊದಲಿಗೆ ನನ್ನ ಪಾದಕ್ಕೆ ಅಡ್ಡ ಬೀಳುವುದು, ನಮ್ಮ ಆಶೀರ್ವಾದವನ್ನು ಪಡೆಯುವುದು, ಮತ್ತೆ ಸಿಂಹಾಸನ ಏರುವುದು. ಯಾಕೆ? ಗುರು ಬ್ರಹ್ಮ, ಗುರು ವಿಷ್ಣು, ಗುರುದೇವೋ ಮಹೇಶ್ವರ, ಗುರು ಸಾಕ್ಷಾತ್ ಪರಂಬ್ರಹ್ಮ, ತಸ್ಮೈ ಶ್ರೀ ಗುರವೇ ನಮಃ. ಪ್ರತಿಯೊಬ್ಬ ವ್ಯಕ್ತಿಗೊಬ್ಬ ಗುರು ಬೇಕು. ಹಾಗಾದ್ರೆ ಮಾತ್ರ ಅವ ಇಚ್ಛಿಸಿದಂತ ಗುರಿಯನ್ನು ಮುಟ್ಟುವುದಕ್ಕೆ ಸಾಧ್ಯ. ಹೀಗೆ ದೇವಲೋಕ ಅಂತ ಹೇಳಿ ಅಲ್ಲ, ಪಾತಾಳದಲ್ಲಿ ಆಗ್ಲಿ ಮರ್ತ್ಯದಲ್ಲಿ ಆಗ್ಲಿ ಯಾವುದೇ ದೊಡ್ಡ ದೊಡ್ಡ ಯಾಗ ಆಗುವುದಂದ್ರೆ ಬೃಹಸ್ಪತಿ ಅಂತ ನನ್ನ ಬಳಿಗೆ ಅವರು ಬರುವುದು. ನಾವು ಇಂತಹ ಒಂದು ಸಂಕಲ್ಪ ಉಳ್ಳವರಾಗಿದ್ದೇವೆ. ನಿಮ್ಮ ಅಭಿಪ್ರಾಯ ಏನು? ಅದಕ್ಕೆ ಸುಮುಹೂರ್ತ ಯಾವಾಗ? ನೀವು ಹೇಳಿದಂತಹ ಮುಹೂರ್ತಕ್ಕೆ ಸರಿಯಾಗಿ ಅದನ್ನು ನಾವು ನಡೆಸುವುದಕ್ಕಿದ್ದೇವೆ. ಹೀಗೆ ನಮಗೆ ಅಪ್ಪಣೆ ಆಗಬೇಕು ಗುರುಗಳೇ. ನನ್ನಲ್ಲಿ ಬಂದು ಕೇಳು, ಮುಹೂರ್ತ ಕೇಳು. ಆಗ ನಾನು ಕಾವಡೆಯನ್ನೆಲ್ಲ ಹಾಕಿ ಗುಣಿಸಿ ಬಾಗಿಸಿ ಹಾಗೆ ಹೀಗೆ ನೋಡಿ ಮತ್ತೆ ಅವರಿಗೆಲ್ಲ ಸರಿಯಾದ ದಿನವನ್ನು ನಾನು ನಿಗದಿ ಮಾಡಿ ಹೇಳು. ಹೀಗೆ ನಮ್ಮ ದಿನಚರಿ ನನ್ನನ್ನು ಕಾಣುವುದಕ್ಕೆ ಮತ್ತೆ ಯಾರು ಬಂದಿದ್ದಾರಂತೆ? ಬನ್ನಿ, ಒಳಗೆ ಬರ್ರಿ, ಒಳಗೆ ಬರ್ರಿ. ಜಯ ಜಯ ಗುರು ಭವ ಭಯ ಪರಿಹಾರ, ಜಯ ಜಯ ಕರುಣಾ ಸಾಗರನೇ, ಜಯ ಜಯ ಹರಿಹರ ಬ್ರಹ್ಮಸ್ವರೂಪನೇ, ಜಯ ಜಯ ಮುಕ್ತಿದಾತ
ಅಜ್ಞಾನ ತಿಮಿರಾಂಧಸ್ಯ ಜ್ಞಾನಾಂಜನ ಶಲಾಕಯ ಚಕ್ಷುರನ್ಮೀಲಿತಂ ಏನಃ ತಸ್ಮೈ ಶ್ರೀ ಗುರವೇ ನಮಃ. ಜಯ ಜಯ. ಎರಗಿದ ಸಂತೋಷ ಆಯ್ತಪ್ಪ. ಗುರುಗಳೇ, ಶ್ರೇಯೋಸ್ತು. ದೇವಗುರು ಬೃಹಸ್ಪತಿನ. ಹೌದೌದು. ಇದು ನೀನು ಚಂದ್ರ, ಅದಕ್ಕೆ ಗೊತ್ತುಂಟು. ಶಶಾಂಕ, ನಿನ್ನ ಮುಖ ಹೇಳ್ತಾರೆ. ಅತ್ರಿ ಅನುಸೂಯರ ಮಗ. ಹೌದಪ್ಪ. ಹಾಗಲ್ಲ, ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಗುರುಗಳಲ್ಲಿ 3 ಮೂರ್ತಿಗಳನ್ನು ಕಾಣಬೇಕು ಅಂತ ಹೇಳ್ತಾ ಇದ್ರು. ಹೌದು, ನೀವೇ ಬ್ರಹ್ಮ, ನಾನೇ ಬ್ರಹ್ಮ. ನೀವೇ ವಿಷ್ಣು, ಹೌದು. ನೀವೇ ಪರಮೇಶ್ವರ. ಪರಮೇಶ್ವರ. ಆ 3 ಮೂರ್ತಿಗಳ ಸಂಪೂರ್ಣ ಅನುಗ್ರಹ ಪ್ರಾಪ್ತಿ ಆಗಬೇಕಾದ್ರೆ ಈ ಗುರು ದಯ ಮಾಡಬೇಕು. ಕೆಲವರೆಲ್ಲ ಪ್ರಶ್ನೆ ಮಾಡಿದ್ರಂತೆ, ಗುರುಗಳಲ್ಲಿ 3 ಮೂರ್ತಿಗಳು ಹೇಗದು? ಬ್ರಹ್ಮ ಹೇಗೆ ಅವ ಸೃಷ್ಟಿ ಮಾಡ್ತಾನ? ವಿಷ್ಣು ಹೇಗೆ ಪಾಲನೆ ಮಾಡ್ತಾನ? ಏನು ಪರಮೇಶ್ವರ ಏನು ಲಯ ಮಾಡ್ತಾನ ಗುರು? ಅದಕ್ಕೆ ಸದುತ್ತರವನ್ನು ಕೊಟ್ರಂತೆ ನಿಮ್ಮಂತವರು. ಗುರುವಾದವ ಬ್ರಹ್ಮ ಹೌದು, ಶಿಷ್ಯನ ಬರಿದಾದಂತಹ ಚಿತ್ತದಲ್ಲಿ ವಿದ್ಯೆ ಅನ್ನುವಂತಹ ಸಂಪತ್ತನ್ನು ಸೃಷ್ಟಿ ಮಾಡುವ ಕಾರಣ ಬ್ರಹ್ಮ. ಸೃಷ್ಟಿ ಮಾಡಿದ ವಿದ್ಯೆ ಹಾಳಾಗದ ಹಾಗೆ ಕಾಪಾಡಿಕೊಳ್ಳುವ ಕಾರಣವೇ ವಿಷ್ಣು. ಅವನ ಅಜ್ಞಾನವನ್ನು ಲಯ ಮಾಡುವ ಕಾರಣ ಪರಮೇಶ್ವರ. ಗುರು ಬ್ರಹ್ಮ, ಗುರು ವಿಷ್ಣು, ಗುರುದೇವೋ ಮಹೇಶ್ವರ. ಹೀಗೆ ನನ್ನನ್ನು ಆರಾಧಿಸ್ತಾರೆ. ಹೌದೌದು. ಅಲ್ಲ, ಗುರು ಏನು ಅಂತ ತಿಳಿದು ನೀನು ಬಂದು ನನಗೆ ನಮಸ್ಕಾರ ಮಾಡಿ ಶುಭಾಶೀರ್ವಾದ ಬರ್ತೀನಿ. ಎಲ್ಲಿ ಬಾ ಗುರುಗಳೇ. ಸಂಬೋಧನೆ ನಿನ್ನದು ಹಾಗೆ. ಹೌದು. ಕತ್ತಲೆಯಿಂದ ಬೆಳಕಿನೆಡೆಗೆ ಯಾವ ಆತನು ಕೊಂಡೊಯ್ಯಬಲ್ಲನೋ ಅವ ಗುರು ಅಂತ ಕರೀತಾರೆ. ಗು ಅಂದ್ರೆ ಕತ್ತಲೆ, ರು ಅಂದ್ರೆ ಬೆಳಕ. ಹೀಗೆ ಗುರುಗಳೇ ಗುರುಗಳೇ ಗುರುಗಳೇ. ನೀವು ದೇವ ಗುರುಗಳು. ಹೌದಪ್ಪ. ನೀನು ವಿನಯದಿಂದ ಬಂದು ನಮಸ್ಕಾರ ಮಾಡಿ ನಿನ್ನ ಅಂತ ಅನಿಸಿಕೆಯನ್ನು ನೀನು ಭಿನ್ನಯಿಸಿಕೊಂಡಾಗ ಯಾಕೆ ಬಂದಪ್ಪ ಈ ಹುಡುಗ ಅಂತ ನನ್ನ ಮನಸ್ಸಲ್ಲಿ ಪ್ರಶ್ನೆ ಮಾಡೋದಕ್ಕೆ ಪ್ರಾರಂಭ ಆಗಿದೆ. ಆದ್ದರಿಂದ ನೀನು ಬಂದದ್ದು ಪಡೆಯುವುದಕ್ಕೆ ಬಂದದ್ದು. ವಿದ್ಯಾರ್ಥಿಯಾಗಿ ಹೊತ್ತಿದೆ ಚರಣ, ವಿದ್ಯಾರ್ಥಿಯಾಗಿ ಹೊತ್ತಿದೆ ಚರಣ.
ಒಂದಾ ತನ್ನಲ್ಲಿದ್ದದನ್ನು ಕೊಡುವುದಕ್ಕೆ, ಇಲ್ಲದೆ ಹೋದ್ರೆ ಅವರಲ್ಲಿದ್ದದನ್ನು ಪಡೆಯುವುದಕ್ಕೆ. ನಾನು ಕೊಡ್ಲಿಕ್ಕೆ ಬಂದದ್ದಲ್ಲ. ಅಲ್ಲ, ನೀನು ಕೊಟ್ಟರೆ ನಾನು ಪಡೆಯುವುದು ಅದು ಭೂಷಣ. ಪಡೆಯುವುದಿಲ್ಲ. ಚಂದ್ರ ಬಂದದ್ದು ಯಾಕೆ? ನಿಮ್ಮಲ್ಲಿದ್ದದನ್ನು ಪಡೆಯುವುದಕ್ಕೆ. ಯಾವುದು? ವಿದ್ಯೆ. ವಿದ್ಯೆ ಮತ್ತೆಂತ ಗುರುಗಳೇ, ದೇವಗುರುಗಳು ನೀವು. ದೇವತೆಗಳು ಇಂತಹ ಓಜಸ್ಸು ತೇಜಸ್ಸಿನಿಂದ ಬೆಳಗಬೇಕು ಅಂತಾದ್ರೆ ಗುರುಗಳಾದಂತಹ ನಿಮ್ಮ ಕರುಣಾ ಕಟಾಕ್ಷ ಕೃಪಾ ಕಟಾಕ್ಷ ಅವರಲ್ಲಿ ಉಂಟು. ಹಾಗೆ ಎಲ್ಲ ವಿದ್ಯೆಯನ್ನು ಅಭ್ಯಾಸ ಮಾಡಿದವರು ನೀವು. ಒಂದು ಲೆಕ್ಕದಲ್ಲಿ ನೀವು ವಿದ್ಯಾ ವಾರಿಧಿ, ವಿದ್ಯಾಸಾಗರ, ಮಾತಿನಲ್ಲಿ ವಾಚಸ್ಪತಿ. ಹಾಗಾಗಿ ನಿಮ್ಮ ಬಳಿಗೆ ಬಂದದ್ದು. ನಮ್ಮ ಅಪ್ಪ ಹೇಳಿದರು, ನೀನು ಕೂಡ ಯೋಗ್ಯ ವಿದ್ಯಾವಂತನಾಗಬೇಕು, ಸಂಸ್ಕಾರವಂತನಾಗಬೇಕು. ಅದಾಗಬೇಕು ಅಂತಾದ್ರೆ ಗುರುಗಳು ಬೇಕು. ಗುರುಗಳು ಎಲ್ಲಾ ರೀತಿಯ ಗುರುಗಳಲ್ಲ, ಕೆಲವು ರೀತಿಯ ಗುರುಗಳಿದ್ದಾರೆ. ನಿನ್ನ ಅಪ್ಪ ಅತ್ರಿ ಕೂಡ ಗುರುವೇ. ಹೌದು, ಆದ್ರೆ ಅಪ್ಪನ ಸ್ವರ್ಗದ ಗುರುವಿನ ಅಷ್ಟು ಮಟ್ಟಕ್ಕೆ ಏರಲಿಲ್ಲ, ನಿಮ್ಮಷ್ಟು ಮಟ್ಟದಲ್ಲಿ ಅಲ್ಲ. ಹಾಗಿದ್ರೆ ವಿದ್ಯಾರ್ಥಿಗಳಿಗೆ ಸರಿಯಾದ ಗುರು ಬೇಡವೇ? ಒಬ್ಬ ವಿತ್ತಾಪಹಾರಕ ಗುರು, ಇನ್ನೊಬ್ಬ ಚಿತ್ತಾಪಹಾರಕ ಗುರು. ಅದು ಎರಡನ್ನೂ ಮೀರಿ ಚಿತ್ತಾಪಹಾರಕ ಗುರುಗಳೇ ನಮಗೆ ಸಿಗಬೇಕು. ಕೆಲವು ಗುರುಗಳು ಎಷ್ಟು ಹಣ ಬರ್ತದೆ ಶಿಷ್ಯನಿಂದ ಅಂತ ನೋಡುದು, ಕೆಲವರವರ ಚಿತ್ತವನ್ನು ಅಪಹರಿಸುವುದು. ಇದು ಹಾಗಲ್ಲ. ಶಿಷ್ಯನ ಚಿತ್ತದಲ್ಲಿರುವ ತಾಪವನ್ನು ಪರಿಹರಿಸುವ ಗುರುಗಳು ಯಾರು ಅಂತ ಕೇಳಿದ್ರೆ ನೀವು. ಅಜ್ಞಾನ ತಾಪ. ಹೌದು. ಹಾಗಾಗಿ ನಿಮ್ಮ ಬಳಿಗೆ ಬಂದದ್ದು. ನಿಮ್ಮ ಜೊತೆಯಲ್ಲಿದ್ದು ಅನುದಿನವೂ ನಿಮ್ಮ ಸೇವೆಯನ್ನು ಮಾಡುತ್ತಾ, ನಿಮ್ಮನ್ನು ಸೇವಿಸುತ್ತಾ, ನಿಮ್ಮಲ್ಲಿರುವಂತಹ ಅಮೂಲ್ಯವಾದಂತಹ ವಿಶೇಷವಾದಂತಹ ವಿದ್ಯಾ ಭಂಡಾರವನ್ನು ಅದನ್ನು ನಾನು ತಕ್ಕೊಳ್ಬೇಕು, ಸೂರ್ಯ ಮಾಡಬೇಕು, ನಿಮ್ಮದನ್ನು ಸೂರ್ಯ ಮಾಡಬೇಕು ಅನ್ನುವ ಉದ್ದೇಶದಿಂದ ಬಂದಿದ್ದೇನೆ. ಅಲ್ಲ, ವಿದ್ಯೆ ನಿಮ್ಮಲ್ಲಿರುವ ವಿದ್ಯೆಯನ್ನು ಸೂರ್ಯ ಮಾಡಬೇಕು ಅಂತ ಹೇಳಿದ್ರೆ ವಿದ್ಯೆ ನಾವು ಮತ್ತೊಬ್ಬರಿಗೆ ಕೊಟ್ಟಷ್ಟು ನಮ್ಮಲ್ಲಿ ಹೆಚ್ಚಾಗುತ್ತದೆ. ನಿಮ್ಮದು ಕಡಿಮೆ ಆಗ್ಲಿಕ್ಕಿಲ್ಲ. ಸಮುದ್ರದಲ್ಲಿ ಎಷ್ಟೋ ನೀರಿದ್ರು ಕೂಡ ನಾವು ಕೊಂಡು ಹೋಗುವ ಪಾತ್ರ ಎಷ್ಟುಂಟಲ್ವಾ ಇರುವುದು, ಅಷ್ಟನ್ನು ಹೊಂದಿಕೊಂಡು ನೀರು ಅಲ್ವಾ? ನಮ್ಮ ಪಾತ್ರಕ್ಕೆ ಬೇಕಾದಷ್ಟು ಸಿಕ್ಕಿದ್ರೆ ಮತ್ತೆ ನಮಗೆ ಅತಿಯಾಶ ಉಂಟ. ಅಲ್ಲ, ಬೇರೆ ಪಾತ್ರ ಇಲ್ಲ ಅಂತಂದ್ರೆ ಅದನ್ನು ತುಂಬಿದ್ದು. ಹಾಗಾಗಿ ನನ್ನ ಪಾತ್ರ ತುಂಬಿಸುವುದಕ್ಕೆ ನಾನು ಬಂದದ್ದು. ಹಾಗಾಗಿ ನಿಮ್ಮಲ್ಲಿದ್ದದನ್ನು ಕೊಟ್ಟು ನನ್ನನ್ನೊಂದು ಶಿಷ್ಯ ಅಂತ ಒಪ್ಪಿಕೊಳ್ಳಿ. ಮೆಚ್ಚಿದೆ ನಿನ್ನಯ ಉಚ್ಚ ಭಾವನೆಗ, ಮೆಚ್ಚಿದೆ ನಿನ್ನಯ ಉಚ್ಚ ಭಾವನೆಗ, ಇಚ್ಛೆಯುಳ್ಳವರೆಗೂ ಬೆಚ್ಚದಿರಲಿವೆ ಮೆಚ್ಚಿದೆ. ಚಂದ್ರ, ವಿದ್ಯಾದದಾತಿ ವಿನಯಂ ಯಾತಿ ಪಾತ್ರತಾಂ ಪಾತ್ರತ್ವಾತ್ ಧರ್ಮಾಪ್ನೋತಿ ಧನಾತ್ ಧರ್ಮಂ ತತ. ವಿದ್ಯೆ ವಿನಯನ್ನು ಕೊಡ್ತದೆ, ಅದು ಅವನಿಗೆ ಭೂಷಣಪ್ರಾಯವಾಗಿರ್ತದೆ. ನೀನು ವಿದ್ಯಾರ್ಥಿಯಾಗಿ ಬಂದು ಸೇರುವುದಕ್ಕೆ ವಿನಯದಿಂದ ಕೇಳಿಕೊಂಡ ಈ ಮಾತುಗಳು ನಿನ್ನಲ್ಲಿ ವಿದ್ಯೆ ಅಡಕವಾಗಿದೆ ಎಂಬುದು ದ್ಯೋತಕವಾಗಿದೆ. ಗುರುವಿನ ಗುಲಾಮನಾಗುವ ತನಕ ವಿದ್ಯೆ ದೊರೆಯುವುದು. ಆದ್ರಿಂದ ವಿದ್ಯಾರ್ಥಿಗಳಿಗೆ ಬಂದಂತಹ ನೀನು ನಯ ವಿನಯದಿಂದ ನನ್ನನ್ನು ನೀವು ಶಿಷ್ಯನನ್ನಾಗಿ ಸ್ವೀಕಾರ ಸ್ವೀಕರಿಸಬೇಕು. ಹೀಗಿರ್ಬೇಕ. ಆಗುದಿಲ್ಲ, ನಾನು ಕಲಿಯಕ ಹೀಗೆಲ್ಲ ಧ್ವನಿ ಏರಿಸಿ ಮಾತಾಡಿದ ಒಬ್ಬ ವಿದ್ಯಾರ್ಥಿಗೆ ಎಷ್ಟು ಹೇಳಿದ್ರು ವಿದ್ಯೆ ಹತ್ತಿ. ಅಹಂಕಾರದಿಂದ ಯಾವುದನ್ನಾದ್ರೂ ಪಡೆಯುವುದಕ್ಕಾಗುತ್ತದೆ? ಆಗುದಿಲ್ಲ. ಅಲ್ಲಿ ನಯ ವಿನಯವೇ ವಿನಯ ಬೇಕು. ಅದೆಲ್ಲವನ್ನು ನಿನ್ನ ಅಪ್ಪ ನಿನ್ನಲ್ಲಿ ತುಂಬಿಸಿ ಕಳಿಸಿಕೊಟ್ಟು ನಾವು ತಗ್ಗಿದಷ್ಟು ನಮಗೆ ಸಿಗುವುದು ಹೆಚ್ಚಾಗುತ್ತದೆ. ಹೌದೌದು. ಇದು ನನಗೆ ಇವತ್ತು ಸಮಯ ಇದೆ. ನೀವು ಹಾಗೆ ಹೇಳಿ ಅಂದ್ರೆ ಇವತ್ತೇ ನಾನು ಎಲ್ಲ ಕಲಿಯುವುದಕ್ಕಾಗುತ್ತದ? ಇವತ್ತು ಸೇರಿಕೊಳ್ಳಿಕ್ಕೆ ಮಾತ್ರ ಬಂದದ್ದು. ಗುರುಮಠಕ್ಕೆ ಸೇರಿಸುವುದು. ಆಮೇಲೆ ಕೆಲವು ಸಮಯ ಇಲ್ಲಿ ಇದ್ದು ನಿಮ್ಮ ಸೇವೆ ಮಾಡಿ ನಾನು ವಿದ್ಯೆಯನ್ನು ಪಡೆದು ಹೋಗುದು. ಸೇರಿಸಿಕೊಳ್ಳುವುದಕ್ಕೆ ಸಮಯ ಉಂಟಲ್ಲ, ಅದು ಮತ್ತೆ ನಾನು ವರ್ಣಲೋಕಕ್ಕೆ ಅಂತೇಳಿ ಒಂದು ಯಾಗದ ನಿಮಿತ್ತವಾಗಿ ಅವರಿಗೆ ಕೊಟ್ಟಂತ ಮುಹೂರ್ತಕ್ಕೆ ಸರಿಯಾಗಿ ನಾನು ಅಲ್ಲಿ ಉಪಸ್ಥಿತನಿದ್ದು ಆ ದೊಡ್ಡ ಘನ ಕಾರ್ಯ ನೆರವೇರಿ. ದೇವ ಗುರುಗಳು ಅಂತ ಹೇಳಿದ್ರೆ ಕಡಿಮೆ, ನನಗೆ ಸಮಯಗಾರಿಕೆ ಜಾಸ್ತಿ. ನನಗೆ ಎಲ್ಲ ಕಡೆಯಲ್ಲಿ ಬರಬೇಕು ಅಂತ ಹೇಳ್ತಾರೆ. ಹೌದೌದು. ಹೇಳಿದಲ್ಲಿಗೆ ಹೋಗಲಿಲ್ಲ. ಮೊನ್ನೆ ಹೇಳಿದಲ್ಲಿಗೆ ಇವತ್ತು ಬೆಳಿಗ್ಗೆ ಹೋಗಿ ಈಗ ತಾನೇ ಮನೆಗೆ ಮುಟ್ಟಿದೆ. ಎಷ್ಟು ದೂರದ ಪ್ರಯಾಣ ಮಾಡಿ ಬಂದಿದ್ದೇನೆ. ಅದು ಹಾಗೆಲ್ವಾ, ಈ ಪ್ರಸಿದ್ಧರಾದವರಿಗೆ ಹಾಗೆ ಸಮಯದ ಅಭಾವ ಉಂಟು. ಭಾರತದಲ್ಲಿ ಹೇಳ್ತಾರೆ ಅವನಿಗೆ ಅಹಂಕಾರ ಬಂದಿದೆ, ಬರುವುದಿಲ್ಲ. ಹೇಳಿದ ಮೇಲೆ ಹೋಗ್ಬೇಕು. ಹೋಗ್ಬೇಕಾದ್ರೆ ನಮಗೆ ಸಮಯ ಬೇಕಲ್ಲ. ಅಲ್ಲಿಂದವರೆಗೆ ಗೊತ್ತಾಗುದಿಲ್ಲ. ಸಮಯ ಮಾಡಿಕೊಂಡು ಹೋಗ್ಬೋದು. ಅದರಿಂದ ಒಬ್ಬರೇ ಬಿಟ್ಟು ಹೋಗ್ಲಿಕ್ಕಾಗ್ತದೆ. ಹಾಗಂತ ಈಗ ನನ್ನ ಕರ್ಕೊಂಡು ಹೋಗ್ಲಿಕ್ಕಾಗ್ತದೆ. ಅವಳಿದ್ದಾನೆ
ನಿನಗೆ ಪರಿಚಯ ತಾರಾ ಗುರುಗಳೇ, ಯಾರು ಗುರುಗಳೇ ಅದು? ನನ್ನ ಹೆಂಡತಿ ಹೆಂಡತಿಯ? ಯಾಕೆ ಸಂಶಯವ? ಅದೇನು ಹೆಂಡತಿ? ಹೆಂಡತಿ ಹೆಂಡತಿ ನನ್ನ ಹೆಂಡತಿ. ಅದೇ ನಿಮ್ಮದೇ. ಗುರುಬರ್ ಏನು ಸ್ವಾಮಿ, ನಿನ್ನಲ್ಲಿ ಹೇಳದೆ ಹೋಗೋ ಕ್ರಮ ಇಲ್ಲ. ಇಲ್ಲಿ ಆದ್ರುಂಟೆ ಹೇಳಿ. ಹೇಳದೆ ಹೋದ್ರೆ ನಾ ಒಳಗೆ ಹೋಗ್ಬೇಕಾ ಬೇಡ? ಅಲ್ಲ, ನೀವಿಬ್ಬರು ಏಕಾಂತದ ಇಲ್ಲಿ ಇದು ಯಾಕಂತಲ್ಲ, ಕೊಕ್ಕರೆ ಹಾಗೆ ಉದ್ದ ಕುತ್ತಿಗೆ ಉದ್ದ ಮಾಡ್ತಾ ನೋಡ್ತಾ ಇರೋದು. ಯಾವಾಗ ಬರ್ತೀರಿ ಇನ್ನು ಹಾಗೆ? ನಾನು ಬಾರದು, ನೀನು ಊಟ ಮಾಡೋ ಕ್ರಮ. ಊಟ ಮಾಡ್ಲಿಕ್ಕಿಲ್ಲ, ಏನಾದ್ರೂ ಕುಡಿತೀಯಾ? ಕುಡಿಲಿಕ್ಕಿಲ್ಲ. ನನಗೆ ಕೊಟ್ಟು ಮತ್ತಲ್ಲಿ ಒಂದಿನ ಕುಡಿ. ಹೌದು ತಾನೇ, ನಮ್ಮ ಕ್ರಮ. ಇದು ನಾನಂತಲ್ಲ ಸ್ವಾಮಿ, ಎಲ್ಲಾ ಹೆಣ್ಣು ಮಕ್ಕಳು ಆಚರಿಸುವಂತಹ ಗುಣ ಇದು. ಊರಿನಲ್ಲಿರುವ ಎಲ್ಲ ಹೆಣ್ಣು ಮಕ್ಕಳು ಆ, ಕೆಳಲೋಕದಲ್ಲಿ ಆ, ನಮಗೆ ಆ ತಾರೆ ಆ. ನಮ್ಮ ಜೀವನಕ್ಕೆ ಆದರ್ಶ ಪ್ರಾಯಗಳು. ಹೌದು ತಾನೇ, ಅವಳ ನೆರಳಿನಲ್ಲಿ ನಾವು ಬದುಕಬೇಕು ಖಂಡಿತ. ಎಂದು ಹೇಳುವವರು. ಹೌದು. ಹೆಂಡತಿ ಅಲ್ವಾ ನಿಮ್ಮ ಹೆಂಡತಿ? ಓ ಪಾಪ, ಸಣ್ಣ ಹುಡುಗ, ಅವನಿಗೆ ಗೊತ್ತಾಗ್ಲಿಕ್ಕಿಲ್ಲ. ಅವನ ಹೆಸರು ಗೊತ್ತಿಲ್ಲ. ಅಲ್ಲ, ಸ್ವಲ್ಪ ಪ್ರಾಯ ಕಡಿಮೆ ಕಾಣ್ತದೆ ನಿಮಗಿಂತ ತುಂಬಾ. ಈಗ ಪ್ರಾಯ ಇದ್ರೆ ಸಮ ಪ್ರಾಯಕ್ಕೆ ಮದುವೆ ಆಗ್ಬೇಕಂತ ಏನಾದ್ರು ಉಂಟಾ? ಇಲ್ಲ ಇಲ್ಲ. ಅದು ನಮ್ಮದು ಅಂತ ಒಂದು ಸಂಬಂಧ. ಅವ ಚಂದ್ರ ಅಂತ ಹುಡುಗ. ಓ ಚಂದ್ರ, ಇಲ್ಲಿಗೆ ಅವ ಬಂದದ್ದು ಮನದಿಯ ಕರೆದ ನೋಡೋಣ ಹೊರಟು ನಿಂತದ್ದು, ಇವ ಬಂದು ಕಾಲಿಗೆ ಬಿದ್ದದ್ದು. ಗುರುಗಳೇ, ನಿಮ್ಮಲ್ಲಿ ಎಷ್ಟು ರೀತಿಯ ಶೈಲಿ ಎಲ್ಲ ಉಂಟು ಗುರುಗಳೇ. ಶಿಷ್ಯರಲ್ಲಿ ಮಾತಾಡುವಾಗ ಒಂದು ಶೈಲಿ, ಹೆಂಡತಿಯಲ್ಲಿ ಮಾತಾಡುವಾಗ ಇನ್ನೊಂದು ಶೈಲಿ. ನಾವು ನಮ್ಮಲ್ಲಿ ಒಂದು ಅನುರಕ್ತತೆ ಉಂಟಲ್ಲ, ಅದು ಇದು. ಹೆಂಡತಿಯಲ್ಲಿ ಹೀಗೆ ಮಾತಾಡುದು. ಸರಸಮಯವಾದಂತಹ ಮಾತು. ನಿಮ್ಗೆ ಇನ್ನೆಲ್ಲ ಅನುಭವಕ್ಕೆ ಬರ್ಬೇಕಷ್ಟೆ. ಪಾಪ ಸಣ್ಣ ಹುಡುಗ, ಪ್ರಾಯಕ್ಕೆ ಗೊತ್ತಾಗ್ಲಿಲ್ಲ, ಪ್ರಾಯ ಬರ್ಲಿಲ್ಲ, ಹಾಗೆ. ಸಮ ಲೋಕದ ಅನುಭವ ಆಗ್ಲಿಲ್ಲ. ನನಗೆ ಯಾಕೆಂದ್ರೆ ಹೆಂಡತಿ ಇಲ್ಲಲ್ಲ ನನಗೆ. ಅಯ್ಯೋ, ಇನ್ನು ಆಗ್ತದ? ಅದನ್ನು ಇಲ್ಲಿಯೇ ಕಲಿಸಬೇಕು. ನೀವು ಹೆಂಡತಿಯಲ್ಲಿ ಹೇಗೆ ಮಾತಾಡುದು? ಅಯ್ಯೋ, ಅದೆಲ್ಲ ಗುರುಗಳು ಹೇಳಿ ಪಾಠ ಮಾಡಿ ಬರುವಂತದ್ದಲ್ಲ, ಗೊತ್ತಾಯ್ತಲ್ಲ. ಅದಕ್ಕೆ ಗುರು ಬೇಡ. ಅದಕ್ಕೆ ಗುರು ಇಲ್ಲ, ಅದೆಲ್ಲ ಸ್ವಾನುಭವ ಸಂದರ್ಭ. ನಾನು ನೀವು ಮಾತಾಡುವಾಗ ನೋಡ್ತೇನೆ ಹೇಗೆ ಮಾತಾಡುದು, ಹೆಂಡತಿಯಲ್ಲಿ ಹೇಗೆ ಮಾತಾಡುದು. ಇವ ಎಲ್ಲ ಕಲೀಲಿಕ್ಕೆ ಎಲ್ಲ ಕಲೀಲಿಕ್ಕೆ ಉಂಟವನಿಗೆ. ಅಲ್ಲ, ಎಲ್ಲ ಕಲೀಲಿಕ್ಕೆ ಅಂತ ಬಂದವ. ಆಗ್ಲಿ. ಓ, ಇವ ಚಂದ್ರ. ಚಂದ್ರ ಅತ್ರಿಪುತ್ರ ವಿದ್ಯಾರ್ಥಿಯಾಗಿ ನಮ್ಮಲ್ಲಿ ಬಂದು ಸೇರಿದ್ದಾರೆ. ಹಾಗಂದ್ರೆ ಇವತ್ತೇ ಪಾಠ ಮಾಡುವುದಿಲ್ಲ ಅಂತ ಹೇಳಿದ್ದೇನೆ. ಯಾಕಂದ್ರೆ ನಾನು ನಿಮಗೆ ಹೋಗಬೇಕಲ್ಲ, ಒಂದು ಕೆಲಸ ನಿಮಿತ್ತವಾಗಿ ನೀವು ಹೋಗಬೇಕು, ಹೊರಟಿದ್ದೇನಲ್ಲ. ಆದ್ರಿಂದ ಆಶ್ರಯ ಮಾತ್ರ ಪಾಠ ನಾನು ಬಂದ ಮೇಲೆ ಪ್ರಾರಂಭ ಮಾಡ್ತೇನೆ ಅಂತ ಹೇಳಿದೆ. ಈಗ ನೀವು ಬರುವಲ್ಲಿಯವರೆಗೆ ಇವರು ಕಲಿಸಿದ್ರು ಆಗ್ತದಲ್ಲ. ಗುರು ಮೊದಲ ಅಕ್ಷರ ಗುರುವೇ ಹೇಳಿ, ಗುರು ಪತ್ನಿ. ಹಾಗಂತ ಆ ಯೋಗ್ಯತೆ ಉಂಟು, ಆದ್ರೆ ಅದು ಇಲ್ಲಿಂದ ಅವರಿಗೆ ಯೋಗ್ಯತೆ ಉಂಟು. ಯೋಗ್ಯತೆ ಏನು, ನೀನು ಪಡೆದ ಕಂದನಂತೆ. ಗುರುಗಳೇ, ಅದೆಂತದ್ದು ಪಡೆದು ಕಂದನ? ಅಲ್ಲ, ಹಡೆದ ಕಂದ. ಪಡೆದು ಕಂದನಲ್ಲ, ನಾನು ಹೆತ್ತ ಕಂದನ ಹಾಗೆ. ಹಡೆದ ಕಂದನ. ನನಗೆ ಅದು ಪಡೆದು ಕಂದನ. ಹಡೆದ ಕಂದನಂತೆ ನಾನು ಬರುವ ತನಕ. ಹಡೆದು ಕಂದನ ಅಲ್ಲಲ್ಲ. ಓ, ನೀನು ನನಗೆ ಗುರು ಆಗ್ತೀಯ. ಅಲ್ಲ, ನನಗೆ ಗೊತ್ತಾಗುದಿಲ್ಲ ನಿಮ್ಮ ದೊಡ್ಡವರ ಭಾಷೆ. ಹಡೆದು ಕಂದನವ ಅಲ್ಲ ಹಡೆದ ಕಂದನ, ಹೇಗದು? ಪಡೆದು ಕಂದನವ ಪಡೆದ ಕಂದನವ? ಹೀಗೆ ಮಾಡು, ಹಡೆದ ಕಂದನ ತೆರದಿ ತೆರದಿ ಪಡೆದ ಈ ಕಂದನನ್ನು
ನಾನು ಬರುವ ತನಕ ನೀನು ನೋಡ್ತಾ ಸ್ವಾಮಿ ಸರಿ ಆಯ್ತಾ? ನೋಡ್ತಾ ಇರುವುದಾ? ಈಗ ನಿನಗೆ ಊಟ ಬೇಕಾ? ಬೇಕು. ಬಾಯಾರಿಕೆಗೆ ಕುಡಿಯೋದಕ್ಕೆ ಏನಾದ್ರು ಬೇಕಾ? ಅವಳು ಕೊಡೆ ಇದ್ರೆ ಮತ್ತೆ ನಿನಗೆ ಎಲ್ಲಿಂದ? ಹಾ, ಇವರು ಕೊಡ್ತಾರಾ? ಅದಕ್ಕೆಲ್ಲ ನೀನು ಅವಳನ್ನು ಕರೆದದ್ದು. ಅವರು ಕೊಟ್ರೆ ಬೇಡ ಅಂತ ಹೇಳಲಿಕ್ಕೆ ಆಗ್ತದಾ? ಮನೆಗೆ ಬಂದಂತ ನಿನ್ನನ್ನು ಉಪಚಾರ ಮಾಡ್ಲಿಕ್ಕೆ ನನ್ನ ಹೆಂಡತಿ ಇದ್ದಾಳೆ ಅಂತ ಹೇಳಿ ಅವರ ಮಾತಿಗೆ ಹೊರಟಾಗಿ ಇಲ್ಲ, ಪಾಪ ಸಣ್ಣ ಹುಡುಗ. ಮಕ್ಕಳ ಮಾತು ಏನಾದ್ರೂ ತಪ್ಪಿ ಮಾತಾಡಿದ್ರೆ ಕ್ಷಮಿಸಬೇಕು. ಅದಕ್ಕೆ ತೊದಲ್ ದುಡ್ಡು ಅಂತ ಹೇಳಿ ನಾನು ಬರ್ತೇನೆ. ಸ್ವಾಮಿ ನೋಡಿ, ಎಷ್ಟು ಮಂದಿ ನಮ್ಮಲ್ಲಿ ವಿದ್ಯಾರ್ಥಿಗಳು ಬಂದು ಸೇರಿಕೊಂಡಿದ್ದಾರೆ. ಇವರೆಲ್ಲ ಯಾರದ್ದು ಭಾವಿಸಿಕೊಂಡಿದ್ದೀರಿ? ನಮ್ಮವರು ತಾನೇ. ಇವೊಬ್ಬ ನನಗೆ ಬೇರಾಗ್ತಾನೆ ಹೇಳಿ ನನ್ನ ಮಕ್ಕಳ ಹಾಗೆ ನನ್ನ ಮಗನ ಹಾಗೆ ನೋಡುವಂತಹ ಜವಾಬ್ದಾರಿ ಎನ್ನದು. ನಾನು ಬರ್ತೇನೆ. ಆದಷ್ಟು ಬೇಗ ಹೋಗಿ ಬರ್ಬೇಕು. ಎಷ್ಟು ಸಮಯ ಆಗ್ತದೆ ಗುರುಗಳೇ ಬರುವಾಗ ನೀವು? ಯಾಗ ಇರೆ ಕೊಟ್ಟದ್ದು ನಾನೇ, ಮುಗಿಸುವುದು ಅವರದ್ದು. ಗುರುಗಳೇ ಪ್ರಾರಂಭ ಮಾಡಿ ಆ ಬಗ್ಗೆ ನೀವು ಆಲೋಚನೆ ಮಾಡಬೇಡಿ. ಇಲ್ಲಿ ನೀವು ಇಲ್ಲ ಅಂತ ಅವರಿಗೆ ಗೊತ್ತಾಗದ ಹಾಗೆ ನಾನು ಇರ್ತೇನೆ. ಅಷ್ಟಿದ್ರೆ ಸಾಕು. ಅಲ್ಲ ಅಲ್ಲ, ಜವಾಬ್ದಾರಿ ಉಂಟು ಅಂತ ಅವನಿಗೆ. ಹೊಣೆಗಾರಿಕೆ ಈಗ ಹೊಣೆಗಾರಿಕೆ. ಇಲ್ಲಿ ಈಗ ನೀವಿರುವಾಗ ನೀವಲ್ವಾ? ನೀವಿಲ್ಲದಾಗ ಈಗ ಇನ್ನು ನಾನಲ್ವಾ? ಅಲ್ಲ, ಈ ಆಶ್ರಮವನ್ನು ನೋಡಿಕೊಳ್ಳುವುದಕ್ಕೆ ನಾನಲ್ವಾ? ಈಗ ನೀವು ಹೋದ ಮೇಲೆ ಅವರಿಗೆ ಬೇಸರ ಆಗುತ್ತದೆ. ಹಾಗಾಗಿ ಅವರಿಗೆ ನೀವು ಇಲ್ಲ ಅಂತ ಗೊತ್ತಾಗದ ಹಾಗೆ ನಾನು ನೋಡಿಕೊಳ್ತೇನೆ. ಹೊಸ ಶಿಷ್ಯನ ಮಾತು ನಡೆ ನುಡಿ ಎಲ್ಲ ನೋಡಿ ಅವನ ಮಾತು ನನಗೆ ಹೊಟ್ಟೆ ತುಂಬಿತು ಅಂತ. ಬರ್ತೇನೆ. ಹೊಟ್ಟೆ ತುಂಬಿತಂತೆ. ಬರ್ತೇನೆ. ನೀವು ಬೇಗ ಬರಬೇಕು. ಆದಷ್ಟು ಬೇಗ ದೂರ 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 ನೀವು. ದಾರಿ ಈ ಕಡೆ ಗುರುಗಳೇ, ದಾರಿ ತಪ್ಪಿತು ನಿಮ್ಮದು. ದಾರಿ ಈ ಕಡೆ ಉಂಟು ಅಂತ. ನಾನು ಒಳಗೆ ದಾರ ಬರ್ತೇನೆ. ಆದಷ್ಟು ಬೇಗ ಬರಬೇಕು. ದಾರ ಇದು ಹೋಗಿರಿ. ದಾರ ಓ, ನಾನು ಬರ್ತೇನೆ. ಬೇಗ ಬರಬೇಕು ನೀವು. ನಾನಿದ್ದೇನೆ ಗುರುಗಳೇ. ಚಂದ್ರ ಇದ್ದಾನೆ. ಚಂದ್ರ, ಈಗ ಹೊತ್ತೊತ್ತಿಗೆ ಊಟ ನೀರು ಎಲ್ಲ ಬೇಕು ತಾನೆ. ಈಗ ಬಂದವರು ನೀನು. ಅವರು ಹೇಳಿದ್ದಾರೆ ಎಲ್ಲ ಅಮ್ಮ ಕೊಡ್ತಾರೆ. ನಾನು ಕೊಡ್ತೇನೆ. ಈಗ ನಿಮಗೆ ಹಸಿವಾಗ್ತಾ ಉಂಟು. ಈಗ ಹೌದು. ಬವಳಿಗೆ ಲೋಕದಲ್ಲಿ ಪಾಲನಾ ಕರ್ತವ್ಯವನ್ನು ಮಾಡುವ
ಪುತ್ರನಾಗಿದ್ದೇನೆ. ಮಾತ್ರವಲ್ಲ, ಲೋಕದಲ್ಲಿ ನನ್ನನ್ನು ಮನಸಿಜ, ಮಾರ, ಮನ್ಮಥ ಎನ್ನುವ ಹಾಗೆ ಕೊಂಡಾಡ್ತಾರೆ. ವಿಶ್ವಕರ್ಮರು ನಿರ್ಮಿಸಿದಂಥ ಕುಸುಮಾವತಿ ಪಟ್ಟಣದಲ್ಲಿ ರತಿ ಸಹಿತವಾಗಿ ನಾನು ವಾಸವಾಗಿದ್ದೇನೆ. ನನ್ನಲ್ಲಿದೆ ಪಂಚ ಶರಗಳು. ಇದರ ಕೆಲಸ ಏನು ಬಲ್ಲಿರ? ಲೋಕದಲ್ಲಿರುವಂತಹ ಎಲ್ಲಾ ಶರಗಳು ಒಂದಿದ್ದ ವಸ್ತುವನ್ನು ಎರಡು ಮಾಡಿದೆ. ನನ್ನದಾದಂತಹ ಶರವು ಎರಡಿದ್ದದ್ದು ಒಂದು ಮಾಡುತ್ತದೆ. ಅಂತಹ ಚಮತ್ಕಾರವುಳ್ಳದ್ದು ನನ್ನದಾದಂತಹ ಬಾಣ. ಮಾತ್ರವಲ್ಲ, ನನ್ನನ್ನು ಕಾಮದ ಅಧಿಪ ಎನ್ನುವ ಹಾಗೆ ಕರೀತಾರೆ. ಕಾಮ ಅಂದ್ರೆ ಲೋಕದಲ್ಲಿ ಆಸೆ ಹಾಗೂ ಪ್ರೀತಿ ಇವೆರಡರ ಸಂಗಮ ಎಲ್ಲಿ ಆಗುತ್ತದೋ ಅದನ್ನೇ ಕಾಮ ಎನ್ನುವ ಹಾಗೆ ಹೇಳ್ತಾರೆ. ನಾನು ಈ ತರನಾದಂತಹ ವಿಚಾರಗಳನ್ನು ಯಾಕೆ ಹೇಳಿದೆ? ಈ ಬಾಣಗಳನ್ನು ಪ್ರಯೋಗಿಸಬೇಕಾದದ್ದು ಯಾರಿಗೆ? ಇದ್ದಾನಲ್ಲ ಓ ಶಾದೀಶ, ಪುತ್ರನಾಗಿ ಜನಿಸಿದ್ದಾನಂತೆ. ಆ ಚಂದ್ರನಿಗೆ ಒಂದು ರೀತಿಯಾದಂತಹ ಮದ. ನಾನೇ ತಂಪು ಕಿರಣವನ್ನು ಬೀಸುವವ, ಔಷಧಿಯ ಕಿರಣವನ್ನು ಬೀಸುವವ, ನಾನೇ ನೋಡುವುದಕ್ಕೆ ಸುಂದರ ಎನ್ನುವ ಹಾಗೆ ಮನ್ಮಥನನ್ನು ತಂದು ಕಾಲಿಗೆ ಕಟ್ಟಬೇಕು ಎನ್ನುವ ಹಾಗೆ ಭಾವಿಸಿದ್ದಾನೆ. ಅವನಿಗೆ ಆಶ್ರಯ ಕೊಟ್ಟಿದ್ದಾನಲ್ಲ ಇನ್ನೊಬ್ಬ, ಅವನ ಗುರು ಬೃಹಸ್ಪತಿಗಳು. ಅವರೇನು ಕಮ್ಮಿಯ? ಅವರಿಗೂ ಒಂದು ರೀತಿಯಾದಂತಹ ಮದ. ನನ್ನಲ್ಲೇ ಅತಿಯಾದ ಜ್ಞಾನ ತುಂಬಿದೆ. ನಾನೇ ಓರ್ವ ಗುರು, ನಾನೇ ಓರ್ವ ಪಂಡಿತ ಎನ್ನುವ ಹಾಗೆ. ಇನ್ನು ಅವಳಿಗೆ ತಕ್ಕಂತೆ ಅವಳಿಗೆ ಓರ್ವಳು ಮಾಡದಿ ತಾರೆ. ಅವಳಿಗೂ ಒಂದು ರೀತಿಯಾದಂತಹ ಬೇರೆಯ ಮಗ. ನಾನು ಓರ್ವಳು ಪತಿವ್ರತೆ, ರತಿಗಿಂತ ಏನು ಮಿಗಿಲಲ್ಲ ಎನ್ನುವ ಹಾಗೆ. ಇವರು ಮೂವರು ಒಂದು ಕಡೆಯಲ್ಲಿ ಸೇರಿದ್ದಾರೆ. ಇಂತಹ ಶಕ್ತಿಗಳು ಒಂದು ಕಡೆಯಲ್ಲಿ ಸೇರುವಾಗ ಲೋಕಕ್ಕೆ ಆಪತ್ತು. ಹಾಗಾಗಿ ಅವರನ್ನು ಬೇರೆ ಮಾಡುವಂತ ಕೆಲಸ ನಾನು ಮಾಡಬೇಕು. ಎಲ್ಲಿ ಮದ ತುಂಬಿರ್ತದೋ ಆ ಮದವನ್ನು ಮತಿಸಬೇಕಾದದ್ದು ಮದನನಾದಂತಹ ನನ್ನ ಕರ್ತವ್ಯ ಅಂದ್ರೆ. ಹಾಗಿರುತ್ತಾ ಅವರಿಗೆ ಬಾಣವನ್ನು ಪ್ರಯೋಗಿಸಬೇಕು. ಯಾರಿಗೆ? ಆ ಚಂದ್ರನಿಗೆ ನನ್ನ ಪಂಚ ಶರಗಳನ್ನು ಪ್ರಯೋಗಿಸಬೇಕು. ತಾರಿಗೆ ಒಂದು ರೀತಿಯಾಗಿ ಆ ಚಂದ್ರನ ಮೇಲೆ ಒಳ್ಳೆ ಅಭಿಪ್ರಾಯ ಉಂಟು. ಇದೇ ಸೂಕ್ತವಾದ ಸಮಯ. ಹಾಗಾಗಿ ಬಾಣವನ್ನು ಪ್ರಯೋಗಿಸಬೇಕಾದ್ದು ಈಗಲ್ಲ, ಸಮಯ ಕೂಡಿ ಬರ್ತದೆ. ಅಲ್ಲಿಯವರೆಗೆ ಸಮಯದ ನಿರೀಕ್ಷೆಯಲ್ಲಿರ್ತದೆ. ಗುರುಪರ್ವಿ ಮಧ್ಯಾಹ್ನ ಕೆಂದಿನು ನಿಂದು ವೈಭವ ನೋಡುತ್ತಿದ್ದಳು ಮಂದಗಮನಿ. ನಿಂದು ವೈಭವ ನೋಡುತ್ತಿದ್ದಳು ಮಂದಗಮನಿ. ಆದಿನದಿ ಯಾಕೆ ನನ್ನ ಬುದ್ಧಿ ಎಂಬುದು ಮಂಕಾಗಿ ಹೋಯಿತು. ಈ ಚಂದ್ರ ನಮ್ಮಲ್ಲಿಗೆ ಬಂದಾದ ತಕ್ಷಣವಾಗಿ ನನ್ನ ಮನಸ್ಸಿನಲ್ಲಾಗುವಂತಹ ಬದಲಾವಣೆ ಏನೋ ಬೇಕು ಆ ಬೇಕು ಎನ್ನುವಂತಹ ಪ್ರಶ್ನೆಗೆ ಸರಿಯಾದಂತಹ ಉತ್ತರ ಎಂಬುದಿಲ್ಲ. ಮನಸ್ಸು ಚಂಚಲ